ಶ್ರೀಯುತ ಸತೀಶ್ ಶೆಟ್ಟಿ ಪಟ್ಲ ಇವರಿಗೆ ಸೌಂದರ್ಯ ರಮೇಶ್ ರವರು ಆತ್ಮೀಯವಾಗಿ ಗೌರವಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ಪ್ರಸಾದ್ ಬಲಿಂಜಡ್ಕ ಅದೇ ರೀತಿ ಹಿಮ್ಮೇಳದಲ್ಲಿ ಹಾಗೂ ಪ್ರಶಾಂತ್ ಶೆಟ್ಟಿ ಹೊಗೆನಾಡು, ಅದೇ ರೀತಿ ಮತ್ತೋರ್ವ ಪ್ರಸಿದ್ಧ ಕಲಾವಿದ ಸದಾಶಿವ ಆಳ್ವ ತಲಪಾಡಿ. ದಯವಿಟ್ಟು ನೀವು ಸಹ ವೇದಿಕೆಗೆ ಬಂದು ಈ ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮತ್ತೋರ್ವ ಕಲಾವಿದ ತುಳುವಬಳ್ಳಿ ದಯಾನಂದ ಜಿ ಕತ್ತಲ್ ಸರ್, ಇವರೂ ಸಹ ಈ ತಾಳಮದ್ದಳೆಯಲ್ಲಿ ಅರ್ಥಧಾರಿಯಾಗಿ ಕಲಾವಿದರಾಗಿ ಹಾಗೂ ಈ ರೆಸಾರ್ಟ್ನ ಸಾಂಸ್ಕೃತಿಕ ರಂಗವನ್ನು ನಿರೂಪಣೆ ಮೂಲಕ ನೆರವೇರಿಸ್ತಾ ಇದ್ದಾರೆ. ದಯಾನಂದ ಜಿ ಕತ್ತಲ್ ಸರ್ ಇವರಿಗೂ ಸಹ ಗೌರವಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದಾರೆ. ಧನ್ಯವಾದಗಳು. ಶ್ರೀ ಗುರುಗಣಾಧಿಪತಿಭ್ಯ ಸುಂದರ ಚರಣ
ಹಸ್ತಿನಾವತಿಯಲ್ಲಿ ನೆಮ್ಮದಿಯ ಬದುಕನ್ನು ಸಾಗಿಸುತ್ತಿದ್ದಂತಹ ಪಾಂಡವರ ಬದುಕಿನಲ್ಲಿ ಕೊನೆಗೂ ಹಸ್ತಿನೆಯಿಂದ ಪ್ರತ್ಯೇಕವಾಗುವಂತಹ ಸ್ಥಿತಿ ಬಂದಾಗ ನಾವೆಲ್ಲರೂ ನೋವಿನಿಂದ ನಲುಗಿದ್ದಂತೂ ನಿಜ. ಆದರೆ ಏನು ಮಾಡೋಣ, ಬದುಕಿನಲ್ಲಿ ನಮ್ಮ ನೆಲೆ ಎನ್ನುವುದನ್ನು ವಿಧಿ ಎಲ್ಲಿ ನಿಯತಿಗೊಳಿಸಿದೆಯೋ ಅಲ್ಲಿಯೇ ನಾವು ಬಾಳಿ ಬದುಕಬೇಕಾಗಿರುವುದು ಅನಿವಾರ್ಯ ತಾನೆ. ಹಾಗಾಗಿಯೇ ಇಂದ್ರಪ್ರಸ್ಥದಲ್ಲಿ ನಾವು ನೆಲೆಯಾಗಬೇಕಾಗಿ ಬಂತು. ಆದರೆ ಬದುಕಿನಲ್ಲಿ ಒಂದು ಸ್ಥಿತಿಯನ್ನು ನಾವು ಹೊಂದಿದೆವು, ಇನ್ನು ಸುಖವಾಗಿ ನಾವು ಬಾಳುತ್ತೇವೆ ಎನ್ನುವಂತಹ ಒಂದು ಗತಿಯಿಂದ ಪಂಚಪಾಂಡವರಾದಂತಹ ನಾವು ಪಂಚವಲ್ಲಭೆಯಾದಂತಹ ಪಾಂಚಾಲಿಯನ್ನೇ ನಮ್ಮ ಜೀವನದ ವಧುವಾಗಿ ಸ್ವೀಕರಿಸಿ ನೆಮ್ಮದಿಯಿಂದ ಕಾಲ ಕಳೆಯುತ್ತಿದ್ದಂತಹ ಹೊತ್ತಿಗೆ ಅನಿರೀಕ್ಷಿತವಾಗಿ ಬಂದೊದಗಿತಲ್ಲ ಒಂದು ಘಟನೆ. ಮಧ್ಯರಾತ್ರಿಯ ಕಾಲದಲ್ಲಿ ಬ್ರಾಹ್ಮಣರು ಬಂದು ಬೊಬ್ಬಿಟ್ಟದ್ದು. ಅಯ್ಯೋ, ನಮ್ಮದ್ದಾದಂತಹ ದನಕರುಗಳನ್ನು ಅಪಹರಿಸಿಕೊಂಡು ಹೋಗ್ತಾ ಇದ್ದಾರೆ ತಸ್ಕರರು, ರಕ್ಷಣೆಯನ್ನು ಒದಗಿಸಿಕೊಡಬೇಕು. ಅನಿವಾರ್ಯವಾಗಿ ಆಯುಧ ಗ್ರಹಣವನ್ನು ಮಾಡಬೇಕಾದಂತಹ ಸ್ಥಿತಿ ಬಂದಾಗ ಗೊಂದಲಕ್ಕೀಡಾದೆ. ಯಾಕಂದರೆ ರಾತ್ರಿಯ ಹೊತ್ತಾದದ್ದರಿಂದ ಆಯುಧವೆನ್ನುವುದು, ನಮ್ಮ ಆಯುಧಾಗಾರ ಎನ್ನುವುದು ನಮ್ಮ ಅಣ್ಣ ಮಲಗುವಂತಹ ಶಜ್ಜಾಗೃಹದ ಆ ಹಿಂಬದಿಯಲ್ಲಿದ್ದರಿಂದ ಆಯುಧ ಗ್ರಹಣ ಮಾಡಬೇಕಿದ್ರೆ ಅಣ್ಣನ ಏಕಾಂತ ಭಂಗವನ್ನು ನಾನು ಮಾಡಬೇಕಾಗಿ ಬಂತು. ದ್ರೌಪದಿಯ ಜೊತೆಯಲ್ಲಿ ಸಂಬಂಧವನ್ನು ಹೊಂದುವಂತಹ ನಮ್ಮ ವ್ಯವಸ್ಥೆ ಹೇಗೆ ಅಂತ ಕೇಳಿದರೆ ಒಂದೊಂದು ಸಂಬಂಧ ಅಲ್ಲ, ಕೇವಲ ಗಂಡ ಹೆಂಡತಿಯ ಸಂಬಂಧವಾಗಿ ಮಾತ್ರ ನಾವು ಉಳಿಯುವುದಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕಂದರೆ ದ್ರೌಪದಿ ಅಣ್ಣನಿಗೆ ಹೆಂಡತಿಯಾದಂತಹ ಹೊತ್ತಿಗೆ ನಮಗೆ ಅತ್ತಿಗೆಯಾಗಿ ಉಳಿತಾಳೆ. ಹಾಗಾಗಿ ನಾರದರು ಒಂದು ನಿರ್ಬಂಧವನ್ನು ವಿಧಿಸಿದರು. ಲೋಕದಲ್ಲಿ ಬಹುಪತ್ನಿತ್ವ ಮತ್ತು ಬಹುಪತಿತ್ವ ಇದು ಒಂದು ವಿಶಿಷ್ಟವಾದಂತಹ ವ್ಯವಸ್ಥೆ ಹೌದು ಅಂತಾದರೂ ಬಹುಪತ್ನಿತ್ವ ಎನ್ನುವುದು ಬಹಳಷ್ಟು ಅಪರೂಪದಲ್ಲಿ ಸಿಗುವಂತಹ ಒಂದು ವಿದ್ಯಮಾನ. ಪೂರ್ವದಲ್ಲಿ ಜಟಿಲೆಯನ್ನು ವಿವಾಹವಾದಂತಹ ಸಪ್ತಋಷಿಗಳನ್ನು ಬಿಟ್ಟರೆ ಅಥವಾ ಪ್ರಾಚೀನ ಬರ್ಹಿಯಲ್ಲಿ ಪ್ರಾಚೇತಸರನ್ನು ವಿವಾಹವಾದಂತಹ ವಾಕ್ಷಿಯನ್ನು ಬಿಟ್ಟರೆ ಆ ನಂತರದಲ್ಲಿ ಪಂಚಪಾಂಡವರಿಗೆ ಮಾತ್ರವೇ ಈ ಒಂದು ವ್ಯವಸ್ಥೆ ಒದಗಿದ್ದರಿಂದಲಾಗಿ ನಿಮ್ಮೊಳಗೆ ಯಾವುದೇ ಕಲಹವೆನ್ನುವುದು ಉಂಟಾಗಬಾರದು ಎನ್ನುವ ಕಾರಣಕ್ಕೆ ಬೇಕಾಗಿ ಏಕಾಂತ ಭಂಗವನ್ನು ಯಾರಾದರೂ ಮಾಡಿದರೆ ಆ ಕಾಲಕ್ಕೆ 12 ವರ್ಷದ ತೀರ್ಥಾಟನೆಯನ್ನು ಮಾಡಬೇಕು ಎನ್ನುವಂತಹ ಒಂದು ವಿಧಿ. ಏನು ಮಾಡೋಣ, ಬ್ರಾಹ್ಮಣರಿಗೆ ರಕ್ಷಣೆ ಕೊಡಬೇಕಾದಂತಹ ಅನಿವಾರ್ಯತೆ ಇರುವಾಗ ನಾನು ಏಕಾಂತ ಭಂಗವನ್ನು ಮಾಡದೆ ನನಗೆ ಬೇರೆ ವಿಧಿ ಇರಲಿಲ್ಲ. ಹೋದೆ, ಆಯುಧ ಗ್ರಹಣವನ್ನು ಮಾಡಿದೆ. ಮಾತ್ರವಲ್ಲ, ತಸ್ಕರರನ್ನು ಓಡಿಸಿ ಬಡಿದು ಆ ಮೂಲಕವಾಗಿ ಎಲ್ಲ ಸಂಪತ್ತನ್ನವರಿಗೆ ಒದಗಿಸಿಕೊಟ್ಟೆ. ನನಗೆ ಸಮಸ್ಯೆ ಆದದ್ದು ಆಮೇಲೆ ಏನು ಮಾಡೋಣ, ತೀರ್ಥಾಟನೆಯನ್ನು ಮಾಡಬೇಕಾದಂತಹ ಒಂದು ವಿಧಿ ಏಕಾಂತ ಭಂಗವನ್ನು ಮಾಡಿದರೆ ಅಣ್ಣನ ಹತ್ರ ಈ ಕುರಿತಾಗಿ ವಿಚಾರ ವಿಮರ್ಶೆಯನ್ನು ಮಾಡುವಾಗ ಅಣ್ಣ ಹೇಳ್ತಾನೆ, ಆಪದ್ಧರ್ಮಾನುಸಾರವಾಗಿ ನೀನು ಮಾಡಿದಂತಹ ಕರ್ತವ್ಯವಾದದ್ದರಿಂದ ನೀನು ಹೋಗಬೇಕಾದ ಅನಿವಾರ್ಯತೆ ಇಲ್ಲ. ಆದರೆ ನಾನು ಮನ ಒಡಂಬಡಲಿಲ್ಲ. ಯಾಕೆ? ಕ್ಷತ್ರಿಯರಾಗಿ ಆಡಿದ ಮಾತನ್ನು ಉಳಿಸಿಕೊಳ್ಳಬೇಕಾದದ್ದು ನಮಗೆ ಧರ್ಮವಾದದ್ದರಿಂದ ಅದಕ್ಕೆ ನಾನು ಬದ್ಧನಾಗಿ ಹೊರಡುತ್ತೇನೆ ಅಂತ ಹಠ ಹಿಡಿದ ಕಾಲಕ್ಕೆ 12 ವರ್ಷವನ್ನು 12 ತಿಂಗಳಿಗೆ ಬಟ್ಟೆ ಇಳಿಸಿದ. ನಮ್ಮ ಅಣ್ಣನಷ್ಟು ದೊಡ್ಡ ಪಂಚಾಂಗ ಪಂಡಿತ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ. ವ್ಯವಸ್ಥೆ ಅವನ ಪಂಚಾಂಗದ ಪಟ್ಟಿಯಲ್ಲಿ ಆಧಾರವನ್ನು ಹುಡುಕಿ ಹೀಗೊಂದು ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ವರುಷವನ್ನು ತಿಂಗಳಿಗೆ ಇಳಿಸಲಿಕ್ಕಾಗ್ತದೆ. ಆದ್ದರಿಂದ 12 ವರ್ಷವನ್ನು 12 ತಿಂಗಳಿಗೆ ಬಟ್ಟೆ ಇಳಿಸಿ 1 ವರ್ಷ ತೀರ್ಥಾಟನೆ ಮಾಡು ಅಂತ ಹೇಳಿ ಅಪ್ಪಣೆಯನ್ನು ಕೊಟ್ಟ. ಹೊರಟು ಎಲ್ಲಿಂದ ಆರಂಭ ಮಾಡೋಣ? ಪವಿತ್ರ ತೀರ್ಥಕ್ಷೇತ್ರಗಳಲ್ಲಿ ನಾವು ಮೀಯಬೇಕು. ಹಾಗಿದ್ರೆ ಪವಿತ್ರ ತೀರ್ಥಕ್ಷೇತ್ರ ಅಂತ ಪ್ರಪಂಚದಲ್ಲಿ ಗುರುತಿಸಿದ್ದು ಯಾವುದು? ಪ್ರಧಾನವಾಗಿ ಗಂಗೆ. ನಾವು ಪುರೋಹಿತರ ಹತ್ರ ತೀರ್ಥ ಸ್ವೀಕರಿಸುವಾಗಲೂ ಅವರು ಮಂತ್ರ ಹೇಳುವುದು ಅದನ್ನೇ ಅಲ್ವ? ಶರೀರೇ ಜರ್ಜರಿತ ಭೂತೆ ವ್ಯಾಧಿಗ್ರಸ್ತೆ ಕಳೇಬರೆ ಔಷಧಂ ಜಾಹ್ನವೀತೋಯಂ ವೈದ್ಯೋ ನಾರಾಯಣೋ ಹರಿಹಿ. ಹಾಗಾಗಿ ಗಂಗೆಯಿಂದಲೇ ಆರಂಭಿಸಿದ್ದು. ಗಂಗಾ ನದಿಯಲ್ಲಿ ಬಂದು ಸ್ನಾನ ಮಾಡುವಂತಹ ಒಂದು ವ್ಯವಸ್ಥೆಗೆ ಒಗ್ಗುತ್ತೇನೆ ಅಂತ ಇಳಿದದ್ದೇ ತಡ. ನನಗರಿವಿಲ್ಲದಂತೆಯೇ ನಾನು ಯಾವುದೋ ಒಂದು ಲೋಕದಲ್ಲಿ ಹೋಗಿ ನಿಂತೆ. ಕಣ್ತೆರೆದು ನೋಡಿದರೆ ನಾಗಲೋಕ. ಅಲ್ಲಿ ಒಬ್ಬಾಕೆ ಹೆಣ್ಣು ನನ್ನನ್ನು ಎಳೆ ತಂದದ್ದು. ನೀನು ಯಾರು ಎನ್ನುವ ಹಾಗೆ ಪ್ರಶ್ನೆ ಮಾಡಿದಾಗ ಹೇಳ್ತಾಳೆ, ಐರಾವತ ಅಂತ ಹೇಳುವಂತಹ ನಾಗರ ವಂಶದಲ್ಲಿ ಕೈರವ್ಯನೆನ್ನುವಂತಹ ನಾಗನ ಮಗಳು ನಾನು ಉಲೂಪಿ, ನನ್ನನ್ನು ಮದುವೆ ಆಗು. ಎಲ್ಲ ಗ್ರಾಚಾರವೇ. ತೀರ್ಥಾಟನೆಗೆ ಹೊರಟ ನನಗೆ ಮೊದಲೇ ಮದುವೆ ಆಗಬೇಕು ಅಂತ ಹೇಳುವ ನಿರ್ಬಂಧವೋ? ಹಾಗಂತ ಆಮೇಲೆ ಆದಿಶೇಷನೇ ಬಂದು ಹೇಳ್ತಾನೆ, ನಿನಗ ಯೋಗ್ಯತೆ ಇದೆ, ದೇವೇಂದ್ರ ಸುಕುಮಾರನಾದದ್ದರಿಂದ ನೀನು ವಿವಾಹ ಆಗಬಹುದು. ದ್ರೌಪದಿಯ ಜೊತೆಯಲ್ಲಿ ಮಾತ್ರ ಅಲ್ಲವೇ ನಿನಗೆ ಸಂಬಂಧ. ಏಕಪತ್ನಿ
ವ್ರತಸ್ಥ ಎನ್ನುವಂತಹ ಒಂದು ವಿಶೇಷತೆ ನಿನಗಿಲ್ಲ, ನೀನು ಆಗಬಹುದು ಮದುವೆ ಅಂತ. ಅಲ್ಲಿ ಮದುವೆ ಆದೆ. ಆ ಮೂಲಕವಾಗಿ ಇರಾವಂತ ಎನ್ನುವಂತಹ ಒಬ್ಬ ಮಗನನ್ನು ನಾನು ಪಡೆದೆ. ಒಂದು ವ್ಯವಸ್ಥೆ ಮಾಡಿದ್ಲು, ಕರ್ಕೊಂಡೋದವಳು ಮತ್ತೆ ತನ್ನನ್ನು ತಂದು ಅಲ್ಲಿಯೇ ಬಿಟ್ಲು. ಕರ್ಕೊಂಡೋದದ್ದು ಮಾತ್ರ ಅಲ್ಲ, ಮತ್ತೆ ಅವರಿಗೆ ನೆನಪಿರುವುದಿಲ್ಲ ಕೆಲವೊಮ್ಮೆ. ಆದರೆ ಆ ವ್ಯವಸ್ಥೆ ಅಲ್ಲ, ಕರ್ಕೊಂಡು ಹೋದದ್ದು ಮಾತ್ರ ಅಲ್ಲ, ಮತ್ತೆ ಎಲ್ಲಿಂದ ನನ್ನನ್ನು ಕರೆದುಕೊಂಡು ಹೋದ್ಲು ಅಲ್ಲಿಗೆ ಬಂದು ಬಿಟ್ಟ ಮೇಲೆ ಮತ್ತೆ ತೀರ್ಥಾಟನೆಯನ್ನು ಮುಂದುವರಿಸಿ ಆ ಮೂಲಕವಾಗಿ ಅಗತ್ಯ, ವಟ, ಭೃಗುತುಂಗ ಇವೆಲ್ಲ ತೀರ್ಥಗಳನ್ನು ಸ್ನಾನ ಮಾಡಿ ಅಲ್ಲಿ ಆ ಪವಿತ್ರ ತೀರ್ಥಗಳಿಂದ ನಾನು ಪುನೀತನಾಗಿ ಮುಂದುವರಿದು ಬಂದಂತಹ ಈ ಪ್ರದೇಶ ಯಾವುದು ಅಂತ ಕೇಳಿದರೆ, ಓಹೋ, ಇದು ರಾಮೇಶ್ವರ, ಪವಿತ್ರವಾದಂತಹ ಜಾಗ. ಶ್ರೀರಾಮನು ಬಂದು ನೆಲೆಯೂರಿದಂತಹ ಈ ವಿಶಿಷ್ಟವಾದಂತಹ ಜಾಗ. ಬಂದು ನೋಡಿದರೆ, ಸುತ್ತಮುತ್ತ ನೋಡಿದರೆ ಏನು ಕಾಣ್ತಾ ಇದೆ, ಏನು ಕಾಣ್ತಾ ಇದೆ? ರಚಿಸಿದ ಮುಂದೆ ಸೂಕ್ಷ್ಮಾಕಾರದಿಂದ ತಪ್ಪಿಸುವ ಅನಿಲ ನಂದನ ಕಂಡು ಬೆಸಗುಂಡ ಎಂತಹ ಒಂದು ಸುಂದರವಾದಂತಹ ದೃಶ್ಯವನ್ನು ಸುತ್ತಮುತ್ತ ನಿರೀಕ್ಷಿಸಿದಾಗ ಕಾಣುತ್ತಾ ಇದ್ದೇನೆ. ಅಗಾಧವಾದಂತಹ ಸಾಗರ, ಅದರ ಬೋರ್ಗರೆತ ಒಂದು ಕಡೆ ಅಂತಾದ್ರೆ, ರಾಮೇಶ್ವರಕ್ಕೆ ಬಂದು ಸೇರುವಂತಹ ಭಕ್ತರ ಗಡಣ ಇನ್ನೊಂದು ಕಡೆಯಿಂದ. ಹಾಗಂತ ನನ್ನಂಥವನು ಈ ಪ್ರದೇಶಕ್ಕೆ ಬಂದಾಗ ನನ್ನ ದೃಷ್ಟಿ ಹರಿಯುವುದೆಲ್ಲಿಗೆ? ಸ್ವಲ್ಪ ನಾನು ಇತಿಹಾಸದ ಬಗ್ಗೆ, ಪುರಾಣದ ಬಗ್ಗೆ ಆಸಕ್ತಿ ಇದ್ದವನಾದದ್ದರಿಂದ ರಾಮೇಶ್ವರ ಅಂತ ಹೇಳಿದ ಕೂಡಲೇ ನನಗೆ ನೆನಪಿಗೆ ಬಂದದ್ದು ಸೇತು ಬಂಧದ ಕಾರ್ಯ ನಡೆದು ಹೋಗಿತ್ತು ಹಿಂದೆ. ಅದು ಹೇಗಿರಬಹುದು ಎನ್ನುವ ಹಾಗೆ ಒಮ್ಮೆ ಸುತ್ತ ನಾನು ದೃಷ್ಟಿಸಿ ನೋಡಿದೆ ಅಂತಾದರೆ ಕಾಣಿಸ್ತಾ ಇದೆಯಲ್ಲ ಸೇತು, ಎಷ್ಟು ಚೆನ್ನಾಗಿದೆ. ಆ ಕಾಲದಲ್ಲಿ ರಚಿತವಾದದ್ದು ಕಳೆದ ತ್ರೇತೆಯಲ್ಲಿ, ಆದರೆ ಅದರದ್ದಾದಂತಹ ಅಸ್ತಿತ್ವವನ್ನು ಈಗಲೂ ಚೆನ್ನಾಗಿ ಕಾಣಿಸುವ ಹಾಗೆ ಉದ್ದಕ್ಕೆ ಕಾಣಿಸ್ತಾ ಇದೆ. ಈ ಧನುಷ್ಕೋಟಿ ಎಂದು ಕರೆಯಲ್ಪಡುವಂತಹ ಶ್ರೀರಾಮನು ಬಿಲ್ಲನ್ನು ಊರಿದಂತಹ ಈ ಪವಿತ್ರವಾದಂತಹ ಪ್ರದೇಶದಲ್ಲಿ ನಿಂತು ಮತ್ತೊಮ್ಮೆ ನಾನು ಕಣ್ಣಾಡಿಸಿದೆ ಅಂತಾದರೆ ಅದೇನು, ಯಾವುದೋ ಒಂದು ಜೀವಿ ನನ್ನ ಕಣ್ಣಿಗೆ ಗೋಚರವಾಗುತ್ತಾ ಇದೆ. ಆಶ್ಚರ್ಯ. ಯಾಕೆ ಅಂತ ಕೇಳಿದರೆ, ಈ ಸಮುದ್ರದ ಬದಿಯಲ್ಲಿ ಈ ಸೈಕತ ವೇಳೆಯಲ್ಲಿ ನನಗೆ ತಲೆಗೆ ಬಿಸಿಲು ಬೀಳ್ತಾ ಉಂಟು. ಕೆಲವೊಮ್ಮೆ ಜೋರು ಬಿಸಿಲು ಬಿದ್ದರೆ, ಕಣ್ಣು ಮಂಜಾದರೆ ಕೆಲವು ಆಕೃತಿಗಳೆಲ್ಲ ನಮಗೆ ಗೋಚರ ಆಗ್ತದೆ. ಇದೆಲ್ಲಿಯೋ ಹಾಗೆ ಗೋಚರವಾದದ್ದು ಅಂತ ನಾನು ಭಾವಿಸಿ ಮತ್ತೆ ಮತ್ತೆ ನೋಡಿದರೆ ಅಲ್ಲ, ಒಂದು ಮರ ಹಾರುವಂತಹ ಮರ್ಕಟನಂತಿರುವಂತಹ ಒಂದು ಜೀವಿ ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ. ಆದರೆ ಆಶ್ಚರ್ಯ ಅದಲ್ಲ, ಮರಳ ರಾಶಿಯಲ್ಲಿ ಮಂಗ ಬಿದ್ದಿರುವುದ ಹೇಗೆ? ಮಂಗ ಇರುವುದಿದ್ರೆ ಎಲ್ಲಿಯಾದರೂ ಮರದಲ್ಲಿರಬೇಕು, ಕಾಡಿನಲ್ಲಿರಬೇಕು. ಈ ಸುಡು ಬಿಸಿಲಿನಲ್ಲಿ ಮಂಗ ಉಂಟು ಅಂತಾದರೆ ಅದರಲ್ಲಿಯೂ ವಿಶಿಷ್ಟವಾದಂತಹ ಒಂದು ವರ್ಚಸ್ಸು ನನಗೆ ಎದ್ದು ಕಾಣ್ತಾ ಇದೆ. ಸಾಮಾನ್ಯ ಮಂಗನ ಹಾಗೆ ಈ ಒಂದು ಕಪಿ ತಾನು ತನ್ನ ಚೇಷ್ಟೆಯನ್ನು ತೋರಿಸ್ತಾ ಇಲ್ಲ. ಒಂದು ಧ್ಯಾನಸ್ಥವಾದಂತಹ ಸ್ಥಿತಿಯಲ್ಲಿ ಏನೋ ಮಣಮಣ ಮಂತ್ರವನ್ನು ಗುಣಗುಟ್ಟುತ್ತಾ ಉಂಟು ಅಂತಾದರೆ ಏನೋ ಒಂದು ವಿಶೇಷತೆ ಉಂಟು. ಹಾಗಾಗಿ ಬಂದಂತಹ ನಾನು ಯಾತ್ರಿಕನಾಗಿ, ಕುತೂಹಲಿಗನಾಗಿ, ಜಿಜ್ಞಾಸುವಾಗಿ ಆ ಮಂಗನಲ್ಲಿ ಮಾತಾಡಬೇಕು ಅಂತ ಮನ ಮಾಡಿದ್ದೇನೆ. ಅದರ ಹತ್ತಿರಕ್ಕೆ ಸಾರಿ ಅದರಲ್ಲಿಯೇ ಮಾತಾಡ್ತೇನೆ. ಅಯ್ಯ
ಸೈಕತ ವೇಳೆಯಲ್ಲಿ ಬಿದ್ದಿರುವಂತಹ ಹಾ. ಓ ಜೀವಿಯೇ, ಹ್ಮ್ ನಿನ್ನನ್ನು ಹ್ಮ್ 6 ವನಚರ ಎನ್ನುವ ಹಾಗೆ ಸಂಬೋಧಿಸ್ತಾ ಇದ್ದೇನೆ. ಹೌದು, ನಾನು ವನಚಾರನೇ ಜಾತಿಯಲ್ಲಿ. ವನ ಎನ್ನುವಂತಹ ಶಬ್ದಕ್ಕೆ ಹಾ ಒಂದು ಅರ್ಥ ಕಾಡು ಅಂತ, ಹೌದು ಇನ್ನೊಂದು ಅರ್ಥ ನೀರು ಅಂತ. ಹೌದೌದು, ನೀರಿನಲ್ಲಿರುವ ಜಲಚರ ಪ್ರಾಣಿಗಳನ್ನು ವನಚಾರಗಳು ಅಂತ ಕರೆಯುವುದುಂಟು. ನನಗೀಗ ಜಿಜ್ಞಾಸೆ ಆದದ್ದು ಅದರಿಂದ. ಯಾವುದು? ಸಮುದ್ರದ ಬದಿಯಲ್ಲಿ ಸೈಕತ ವೇಳೆಯಲ್ಲಿ ನೀನಿದ್ದಿ, ಹ್ಮ್ ಹಾಗಾದರೆ ಕಾಡಿನಿಂದ ಹ್ಮ್ ಇಲ್ಲಿ ಬಂದು ಕೂತದ್ದು ಹಾ ಅಲ್ಲ, ಸಮುದ್ರದಿಂದ ಎಲ್ಲಿಯಾದರೂ ಸಮುದ್ರ ಜೀವಿಯಾದ ನೀನು ಬಂದು ಮೇಲೆ ಎದ್ದದ್ದು ಕೂತದ್ದು? ಅದಕ್ಕೆ ಸುಲಭ ಉಂಟು ಉತ್ತರ. ಹಾ ಈಗ ಜಲಚರಗಳು ಹೆಚ್ಚಿನ 100ರಲ್ಲಿ 90 ಜೀವಿಗಳು ಹಾ ಅದು ನೀರಿನ ಒಳಗೆ ಇರುವುದಲ್ಲದೆ ಹೊರಗೆ ಬಂದ್ರೆ ಸಾಯ್ತದೆ. ಉಭಯವಾಸಿಗಳು ಅಂತ ಕೆಲವು ಕೆಲವು ಇದ್ದಾರೆ. ಇರ್ತದೆ. ಹೌದು. ಈಗ ಕಪ್ಪೆ, ಹ್ಮ್. ಮೊಸಳೆ, ಇಂಥದ್ದೆಲ್ಲ ಪ್ರಾಣಿಗಳು ಮೇಲೆಯೂ ಬದುಕುತ್ತದೆ, ನೀರಿನಲ್ಲಿಯೂ ಬದುಕುತ್ತದೆ. ನನ್ನ ಆಕೃತಿ ನೋಡುವಾಗ ಹೇಗೆ ಕಾಣ್ತದೆ ನಿನಗೆ? ನಾನು ಈ ಪ್ರದೇಶಕ್ಕೆ ಹೊಸಬ, ಹೆಚ್ಚು ಸಮುದ್ರದ ಬದಿಯ ವ್ಯವಹಾರ, ಸಮುದ್ರ ಜೀವಿಗಳ ಬಗ್ಗೆ ನನಗೆ ಅಧ್ಯಯನ ಮಾಡಿ ಗೊತ್ತಿಲ್ಲ, ಆದ್ರೆ ಹೇಳುವುದು ಕೇಳಿದ್ದೇನೆ. ನೀನು ಭೂಮಿಯಲ್ಲೇ ಸಂಚಾರ ಮಾಡಿ. ನಾನು ಹೆಚ್ಚು ಭೂಮಿಯಲ್ಲೇ ಸಂಚಾರ ಮಾಡಿದವ. ಆ ಚಂದ್ರವಂಶೋತ್ಪನ್ನನಾದಂತಹ ಪಾಂಡು ಸುಕುಮಾರನಾದ ಅರ್ಜುನ ಅಂತ ನನ್ನ ಹೆಸರು. ಪಾಂಡು ಸುಕುಮಾರನ? ಹೌದೌದು. ಅರ್ಜುನನ? ಹೌದು. ಯಾರೋ ನನಗೆಲ್ಲ ಕೇಳಿ ಗೊತ್ತಿಲ್ಲ. ಹೌದು, ಮೊದಲು ನನ್ನ ಪರಿಚಯ ಮಾಡಿಯೇ ಮುಂದುವರಿಯುವ ಅಂತ, ಮತ್ತೆ ಒಳ್ಳೆದು, ಈಗ ಸಮಸ್ಯೆ ಬೇಡ. ಅಂದ್ರೆ ನನಗೆ ಈಗ ವರ್ತಮಾನದಲ್ಲಿ ಏನು ಉಂಟು ಅಂತಲೇ ಗೊತ್ತಿಲ್ಲ. ಹೌದಾ? ಹೌದೌದು. ಎಷ್ಟು ಕಾಲ ಕಳೆದಿದೆ, ಇನ್ನೆಷ್ಟು ಕಾಲ ಉಳಿದಿದೆ, ಇದು ಯಾವ ಕಾಲ ಯಾವುದು ಗೋಚರವೇ ಇಲ್ಲ ನಮಗೆ. ಎಲ್ಲಕ್ಕಿಂತಲೂ ನಿನ್ನ ಸ್ವರ ಒಳ್ಳೆದುಂಟು. ಹಾ ನಿನ್ನ ಈ ಆಕೃತಿಗೂ, ಹಾ ನೀನು ಮಾತಾಡುವಾಗ ಈ ಸ್ವರಕ್ಕೂ ನಿನ್ನ ಒಂದು ಭಾಷೆಗೂ ಒಂದು ವಿಶಿಷ್ಟವಾದಂತಹ ಒಂದು ಅಜಗಜಾಂತರವಾದ ವ್ಯತ್ಯಾಸ ಕಂಡರೂ ಒಂದು ವಿಶೇಷತೆ ಕಾಣ್ತದೆ ನನಗೆ. ಯಾವ ಸ್ವರವು ದೇವರು ಕೊಟ್ಟರೆ ಉಂಟು, ಇಲ್ಲದಿದ್ರೆ ಉಂಟಾ? ಹೌದು ಹೌದು, ಅದು ಒಳ್ಳೆಯ ಮಾತು. ಹೌದು. ಈ ಕಾಲಕ್ಕೆ ಸಮುದ್ರದಲ್ಲಿ ಕೆಲವೊಂದು ಜೀವಿಗಳಿದ್ದಾವೆ ಅಂತ ನಾವು ಕೇಳಿದ್ದೇವೆ. ಭೂಮಿಯ ಮೇಲೆ ಎಷ್ಟು ಪ್ರಾಣಿಗಳಿದ್ದಾವೆಯೋ ಅದೆಲ್ಲ ಸಮುದ್ರದಲ್ಲಿ ಉಂಟಂತೆ. ನಮ್ಮ ಹಿರಿಯರೆಲ್ಲ ಹೇಳುವುದು ಕೇಳಿದ್ದು. ಒಂದು ನರಿ ಮೀನು ಅಂತ ಬಿಟ್ರೆ ಮತ್ತೆ ಉಳಿದ ಎಲ್ಲಾ ಜಾತಿಯ ಮೀನು ನೀರಿನಲ್ಲಿ ಉಂಟಂತೆ. ಆಕಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಹಾಗಾಗಿ ಎಲ್ಲಿಯಾದರೂ ಮಂಗ ಮೀನು ಅಂತ ಹೇಳುವಂತಹದ್ದು ಎಲ್ಲಿಯಾದರೂ ಮೇಲೆ ಬಂದು, ಈಗ ನೀರಾನೆ ಇದ್ದ ಹಾಗೆ ನೀರು ಮಂಗ. ಹೌದು, ಹಾಗೆ ಹೇಳಲಿಕ್ಕಾಗುವುದಿಲ್ಲ. ಆ ಕಾರಣಕ್ಕಾಗಿ 6 ವನಚರ ನೀನು, ಎರಡಕ್ಕೂ ಆಗ್ತದೆ. ಅದು ಹೌದು ಅಂತ ಆದ್ರೆ ಅದು, ಇದ್ರೆ ಇದು. ಈ ರೀತಿಯಾಗಿ ಒಂದು ನನಗೆ ಸಂತೋಷ ಆದದ್ದು ಗೊತ್ತುಂಟ, ಮಂಗನಲ್ಲಿ ಮಾತಾಡುವಾಗಲೂ ಇಷ್ಟೊಂದು ಪೂರ್ವಾಪರ ಯೋಚನೆ ಮಾಡಿ ಮಾತಾಡ್ತೀಯಲ್ವ? ಹೌದು, ಅದು ನಮ್ಮ ಸಂಸ್ಕಾರ. ಹೌದೌದು. ದಯವೇ ಬೇಕು ಸರ್ವ ಪ್ರಾಣಿಗಳಲ್ಲಿ. ಹೌದು, ಇದು ನಮಗೆ ಹಿರಿಯರು ಹೇಳಿಕೊಟ್ಟಂತಹ ದಾರಿ. ಮತ್ತು ಎಲ್ಲದಕ್ಕಿಂತಲೂ ಹೆಚ್ಚು ನಾನೊಬ್ಬ ಯಾತ್ರಿಕ. ಇಲ್ಲಿಗೆ ಬರುವಾಗಲೇ ಅಷ್ಟು ಚೆನ್ನಾಗಿ ದೊಡ್ಡ ಅಕ್ಷರದಲ್ಲಿ ಬರೆದು ಹಾಕಿದ್ದಾರೆ ನೋಡು, ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ದೇವಭೂಮಿ ಇದು. ಇಲ್ಲಿಗೆ ಬರುವಾಗ ಸ್ವಲ್ಪ ಪ್ರಜ್ಞೆ ಬೇಕಲ್ಲ? ಹೌದೌದು. ಆ ಕಾರಣಕ್ಕಾಗಿ ನಿನ್ನಲ್ಲಿ ಕೇಳ್ತಾ ಇದ್ದೇನೆ ಜಿಜ್ಞಾಸುವಾಗಿ, ಈ ಸಮುದ್ರದ ಈ ಒಂದು ಬದಿಯಲ್ಲಿ ಮೇಲೆ ಸುಡು ಬಿಸಿಲು, ಸತ್ಯ ಹೇಳಬೇಕು ಅಂತ ಇದ್ರೆ ನಾನು ನಿನ್ನಲ್ಲಿ ಮಾತಾಡುವುದಲ್ಲ, ಮತ್ತೆ ಒಟ್ಟು ಒದ್ದಾಟ ಮಾಡ್ತಾ ಇದ್ದೇನೆ. ಇಲ್ಲಿ ನಿಲ್ಲಿಕ್ಕಾಗುವುದಿಲ್ಲ, ಒಂದು ಕಾಲು ಮೇಲೆ ಒಂದು ಕಾಲು ಕೆಳಗೆ. ಅಯ್ಯ, ನನಗೆ ಹಠ ಇಲ್ಲ ನಿನ್ನಲ್ಲಿ ಮಾತಾಡಬೇಕು ಅಂತ. ನೀನು ಹೋಗಬಹುದು ಅಲ್ಲ, ಒಬ್ಬ ಯಾತ್ರಿಕ ಅಷ್ಟು ಕಷ್ಟಪಟ್ಟು ಒದ್ದಾಡಿಕೊಂಡು ನನ್ನಲ್ಲಿ ಮಾತಾಡುದು ಯಾಕೆ? ಕಷ್ಟಪಟ್ಟು ಲೋಕ ಸಂಗ್ರಹ ಮಾಡಬೇಕು ಅಂತ ಒಂದು ಮಾತುಂಟು. ಕುತೂಹಲ. ಕುತೂಹಲ ಯಾತ್ರಿಕನಲ್ಲಿ ಇರಬೇಕಾದ ಗುಣ ಅಲ್ವೋ? ಹೌದು. ಅಲ್ಲ, ಅದಲ್ಲ, ನನಗೆ ಆಶ್ಚರ್ಯ ಆಗುವುದು, ಏನು? ನಿನ್ನ ಪೃಷ್ಠಕ್ಕೆ ಒಂದು ಸ್ವಲ್ಪವೂ ಬಿಸಿ ತಾಗುವುದಿಲ್ವ? ಅಲ್ಲ, ತಾಗುದಿದ್ರೆ ತಲೆಗೂ ತಾಗಬೇಕಲ್ಲ? ಅಲ್ಲ, ತಲೆಗೆ ತಾಗುವುದಕ್ಕಿಂತಲೂ ಮೇಲೆಯೂ ಸೂರ್ಯ, ಕೆಳಗೆಯೂ ಹೇಗಾದರೂ ಸಹಿಸಬಹುದು, ಆದ್ರೆ ಕೆಳಗೆ ಸಹಿಸಲಿಕ್ಕೆ ಆಗುವುದಿಲ್ಲ. ಎಲ್ಲಿಯಾದ್ರೂ ದಡ್ಡು ಕಟ್ಟಿದ ಹಾಗಾಗಿದೆಯೋ? ಪ್ರಾಯಾಗಿ ಕರಟಿ ಕಮರಿ. ಒಟ್ಟು ನನಗೆ ಒಂದು ಕುತೂಹಲ, ಯಾರು ನೀನು, ಯಾಕಿಲ್ಲಿ ಬಿದ್ದಿದ್ದಿ, ಹೇಳ್ತೀಯಾ? ನನ್ನ ಪರಿಚಯ ಕೇಳಲಿಕ್ಕೆ ಬರುವಂತ ನಿನ್ನನ್ನು ಕಾಣುವಾಗ ಇನ್ನ ಕುತೂಹಲದ ಪರಮಾವಧಿ ಎಷ್ಟುಂಟು ಅಂತ ಕಾಣುತ್ತದೆ. ಈಗ ನನಗೆ ಬೇಕು ಅಂತ ಹೇಳುವುದೇ ಅಲ್ಲ ನಾನು, ಆದ್ರೆ ನೀನೊಬ್ಬ ಕುತೂಹಲಿಗನಾಗಿ ಬರುವಾಗ ನಿನಗೊಂದು ಕೇಳುವಾಗ ಯಾಕೆ ನಾನು ನಿರಾಶೆ ಮಾಡೋದು? ಈ ಪ್ರಪಂಚ ಇರುವುದೇ ನನ್ನ ವಿಳಾಸದ ಮೂಲಕ. ಪ್ರಾಣರೂಪವ. ಓ, ಪ್ರಾಣರೂಪನೆ ನಿಪ್ಪ ವಾಯುವೇ ಜನಕ
ಪ್ರಾಣ ರೂಪನೆ ನಿಪ್ಪನ ವಾಯುವೇ ಜನಕ ನಾ ಕ್ಷೀಣ ಬಲ ಹನುಮಾನದನುತ ಅಕ್ಷೀಣ ಬಲ ಹನುಮಾನದನುತ ಪ್ರಾಣರೂಪನೆ ನಿಪ್ಪ ವಾಯುವೇ ಜನಕನ ಕ್ಷೀಣ ಬಲ ಹನುಮನೆನುತ ಕ್ಷೋಣಿಯುಳು ಬೆದರದು ನನಗೆ ಕೀಳಲು ಕ್ಷೋಣಿಯುಳು ಬೆದರದು ನನಗೆ ಕೀಳಲು ಸುತ್ತಾಳ ಪಾರ್ಥನು ನುಡಿದ ನಗುದ ಸುತ್ತಾಳ ಪಾರ್ಥನು ನುಡಿದ ನಗುದ ನಗುದ ಪ್ರಾಣ ರೂಪನೆ ನಿಪ ವಾಯುವೇ ಜನಕ ಅಯ್ಯ, ಏನು? ಮಾನವ ವೀರ, ಹಾ, ನಿನ್ನನ್ನು ನೋಡುವಾಗಲೇ ಒಂದು ಸತ್ಕುಲ ಪ್ರಸೂತ ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಓ, ರಾಜಮನೆತನದವರ ಬಗ್ಗೆ ಸಹವಾಸದಿಂದ ಬಹಳಷ್ಟು ಅರಿತವರು ನಾವು ಹಿಂದೆ. ಓ, ನೀನು ಹೇಳಿದ ಹಾಗೆ ನಾನು ಜಲಚರ ಅಲ್ಲ, ಹೌದೋ? ವನಚರನೇ ಆಗಿದ್ದವ. ನೀನು ಹೇಳಿದ ಕಾಡೆ. ಹಾ ಹಾ, ಸರಿಯಾಗಿ ನೋಡಿದ್ರೆ ಕಾಡು ಅಲ್ಲ ವನ ಅಂದ್ರೆ. ಹಾ. ವನ ಅಂದ್ರೆ ನಾವು ನೆಟ್ಟು ಬೆಳೆಸಿದ್ದು, ಹೌದು. ಕಾಡು ಅರಣ್ಯ. ಹೌದು. ಪಾರಿಭಾಷಿಕವಾಗಿ ಹೇಳುವಾಗ ರೂಢಿಯಲ್ಲಿ ಹೇಳುವುದು ಹಾಗೆ, ಕಾಡಿಗೂ ವನ ಎನ್ನುವುದಾಗಿ ಹೇಳುವುದು. ಹೌದು, ಪಾರಿಭಾಷಿಕವಾಗಿ ಸರಿಯದು ಅಲ್ವಾ? ಹೌದು. ಮಾತೇ ಬೇಡ, ಮೌನಿಯಾಗಿಯೇ ಮಂತ್ರ ಹೇಳುತ್ತಾ ಇದ್ದವ. ಓ, ಇದು ಮಂತ್ರವ ನೀನು ಗುಣಗುಟ್ಟುವುದು? ಹೌದೌದು. ಹಾ ಹಾ, ಉಳಿದೆಲ್ಲ ಮಂತ್ರಗಳಷ್ಟು ಕಠಿಣ ಮಂತ್ರ ಅಲ್ಲ, ಹಾ ಹಾ, ಆದರೆ ಉಳಿದೆಲ್ಲ ಮಂತ್ರಗಳಿಗಿಂತ ಶೀಘ್ರವಾಗಿ ಪರಿಣಾಮ ಕೊಡುವ ಮಂತ್ರ. ಹಾ ಹಾ, ಎಂಥವರಾದರೂ ಉಚ್ಚರಿಸಬಹುದಾದ ಮಂತ್ರ. ಓ, ಉಳಿದೆಲ್ಲ ಮಂತ್ರಗಳಿಗೆ ಒಂದು ಪ್ರಣವ ಸ್ವರೂಪವನ್ನು ಸೇರಿಸಬೇಕಾಗ್ತದೆ. ಹಾ ಹಾ, ಓಂಕಾರ. ಹೌದು. ಇದಕ್ಕೆ ಬೇಡ, 2 ಅಕ್ಷರ ಸೇರಿಸಿದ್ರೆ ಸಾಕು. ಒಳ್ಳೆ ಅಧ್ಯಯನ ಮಾಡಿದವನ ಹಾಗಿದ್ದೀನಿ. ಅಧ್ಯಯನ ಅಲ್ಲ, ಇದು ಅನುಭವ. ಓ, ಇದು ಅನುಭವದಿಂದ ಬಂದದ್ದು. ಹಾ, ಅಧ್ಯಯನ ಮಾಡಿದ್ದಾದರೂ ಪುಸ್ತಕದಲ್ಲಿ ಇದ್ದದ್ದು ಹೊರಗೆ ನೋಡುವಾಗ ವ್ಯತ್ಯಾಸವಾಗಿ ಕಂಡಿತು. ಹೌದು. ಅನುಭವದಲ್ಲಿ ಬಂದದ್ದು ಹಾಗಲ್ಲ. ಅನುಭವವು ಅನುಭಾವವಾಗಿ ಕಾವ್ಯವಾಗುವಷ್ಟರ ಮಟ್ಟಿಗೆ ಹಾ. ಏರಬೇಕಂತೆ ವ್ಯಕ್ತಿತ್ವ, ಅಲ್ವಾ? ಸಹಜವಾಗಿ. ಹೌದು. ಯಾಕೆ ಮಾತಾಡೋದು ಬೇಡ ಅಂತ ನಾನು ಕುಳಿತದ್ದು? ಹ್ಮ್ ಏನಾದರೂ ಮಾತಾಡುವಂತ ಧೈರ್ಯ ಬರುವುದು ಯಾರಿಗೆ ಹೇಳು? ಹ್ಮ್ ಏನು ಅಧ್ಯಯನ ಮಾಡದವನಿಗೆ. ಹೌದು. ಅವನಿಗೆ ಯಾವುದು ತಪ್ಪು ಯಾವುದು ಸರಿ ಅಂತ ಗೊತ್ತಿರೋದಿಲ್ಲ. ಇಬ್ಬರು ಪ್ರಪಂಚದಲ್ಲಿದ್ದಾರೆ. ಒಂದು ಹಾ ಎಲ್ಲ ಗೊತ್ತಿದ್ದವರು, ಹಾ ಮತ್ತೊಂದು ಏನೂ ಗೊತ್ತಿಲ್ಲದೆ ಇದ್ದವರು. ಹಾ ಪ್ರಶ್ನೆ ಇಬ್ಬರಿಗೂ ಹುಟ್ಟುವುದಿಲ್ಲ ಅಂತೆ. ಇಲ್ಲ, ಹಾಗಂತ ಇಬ್ಬರಿಗೂ ಸಮನಾಗಿ ಅಲ್ಲ. ಸಮತುಲ್ಯವಾಗಿ ಕಾಣುವುದಕ್ಕಾಗುವುದಿಲ್ಲ. ಒಂದು ತುತ್ತ ತುದಿ, ಹೌದು. ಮತ್ತೊಂದು ಕೆಳಗೆ. ಹೌದು. ಇನ್ನು ಸ್ವಲ್ಪ ಓದಿದಾಗ ಸಮಸ್ಯೆ ಬರ್ತದೆ. ಅವರೆದುರು ಮಾತಾಡಿದ್ರೆ ತಪ್ಪಾದೀತ, ಇವರೆದುರು ಮಾತಾಡಿದ್ರೆ ತಪ್ಪಾದೀತ, ಅದು ಮಾತಾಡಿದ್ರೆ ತಪ್ಪಾದೀತ, ಇದು ಮಾತಾಡಿದ್ರೆ ತಪ್ಪಾದೀತ. ಹೌದು. ಇನ್ನೂ ಸ್ವಲ್ಪ ಅನುಭವ ಆಗುವಾಗ ಹಾ. ಮಾತಾಡುವುದೇ ಬೇಡ, ಮಾತಿನಲ್ಲಿ ಯಾವುದನ್ನು ಮುಟ್ಟುವುದಕ್ಕಾಗುವುದಿಲ್ಲ, ಮೌನದಲ್ಲೇ ಇರುವ ಅಂತ ಕಾಣ್ತದೆ. ಮಾತು ಬೆಳ್ಳಿ, ಮೌನ ಬಂಗಾರ ಅಂತ ಆಗ್ತದೆ. ನನಗೆ ಕಾಣ್ತದೆ ಪ್ರಪಂಚದಲ್ಲಿ ಮಾತಾಡಿ ಏನು ಪ್ರಯೋಜನ ಇಲ್ಲ. ಈಗ ನಾನು ಓದಿದವ, ಅಧ್ಯಯನ ಮಾಡಿದವ ಅಂತ ಹೇಳಿದ್ದಲ್ಲ ನಾನು. ಹಾ ಹಾ, ಜೀವನ ಅನುಭವ ತುಂಬಾ ವರ್ಷ ಆಯ್ತಲ್ಲ. ಹಾ ಮಾತಿನಿಂದ ಯಾವುದನ್ನು ಸಾಧಿಸುವುದಕ್ಕಾಗುವುದಿಲ್ಲ. ಹಾ, ಮಾತಿಲ್ಲದೆ ಮಂತ್ರ ಹೇಳ್ತಾ ಸಾಧಿಸಬಹುದು ಅಂತ ಯೋಚನೆ ಮಾಡಿದ್ದರ ಪರಿಣಾಮ ನೀನು ಹೇಳಿದ್ಯಲ್ವಾ, ತಲೆಗೆ ನಿನಗೆ ಬಿಸಿಲು ಮುಟ್ಟುತ್ತದ, ಕೆಳಗೆ ಬಿಸಿಲು ಮುಟ್ಟುವುದಿಲ್ವಾ? ಮುಟ್ಟುವುದಿಲ್ಲ ಅಯ್ಯ. ಹೌದು. ಮುಟ್ಟುದಿಲ್ಲ. ಯಾಕೆ? ನನ್ನ ಶರೀರ ನೀನು ಹೇಳಿದ ಹಾಗೆ ದಡ್ಡು ಕಟ್ಟಿದೆ ಅಂತ ಅರ್ಥ ಅಲ್ಲ. ಆ ಮಂತ್ರ ಹೇಳಿದ ಪರಿವೇ ಇಲ್ಲ ನಮಗೆ. ಓ, ಮಂತ್ರದ ಪ್ರಭಾವದಿಂದಾಗಿ ಶರೀರಕ್ಕೆ ಯಾವುದೇ ಬಾಹ್ಯ ಒತ್ತಡಗಳು ಗಮನಕ್ಕೆ ಬರುವುದಿಲ್ಲ. ಯೋಗಿಗಳ ಮನಸ್ಸನ್ನಾದರೂ ರಮಿಸುವ. ಹಾ, ಅಂದ್ರೆ ನಿಜವಾಗಿ ಯೋಗಿಗಳಿಗೆ ರಾಗದ್ವೇಷ ಇಲ್ಲ, ತೋಷರೋಷ ಇಲ್ಲ. ಅಂಥವರಿಗಾದ್ರೂ ಕಾಲವಶದಿಂದಲೋ ಕರ್ಮವಶದಿಂದಲೋ ದುಃಖ ಬಂದ್ರೆ ಅಂಥವರಿಗಾದ್ರೂ ಆನಂದ ಕೊಡುವ ಮಂತ್ರ ರಾಮ ಅಂತ ಹೆಸರು ಅದಕ್ಕೆ. ಓ, ಕೇಳಿದ್ದೆ. ರಾಮ ಮಂತ್ರವನ್ನು ಹೇಳಿದ್ರೆ ಬಿಸಿಲು ಎಂಥದ್ದು, ಚಳಿ ಎಂಥದ್ದು, ಮಳೆ ಎಂಥದ್ದು, ಗಾಳಿ ಎಂಥದ್ದು. ತಾರಕ ಅಂತ ನಾವು ಅದನ್ನೆಲ್ಲ ಕೇಳಿದವರು, ಅಭ್ಯಾಸ ಮಾಡುವವರು ಯಾರೆಲ್ಲ ಪತನ ಹೇತುಕವಾದ ದಾರಿಯಲ್ಲಿರ್ತಾರೋ ಅವರನ್ನು ಎತ್ತರಿಸುವ ತಾರಕ ಮಂತ್ರ. ಹೌದು. ಅದನ್ನು ಉಚ್ಚರಿಸ್ತಾ ಇರುವಾಗ ನೀನೊಬ್ಬ ಬಂದು ಯಾರು ಅಂತ ಕೇಳ್ತೀನಿ. ಹೌದು. ನಾನು ಎನ್ನುವ ಭಾವ ಇರುವವನಿಗೆ ಅಲ್ವ ನಾನು ಯಾರು ಅಂತ ಯೋಚಿಸಬೇಕಾದ್ದು.
ನಾನು ಯಾರು ಅಂತ ಹೇಳುವ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ಮತ್ತೆ ಪ್ರಶ್ನೆ ಉಂಟ? ಪ್ರಶ್ನೆ ಇಲ್ಲ. ಹಾಗೆಂದು ವ್ಯವಹಾರದಲ್ಲಿ ನಾನು ಎನ್ನುವುದನ್ನು ಬಿಡುವುದಕ್ಕಾಗೋದಿಲ್ಲ. ಈಗ ನೀನು ಯಾರು ಅಂತ ಕೇಳುವಾಗ ವಿಳಾಸದಲ್ಲಿ ಹೇಳುವುದಿದ್ರೆ ಭೌತಿಕವಾದ ಮನುಷ್ಯನ ಒಂದು ಜೀವಭಾವ ಎನ್ನುವುದುಂಟು ನೋಡು. ಹೌದು. ಪ್ರಾಣರೂಪನೆನಿಪ್ಪ ವಾಯುವೇ ಜನಕ. ಪ್ರಾಣರೂಪನೆನಿಪ್ಪ ವಾಯು. ಈಗ ಒಬ್ಬ ಬದುಕಿದವನಿಗೆ ಬೇಕಾದ್ದು ಯಾವುದು ಅಂತ ಕೇಳಿದ್ರೆ ಅನ್ನ ಬೇಕು, ನೀರು ಬೇಕು, ಹೀಗೆಲ್ಲ ಹೇಳುದಿಲ್ವಾ? ಹೌದು. ಅನ್ನ ಇಲ್ಲದೆ ಕೆಲವು ದಿವಸ ಇರ್ಲಿಕ್ಕೆ ಆಗೋದಿಲ್ವಾ? ಆಗ್ತದೆ. ಕೆಲವು ನೀರಿಲ್ಲದೆ ಕೆಲವು ಸಮಯ ಇರ್ಲಿಕ್ಕೆ ಆಗೋದಿಲ್ವಾ? ಅನ್ನಾಹಾರ ಬಿಟ್ಟು ಪರ್ಣಾಹಾರಿಗಳಾಗುವುದು, ಪರ್ಣಾಹಾರವನ್ನು ಬಿಟ್ಟು ಮತ್ತೆ ವಾತಾಹಾರಿಗಳಾಗುವುದು ಅಲ್ವಾ? ಹೌದು. ಗಾಳಿ ಇಲ್ಲದೆ ಕೆಲವು ಕ್ಷಣ ಮಾತ್ರ ಇರಬಹುದು. ಹೌದು. ವಾತಾಹಾರವನ್ನು ಬಿಟ್ಟು ಇನ್ನೊಂದು ಅಂತ ಹೇಳಿದ್ರೆ ಇಲ್ಲ. ಅದು ಪ್ರಾಣರೂಪನೆನಿಪ್ಪ ವಾಯುವೇ ಜನಕ. ಇನ್ನೂ ಮುಂದುವರಿದ್ರೆ ಗಾಳಿ ಇಲ್ಲದೆಯೂ ಕೆಲವು ಕ್ಷಣ ಇರಬಹುದು. ಬದುಕುವ ಭರವಸೆ ಇಲ್ಲದೆ ಒಂದು ಕ್ಷಣವೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಹೌದು. ಅವ ಆತ್ಮಹತ್ಯೆ ಮಾಡಿಕೊಳ್ತಾನೆ. ಹೌದು. ನನಗೆ ಪ್ರಾಣರೂಪ ನನ್ನ ಜನಕ ಅಲ್ಲ, ನನಗೆ ಭರವಸೆಯೇ ರಾಮ. ವಾಯು ಜನಕ ಆದ್ರೂ ನಾನು ಹೇಳುದು ಹಾಗೆ, ಮಾತಾ ರಾಮ, ಮತ್ಪಿತಾ ರಾಮ, ಸ್ವಾಮಿ ರಾಮ, ಸಖನೂ ರಾಮ, ಸರ್ವಸ್ವಮ್ಮೇ ರಾಮಚಂದ್ರ, ಎಲ್ಲವೂ ರಾಮ ಅಂತ ಹೇಳಿಕೊಂಡು ನಂಬಿಕೊಂಡು ಬದುಕಿದ ವಾಯುವನ್ನು ಜನಕನ ಸ್ಥಾನದಲ್ಲಿರಿಸಿಕೊಂಡು ಕೇಸರಿಯ ಕ್ಷೇತ್ರದಲ್ಲಿ ಹುಟ್ಟಿದ ಆಂಜನೇಯ. ನನ್ನ ಮುಖ ನೋಡುವ ಗೊತ್ತಾಗಿ, ಸ್ವಲ್ಪ ನಾನು ಅಧಿಕ ಪ್ರಸಂಗ ಮಾಡಿದ್ದೇನೆ ಹಿಂದೆ. ಹಾಗೆ ನೋಡು, ಮುಖ ಸ್ವಲ್ಪ ಊದಿದ್ದು. ಅದು ಅಧಿಕ ಅಂತ ಮತ್ತೆ ಗೊತ್ತಾದದ್ದು ನನಗೆ, ಆ ಬಾಲ್ಯದಲ್ಲಿ ಗೊತ್ತಾಗ್ಲಿಲ್ಲ. ಹಾಗಾಗಿ ಮುಖ ಊದಿಕೊಂಡ ಕಾರಣ ಹನುಮಂತ, ಮರುತನ ಮಗನಾದ ಕಾರಣ ಮರುತಾತ್ಮಜ, ಮಾರುತಿ, ಆಂಜನೇಯ. ಬಹುಶಃ ನಿನಗೆ ರಾಮಾಯಣದ ವಿಷಯ ಎಲ್ಲ ಗೊತ್ತಿದ್ರೆ ನನ್ನದು ಕೇಳಿ ಆದ್ರೂ ಗೊತ್ತಿರಬಹುದು. ಎಂಥದ್ದು? ಹನುಮಂತ. ನಿನ್ನ ಹೆಸರು ಹನುಮಂತ ಅಂದ್ರೆ ನಾನು ಮೊದಲೆಲ್ಲ ಅಕ್ಷೀಣ ಬಲ. ಅಕ್ಷೀಣ ಬಲ ಅಂದ್ರೆ ದೇಹದ ಬಲ ಅಲ್ಲ, ರಾಮದಾಸ್ಯವೇ ನನಗೆ ಅಕ್ಷೀಣ ಬಲ. ವಿಚಿತ್ರದ ಮೇಲೆ ವಿಚಿತ್ರ ಕಾಣಿಸ್ತಾ ಉಂಟು. ಈಗ ಕ್ಷೀಣ ಬಲನಾಗಿದ್ದೇನೆ. ಅದು ಹೇಗೆ? ರಾಮದಾಸ್ಯ ಇಲ್ಲ ಅಲ್ಲ. ಅಯ್ಯ, ದೃಷ್ಟ ಎನ್ನುವುದು ವ್ಯಾಖ್ಯಾನವನ್ನು ರೂಪಿಸುವುದಿಲ್ಲ ಅಂತ ಹೇಳು ಜ್ಞಾನಿಗಳಾದವರು ಹೇಳಿದಂತಹ ಮಾತು. ಹೌದೌದು. ಯಾವುದನ್ನು ಕಂಡದ್ದರ ಆಧಾರದ ಮೇಲೆ ಇದಮಿತ್ತಂ ಅಂತ ಹೇಳಿ ನಾವು ತೀರ್ಮಾನಕ್ಕೆ ಬರುವುದಕ್ಕಾಗುವುದಿಲ್ಲಪ್ಪ. ನೀನು ಬಹಳ ಚೆನ್ನಾಗಿ ಮಾತಾಡಿದ್ದಿ, ಒಳ್ಳೆಯ ವಿಷಯಗಳನ್ನೇನು ಮಂಡಿಸಿದ್ದಿ, ಆದರೆ ನಿನ್ನನ್ನು ನೀನು ಪರಿಚಯ ಮಾಡಿಕೊಳ್ಳುವಾಗ ಹನುಮಂತ ಅಂತ ಹೇಳ್ತೀಯಲ್ಲ. ಹನುಮ, ನೀನು ಹನುಮಂತ. ಮಾನವನೇ, ನಾನು ರಾಮಾಯಣದ ಬಗ್ಗೆ ಅತೀವವಾದಂತಹ ಗೌರವವನ್ನು ಹೊಂದಿದವ. ರಾಮಾಯಣ ಕಾಲದ ಆ ಘಟನೆಗಳನ್ನು ಒಂದಷ್ಟು ರಾಮಾಯಣವನ್ನು ಓದಿ ತಿಳ್ಕೊಂಡವ. ಹಾಗಂತ ಹನುಮಂತನ ಬಗ್ಗೆ ಒಂದು ವ್ಯಕ್ತಿ ಚಿತ್ರಣ ಅಥವಾ ಒಂದು ನನ್ನ ಚಿತ್ತಬಿತ್ತದಲ್ಲಿ ವ್ಯಕ್ತಿತ್ವದ ಒಂದು ಪಡಿ ಮೂಡಿಸುವಂತಹ ಬಗೆಯನ್ನು ಪ್ರಯತ್ನ ಮಾಡಿದರೆ ಹನುಮಂತ ಅಂದ್ರೆ ಏನು ಏನು ಛೇ, ನೀ ಹೇಳಿದಾಗ ಮೈ ರೋಮಾಂಚನ ಆಗುತ್ತದೆ. ಪ್ರಾಣರೂಪನೆನಿಪ್ಪ ವಾಯು, ವಾಯುವೇ ಜನಕ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಎನ್ನುವಂತಹ ಪಂಚಪ್ರಾಣಗಳಿಗೆ ಅಧಿಷ್ಠಾತ್ರ ದೇವನಾಗಿ ಪ್ರಪಂಚದಲ್ಲಿ ಒಬ್ಬ ಇದ್ದಾನೆ ಅಂತ ಆದ್ರೆ ಅವನನ್ನು ಗುರುತಿಸಿದ್ದು ಪ್ರಪಂಚ ಮುಖ್ಯ ಪ್ರಾಣ ಎನ್ನುವ ಹಾಗೆ. ಹೌದೌದು. ಹಾಗಿದ್ರೆ ಮುಖ್ಯ ಪ್ರಾಣನದ್ದಾದಂತಹ ಒಂದು ಅಂಶ ಪ್ರಭವಾಯುವಿನ ಮೂಲಕವಾಗಿ ಅಂಜನೇಯ ಗರ್ಭವನ್ನು ಸೇರಿ ಆ ಮೂಲಕವಾಗಿ ಕೇಸರಿ ಅಂಜನೇಯರಿಗೆ ಸುಕುಮಾರನಾಗಿ ಜನಿಸಿದ ಆಂಜನೇಯ. ನಾವೆಲ್ಲ ಕೆಲವೊಮ್ಮೆ ಬೆಳಿಗ್ಗೆ ಎದ್ದು ಆ ಮಂತ್ರ ಕೇಳುವಾಗ ನಮ್ಮ ಮೈ ಒಂದು ರೋಮಾಂಚನ ಆಗುವುದು ನೋಡಬೇಕು. ಅದು ಶ್ರದ್ಧೆ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಮನಸಾ ಸ್ಮರಾಮಿ. ನೀವು ಬೆಳಿಗ್ಗೆ ಎದ್ದು ದಿನಾಸ ಇದನ್ನು ಹೇಳ್ತೀರಲ್ಲ. ನಾವೆಲ್ಲ ಒಂದು ಮೂಲೆಯಲ್ಲಿ ಕುಳಿತುಕೊಂಡಿದ್ದೇನೆ, ಅದು ನನ್ನ ಗಮನಕ್ಕೆ ಬರಲಿಲ್ಲ. ಈಗ ಗುಡಿ ಕಟ್ಟಿ ಈಗ ನನ್ನನ್ನು ಈಗ ದಿನಾಲು ಹೇಳ್ತೀಯಲ್ವ ನೀನು? ಪೂಜೆ ಮಾಡಿ ಆರಾಧನೆ ಮಾಡುವಂತಹ ವ್ಯಕ್ತಿತ್ವ ಮಹಾರಾಯ. ಸರಿ ಸರಿ. ಅಂತಹ ಹನುಮಂತ ಅಲ್ಲ, ಮನುಷ್ಯರಲ್ಲಿ ಎಲ್ಲ ನಾವು ಕೇಳಿದ್ದೇವೆ. ಕೆಲವರೆಲ್ಲ ಪರಿಚಯ ಹೇಳುವಾಗ ಹೇಳುವುದುಂಟು, ಸ್ವಾಮಿ ನೀವು ಯಾರು ಅಂತ. ಇಡೀ
ಲೋಕದಲ್ಲಿ ಒಳ್ಳೆ ಹೆಸರಿರುವ ದೊಡ್ಡ ಜನ ಯಾರಾದ್ರೂ ಇದ್ರೆ ಹಾ. ಅವರ ಸಂಬಂಧದಲ್ಲಿ ಹಾ. ಸುತ್ತಿ ಬಳಸಿ ಅವರ ತಮ್ಮನ ಮಗನ ಹೀಗೆಲ್ಲ ಹೇಳಿ ಕೊನೆಗೆ ಅವನ ಹತ್ರ ಹೋಗು. ಅವನ ಎದುರು ಮನೆಯವ ಅಂತ ಹೇಳಿ. ಹೌದು. ಹೌದು. ಅದರಲ್ಲಿ ಯಾರಾದ್ರೂ ಬಡತನದ ಇದ್ರೆ ಅವನ ಹೆಸರು ಹೇಳುವ ಗತಿ ಇಲ್ಲ. ಇಲ್ಲ. ಹಾಗಂತ ಮನುಷ್ಯರಲ್ಲಿ ಈ ವ್ಯವಹಾರ ನೋಡಿದ್ದೇನೆ. ಹಾ. ಆದರೆ ನೀನು ಅಲ್ಲ, ಮನುಷ್ಯರಿಗೂ ನಮಗಿರೋ ವ್ಯತ್ಯಾಸ ಎಂತದ್ದು ಗೊತ್ತುಂಟ? ನೀನು ಸ್ವಲ್ಪ ಮನುಷ್ಯರ ಸಹವಾಸ ದೋಷದಿಂದ ಹೀಗೆ ಮಾತಾಡುವುದು ಅಂತ ಅದು ಕಾಣ್ತದೆ. ಸಹವಾಸ, ಮನುಷ್ಯರದ್ದು ಸಹವಾಸ ದೋಷ ಅಲ್ವಾ? ನಮ್ಮಲ್ಲಿ ಕೆಲವರೆಲ್ಲ ಹನುಮಂತ ಅಂತ ಹೇಳಿ ಹೆಸರಿಟ್ಟವರನ್ನು ನೋಡಿದ್ದೇವೆ. ಹಾ. ಕುರಿಗಾಹಿಗಳಿಗೂ ಆ ಹೆಸರಿಡ್ತಾರೆ. ಎಂತೆಂತಹ ಯೋಗ್ಯತೆ ಉಳ್ಳವರು ಆಗ್ತಾರೆ ಅವರು. ಮತ್ತೆ ಅಲ್ಲ, ಹನುಮಂತ ಅಂತ ಮಾತ್ರ ಹೆಸರ, ರಾಮ ಅಂತಲೂ ಉಂಟಾ? ರಾಮ ಎನ್ನುವ ಹೆಸರು ಬಹಳಷ್ಟುಂಟು. ಈಗ ಹನುಮಂತ ಅಂತ ಹೆಸರಿದ್ದವ, ರಾಮ ಅಂತ ಹೆಸರಿದ್ದವನನ್ನೆಲ್ಲ ದೇವರು ಅಂತ ಒಪ್ಪಿಕೊಂಡದ್ದುಂಟ? ಆಗುವುದಿಲ್ಲ. ಅದಕ್ಕೆ ಹೇಳಿದ್ದೀಗ ನೀನು ಹೇಳಿದ್ದಿ ಎನ್ನುವ ಕಾರಣಕ್ಕಾಗಿ ನಿನ್ನನ್ನು ಒಪ್ಪುವುದಕ್ಕಾಗ್ತದೋ? ಅಂತಹ ದೀರ್ಘದೇಹಿಯಾದಂತಹ ಅಜಾನುಬಾಹುವಾದಂತಹ ದೈವಿಕವಾದ ವ್ಯಕ್ತಿತ್ವವುಳ್ಳಂತಹ ಆ ಹನುಮೆಯಲ್ಲಿ ನೀನು ನೋಡಿದ್ಯಾ ಅವನನ್ನು? ನಾನು ಅದನ್ನೇ ಹೇಳಿದ್ದು, ಚಿತ್ತಭಿತ್ತಿಯಲ್ಲಿ ಕಲ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗುವುದಿಲ್ಲ. ರಾಮಾಯಣ ಓದಿದವನಿಗೆ ಹನುಮಂತನ ಒಂದು ವ್ಯಕ್ತಿ ಚಿತ್ರಣ ಆದ್ರೂ ಬರುವುದಿಲ್ಲ. ಹಾಗೆ ಹಾಗೆ ಆ ಆಧಾರದಲ್ಲಿ ಹೇಳಿದ್ದು. ಒಣಗಿದ ಶುಂಠಿಕಾಯಿಯ ಹಾಗಾಗಿದ್ದೀನಿ. ಅಂತಹ ನೀನಲ್ಲಿ, ಆ ಹನುಮೆಯಲ್ಲಿ ನಾನೀಗ ಕುತೂಹಲದಿಂದ ಮತ್ತೊಮ್ಮೆ ಕೇಳ್ತೇನೆ, ಇದು ಹನುಮಂತನಿಗೆ ಯಾವಾಗ ಹೀಗೆ ಸಿಡಿಲು ಬಡಿದದ್ದು? ಈ ಸ್ಥಿತಿಯಲ್ಲಿ, ಈ ಒಂದು ಕೃಷಕಾಯ, ಈ ಸ್ಥಿತಿಯಲ್ಲಿ ಹನುಮಂತ ಅಂತ ನೀನು ಹೇಳಬೇಕಿದ್ರೆ ನಾವು ಒಪ್ಪುವುದಿಲ್ಲ. ಆದ್ರೆ ಅದಕ್ಕೆ ಒಂದು ಕಾರಣ ಬೇಕಲ್ಲ? ಇಲ್ಲಿ ರಾಮಾಯಣ ಸರಿ ಓದಿದ್ರೆ ನಿನಗೆ ಈ ಸಂಶಯ ಬರ್ಲಿಕ್ಕಿಲ್ಲ. ಈಗ ಹನುಮಂತ ದೀರ್ಘದೇಹಿ ಅಂತ ಮಾತ್ರ ಕೇಳಿದ್ದ ನೀನು? ದೀರ್ಘದೇಹಿಯೂ ಹೌದು, ಸೂಕ್ಷ್ಮದೇಹಿಯೂ ಹೌದು. ಮತ್ತೆ ಯಾಕೆ ನಿನಗೆ ಈ ಸಂಶಯ? ಹಾಗಿದ್ರು ಈ ಕೃಷ ಸ್ವರೂಪದಲ್ಲಿ, ಈ ಒಂದು ಸೈಕತ ವೇಳೆಯಲ್ಲಿ ಬಿದ್ದುಕೊಂಡಿರುವ ಈ ದರಿದ್ರಾವಸ್ಥೆಯಲ್ಲಿ ನಾನು ಅದನ್ನು ಕೇಳುವುದು. ಹನುಮಂತ ಹೌದು. ಈಗ ಒಬ್ಬನಿಗೆ ದರಿದ್ರ, ಒಬ್ಬನಿಗೆ ಶ್ರೀಮಂತಿಕೆ ಅಂತ ಕಾಣುದು ಹೇಗೆ? ಅವನವನ ಮನಸ್ಸಿಗೆ ಅಲ್ವಾ? ಹೌದು. ಕೆಲವರಿಗೆ ಗಡ್ಡೆ ಗೆಣಸೇ ರುಚಿ ಅಂತ ಕಂಡಿರ್ಬೋದು, ಕೆಲವರಿಗೆ ಮಾಂಸವೇ ಬೇಕಾದೀತು, ಕೆಲವರಿಗೆ ನೀರು ಕುಡಿದ್ರೆ ಅದು ದೊಡ್ಡ ಪೌಷ್ಟಿಕಾಂಶ ಅಂತ ಕಂಡಿತು. ಅದು ಅವರವರ ಮನಸ್ಸಿಗೆ ಅಲ್ವಾ? ಈಗ ನನಗೆ ಕಾಣದ ದಾರಿದ್ರೆ ನಿನ್ಗೆ ಯಾಕೆ ಕಂಡದ್ದಯ್ಯ? ಅಯ್ಯೋ, ನಾನು ಹನುಮಂತನನ್ನು ನೋಡ್ಲಿಲ್ಲ, ಕೇಳಿದ್ದು ಮಾತ್ರ. ಹಾಗಾಗಿ ಹನುಮಂತ ಹೌದು ಅಂತ ಆದ್ರೆ ನನಗೊಂದು ಜಿಜ್ಞಾಸೆ ಬಂದ್ರೆ ತಪ್ಪೇನದ್ರಲ್ಲಿ? ಅಲ್ಲ, ತಪ್ಪಲ್ಲ. ಈಗ ಇಚ್ಛೆಯಿಂದಲೇ ದೊಡ್ಡ ದೇಹವು ಸಣ್ಣ ದೇಹವೂ ಆಗಬಲ್ಲ ಅಂತ ನನ್ನನ್ನು ಕಾಣುವಾಗ ಸಂಶಯ ಬಂದದೇ ನನಗೆ ಸಂಶಯ ಅಂತ. ನಾನು ಅದನ್ನೇ ಹೇಳಿದ್ದು. ನೀನು ಹೇಳಿದ ಕಾರಣಕ್ಕಾಗಿ ದೃಷ್ಟವು ವ್ಯಾಖ್ಯಾನವನ್ನು ರೂಪಿಸುವುದಿಲ್ಲ. ಕಂಡದ್ದರ ಆಧಾರದ ಮೇಲೆ ನಾವು ಇದಮಿತ್ತಂ ಎನ್ನುವ ತೀರ್ಮಾನಕ್ಕೆ ಬರುವುದಕ್ಕಾಗುವುದಿಲ್ಲ. ಈಗ ನಿನಗೆ ಪ್ರಶ್ನೆ ಇರುವುದು ಉಳಿದದ್ದು ಯಾವುದೂ ಅಲ್ಲ, ಮನೋಜವಮ್ಮಲ್ಲ, ಮಾರುತ ತುಲ್ಯವೇ. ಹನುಮಂತನನ್ನು ಒಪ್ಪುತ್ತೇನೆ ಮಾತ್ರ ಅಲ್ವಾ ಸಂಶಯ? ಹನುಮಂತನನ್ನು ಒಪ್ಪುತ್ತೇನೆ. ಅಂತಹ ಹನುಮಂತನ ಈ ರೂಪ ನೋಡ್ಲಿಕ್ಕಾಗುವುದಿಲ್ಲ. ದೀರ್ಘಕಾಯ ಯಾಕೆ ಕಡಿಮೆ ಆದದ್ದು? ಹೌದು. ಈಗ ಆಗುವುದಕ್ಕೆ ಕಾರಣ ತುಂಬಾ ಉಂಟು. ಭೌತಿಕವಾಗಿ ಒಂದು ಕಾರಣ ಹೇಳ್ಬೋದು. ನಮ್ಮ ತನು ಬಡವಾದುದ ಕೇಳಯ್ಯ, ಶರದಿಗೆ ನೀಡ ಸೇತುವ ಕಟ್ಟಲು ಬೇಡಲೇನದಗಿರೋದೆ ಶರದಿಗೆ ನೀಡ ಸೇತುವ ಕಟ್ಟಲು ಬೇಡಲೇನದಗಿರೋದೆ ಶರದಿಗೆ ನೀಡ ಸೇತುವ ಕಟ್ಟಲು ತಾಳಿ ಪರ್ವತ ಪೊತ್ತುಗಲ್ ಮರಗಳ ತಾಳಿ ಪರ್ವತ ಪೊತ್ತುಗಲ್ ಮರಗಳ ಸ್ಥೂಲ ದೇಹ
ಕೊಳ್ಳ ಸರಿದವು ಕೇಳಯ್ಯ ಅಯ್ಯ ರಾಜಕುಮಾರ, ಏನು ವಾನರನೇ? ನೀನು ಯಾವುದನ್ನು ನನ್ನ ಬಗ್ಗೆ ಇಲ್ಲಿಯವರೆಗೆ ಸ್ತುತಿಯಾಗಿ ಹೇಳುತ್ತಾ ಇದೆಯೋ ಆ ಯಾವುದರ ಬಗ್ಗೆಯೂ ನಿನಗೆ ಸಂಶಯ ಬಂದದ್ದಲ್ಲ. ನನ್ನ ವೇಗ ಎಷ್ಟುಂಟು, ನನ್ನ ಬುದ್ಧಿಮತ್ತೆ ಎಷ್ಟುಂಟು, ನನ್ನ ಜಿತೇಂದ್ರಿಯತ್ವ ಎಷ್ಟುಂಟು, ಇದು ಯಾವುದು ನಿನ್ನ ಸಂಶಯ ಅಲ್ಲ. ಹನುಮಂತನ ಬಗ್ಗೆ ನನಗೆ ಸಂಶಯ ಇಲ್ಲ. ಹನುಮಂತ ಅಂದ್ರೆ ನಾನೇ ಅಲ್ವಾ? ನೀ ಹೇಳಿದ್ದು. ಈಗ ನೀನು ಹೇಳುವಾಗ ನೀನು ಅರ್ಜುನ ಅಂತ ಹೇಳ್ತೀಯ, ನಾನು ಅಂತ ಹೇಳ್ತೀಯ? ಈ ಕಾಲಕ್ಕೆ ನನ್ನ ಬಗ್ಗೆ ಗೊತ್ತಿದ್ದವರು ನನ್ನ ಊರಿಗೆ ಬಂದ್ರೆ ಒಂದಷ್ಟು ಜನ ಪರಿಚಯ ಹೇಳಲಿಕ್ಕಿದ್ದಾರೆ. ನಾವು ಹಾಗೆ ವರ್ತಮಾನ ಕಾಲದಲ್ಲಿದ್ದವರು ನಾವು. ಹಾಗಾಗಿ ಭೂತದ ಬಗ್ಗೆ ಆಧಾರ ಇಲ್ಲದದನ್ನು ಒಪ್ಪಿಕೊಳ್ಳುವುದಕ್ಕೆ ಹೇಗೆ ಸಾಧ್ಯ? ಅಲ್ಲದೆ ಇದ್ರೆ ಒಂದು ಕಾರಣವಾದರೂ ಬೇಕಲ್ಲ. ಅದೌದು. ಈಗ ರಾಮಾಯಣವನ್ನು ಓದಿದಂತ ನಿನಗೆ ಆ ಕಲ್ಪನೆಯನ್ನು ಇರಿಸಿಕೊಂಡ್ರೆ ಇಂಥದ್ದೊಂದು ಸಂಶಯ ಬರುವುದು ಅಸಹಜ ಅಂತ ಹೇಳುವುದಿಲ್ಲ ನಾನು. ಹೌದು. ಆದರೆ ಸಂಶಯ ಬರುವಾಗ ನಿನಗೆ ಉತ್ತರ ಏನು ಕೊಡುವುದು ಅಂತ ನನಗೆ ಗೊತ್ತಾಗುದಿಲ್ಲ. ಇರುತ್ತಿದ್ರೆ ನಾನು ಕೇಳ್ತಲೇ ಇರಲಿಲ್ಲ. ಅಲ್ಲ, ಯಾಕೆ? ಭೌತಿಕವಾಗಿ ನಿನಗೆ ಬಂದಂತ ಸಮಸ್ಯೆ ಇದು. ಹೌದು ಅಲ್ವಾ? ಭೌತಿಕ ಕಲ್ಪನೆ ಒಂದು ಹನುಮಂತನ ಬಗ್ಗೆ ಕಷ್ಟ ಆಗುದು ಅದು. ಒಂದು ಕಲ್ಪನಾ ಲೋಕದಲ್ಲೇ ನಾವು ಯೋಚನೆ ಮಾಡುತ್ತಾ ಹೋದ್ರೆ ಹೌದು ವಾಸ್ತವವನ್ನು ಮರೀತೇವೆ. ನಮಗೆ ಆಧಾರ ಗ್ರಂಥ. ನಾವು ಯಾವತ್ತೋ ಒಂದು ಯುಗ ಕಳೆಯುವ ಮೊದಲು ನೀನು ರಾಮಾಯಣದ ಒಂದು ಚಿತ್ರಣವನ್ನು ಇರಿಸಿಕೊಂಡು ಒಂದು ಭಾವಚಿತ್ರವನ್ನು ನೋಡಿದ್ರೆ ಹೇಳಿದ್ದು. ಹೌದು. ಈಗ ನಿನ್ನ ತಂದೆ ತಾಯಿಯ ಭಾವಚಿತ್ರವನ್ನೇ ಮದುವೆಯ ಕಾಲದಲ್ಲಿ ನೋಡಿದ್ರೆ ನೀನು ಆಗಿರ್ತಾರ ಅವರು? ಖಂಡಿತ ಇಲ್ಲ. ನಾನು ಮದುವೆಯ ಕಾಲದಲ್ಲಿ ನಿಮ್ಮ ಭಾವಚಿತ್ರ ನೋಡುವಾಗ ನೀವು ಈಗಿರ್ಲಿಲ್ಲ, ಈಗ ಬದಲಾಗಿದ್ದೀರಿ ಎನ್ನುವ ಕಾರಣಕ್ಕಾಗಿ ಅವರಲ್ಲ ಅಂತ ಹೇಳಲಿಕ್ಕುಂಟ? ಮಾನುಷ ವ್ಯಕ್ತಿತ್ವವುಳ್ಳಂತಹ ನಾವೆಲ್ಲರೂ ಕೂಡ ವಿಕಾರಕ್ಕೆ ಒಳಗಾಗುವವರೇ. ಕ್ಷೀಣತೆ ಉಳ್ಳದ್ದೇ ಅಲ್ವೋ ಶರೀರ. ಶರೀರಕ್ಕೆ ಬಾಲ್ಯ, ಕೌಮಾರ್ಯ, ಯೌವನ, ವಾರ್ಧಕ್ಯ ಈ ಎಲ್ಲ ಅವಸ್ಥೆ ಉಂಟಲ್ಲ? ಉಂಟು. ಪರಿವರ್ತನಾಶೀಲವಾದಂತಹ ಪ್ರಪಂಚದಲ್ಲಿ ಹುಟ್ಟಿದವ ಹನುಮಂತನಾದ ಕಾರಣ ಪರಿವರ್ತನೆ ಆಗಲೇಬೇಕು. ಓಹೋ. ಮತ್ತೆ ಒಂದುಂಟು, ಆ ಕಾಲದಲ್ಲಿ ನಾವು ಮಾಡಿದಂತ ಸಾಹಸ. ನೀನು ಹೇಳಿದಲ್ವ ಘನತರದ ಕಾಯ. ಹೌದು. ರಾಮಾಯಣದಲ್ಲಿ ರಾಮಾಯಣವನ್ನು ಏನು ಹೇಳುವುದು ಅಂತ ಹೇಳಿದ್ರೆ ನವರಸಗಳು ಉಂಟು. ಹೌದಪ್ಪ. ಒಂದೊಂದರಲ್ಲಿ ಒಂದೊಂದು ರೀತಿಯದ್ದಾದಂಥ ಸಾಹಸದ ಪ್ರಾಕಟ್ಯ ರಾಮನದ್ದು. ಕರುಣಾಪೂರ್ಣವಾದಂತಹ ರಸಪ್ರವಾಹವನ್ನು ಕೊಡುವ ಗ್ರಂಥ ಆದರೂ ಕೂಡ ವೇದೋಪಬ್ರಹ್ಮಣಾರ್ಥಾಯ ಗಾತ್ರಾಯ ತವಗಾತ್ರಾಯ ಪ್ರಭು. ಹಾಗಾದರೆ ಆ ಕಾಲದಲ್ಲಿ ಭಗವಂತನಾದವನು ರಾಮಾವತಾರದಿಂದ ಬರುವಾಗ ವೇದಗಳು ರಾಮಾಯಣ ರೂಪದಲ್ಲಿ ಬಂದಿದೆ ಅಂತ. ಕೆಳಗಿನಿಂದ ಮೇಲೆ ನೋಡ್ತಾ ಹೋದ್ರೆ ರಾಮಾಯಣವೇ ವೇದವಾಗಿ ಕಾಣುವುದು. ಹೌದು. ಮೇಲಿನಿಂದ ಕೆಳಗೆ ನೋಡ್ತಾ ಹೋದ್ರೆ ವೇದವೇ ರಾಮಾಯಣ ಆದ ಹಾಗೆ ಕಾಣುವುದು. ಅವತರಣ ಅದು ಅಲ್ವಾ? ಹೌದು. ಅಂತ ವಿಶೇಷವಾದ ಗ್ರಂಥ. ಶಿವಧನುರ್ಭಂಜನದಲ್ಲಿ ವೀರ. ಹೌದು. ಶೂರ್ಪನಖ ಪ್ರಕರಣದಲ್ಲಿ ಹಾಸ್ಯ. ಹೌದು. ಕಾಕಾಸುರ ಪ್ರಕರಣದಲ್ಲಿ ಕರುಣ. ಹೌದು. ವರುಣ ಪ್ರಪತ್ತಿಯಲ್ಲಿ ಭಯಾನಕ. ಹೌದು. ರಣಾಂಗಣದಲ್ಲಿ ಬೀಭತ್ಸ. ಹೌದು. ರಾವಣ ವಧೆಯಲ್ಲಿ ರೌದ್ರ. ಹೌದು. ಮುನಿಗಳ ಮನಸ್ಸಿನಲ್ಲಿ ಸದಾ ಶಾಂತ. ಸೀತಾ ವಿಲಾಸದಲ್ಲಿ ಶೃಂಗಾರ. ಹೌದು. ಇದೆಲ್ಲ ನೋಡುವಾಗ ಅದ್ಭುತ ರಸ ಎಲ್ಲಿ ಅಂತ ನೋಡಿದ್ರೆ ಸೇತು ಬಂಧನ. ಶರದಿಗೆ ಸೇತುವನ್ನು ಬಲಿದದ್ದೇ ಅದ್ಭುತ ರಸ ರಾಮಾಯಣದ. ವರುಣನ ಪ್ರಪತ್ತಿ ಆದ ಮೇಲೆ ಆ ಸೇತು ಬಂಧನಕ್ಕೆ ತೊಡಗುವಾಗ ವರುಣನ ನಿರ್ದೇಶನದಂತೆ ನೀಲನ ನಾಯಕತ್ವದಲ್ಲಿ ನೀಳ ಶರದಿಗೆ ಸೇತುವೆ. ಕೇವಲ 5 ದಿವಸ
100 ಯೋಜನೆ ಉದ್ದದ ಆ ಸೇತುವೆ 5 ಯೋಜನೆ ಅಗಲ, 10 ಯೋಜನೆ ಎತ್ತರ. ಮೊದಲನೇ ದಿವಸ 14, ಎರಡನೇ ದಿವಸ 20, ಮೂರನೇ ದಿವಸ 21, ನಾಲ್ಕನೇ ದಿವಸ 22, 5ನೇ ದಿವಸ 23. 5 ದಿವಸದಲ್ಲಿ 100 ಯೋಜನೆ ವಿಸ್ತೀರ್ಣದ ಆ ಸೇತುವೆ. ಈಗ ಉಳಿದವರೆಲ್ಲ ಹೇಗೆ ಪ್ರಾರಂಭಿಸುವಾಗ ಹೆಚ್ಚು ಮಾಡುದು, ಮತ್ತೆ ಕಡಿಮೆ ಕಡಿಮೆ ಆಗ್ತಾ ಬರುದು. ಹೌದು, ನಮ್ಮದು ಹಾಗಲ್ಲ. ರಾಮ ಸೇವೆ ನಮ್ಮ ಉತ್ಸಾಹ ಎಷ್ಟು ಅಂತ ಹೇಳಿದ್ರೆ ಮೊದಲನೇ ದಿವಸ 14, 5ನೇ ದಿವಸ 23. ಅದು ಕೆಳಗಿನ ಅಂತಸ್ತು, ಕಟ್ಟಡ ಕಟ್ಟುವಾಗಲೂ ಕೆಳಗಿನ ಅಂತಸ್ತು ಬಹಳ ಬೇಗ ಮುಗೀತದೆ. ಮೇಲೆ ಮೇಲೆ ಹೋಗುವಾಗ ಮತ್ತೆ ಕಷ್ಟ ಹಾಗೆ ಆಗುದಂತ ಅಲ್ವಾ? ಮುಳುಗುವಂತಹ ಒಂದು ನೀರಿನ ಗುಣ ಇರುವಲ್ಲಿ ಕಟ್ಟುವಂತದ್ದು. ಒಮ್ಮೆ ಸೇತುವೆ ಮುಗಿಲಿ, ಒಮ್ಮೆ ಸೀತಾದೇವಿಯನ್ನು ಪರಿಗ್ರಹಿಸುವುದಕ್ಕಾಗಿ ರಾವಣ ವಧೆ ಆಗ್ಲಿ, ಈ ಉತ್ಸಾಹ ರಾಮನಿಗಿಂತ ಹೆಚ್ಚು ರಾಮ ಭಕ್ತರಾದ ನಮ್ಗೆ. ನೀನ್ ಹೇಳಿದ್ಯಲ್ವ ಆಗ ಒಂದು ಮಾತು, ಸಹವಾಸ ದೋಷದಿಂದ ನನಗೆ ಸಹವಾಸ ಗುಣ ಬಂದದ್ದು. ಉಳಿದೆಲ್ಲ ಕಡೆಯಲ್ಲಿ ಹೆಚ್ಚು ಜನರು ಒಳ್ಳೆಯವರಿದ್ರೆ, ಒಬ್ಬ ಕೆಟ್ಟವರಿದ್ರೆ ಅವ ಕೆಟ್ಟವನು ಒಳ್ಳೆಯವನಾಗುತ್ತೆ. ಹೆಚ್ಚು ಜನ ಕೆಟ್ಟವರಿದ್ರೆ, ಒಬ್ಬ ಒಳ್ಳೆಯವನಿದ್ರೆ ಆ ಒಳ್ಳೆಯವನು ಕೆಟ್ಟವಾಗುದು. ಕನಕ ಸಂಘಾತ್ ರಜತಂ ಕನಕಂ ಭವೇತ್ ಅಲ್ವಾ? ಪ್ರಮಾಣ ಬೇಕು. ಹೌದು. ಈಗ 77 ಕೋಟಿ ಕಪಿನಾಯಕರು, 18 ಪದ್ಮವಾನರ ಸೇನೆ, ಇಬ್ಬರು ಮನುಷ್ಯರೊಟ್ಟಿಗೆ ಸೇರಿ ನಾವು ಮಾನವರ ಮಟ್ಟಕ್ಕೆ ಏರಿದಲ್ವಾ? ಹೌದೌದು. ಅವರು ಮಂಗಗಳಾಗಬೇಕಿತ್ತು. ಹೌದು. ಆ ಸತ್ವ ಉಂಟು ರಾಮನಲ್ಲಿ. ರಾಮನಲ್ಲಿರುವ ಸತ್ವ ನಮ್ಮನ್ನಷ್ಟು ಬದಲಾಯಿಸಿತು. ಹಾಗಾಗಿ ಅದ್ಭುತವಾದಂತಹ ಸೇತುವೆಯನ್ನು ಕಟ್ಟುವಾಗ ಕಲ್ಲು ಮರ ಇದನ್ನೆಲ್ಲ ಹೊತ್ತು ತಂದು ರಾಮ ಸೇವೆಗೆ ನಮ್ಮನ್ನು ತೊಡಗಿದ ಕಾರಣ. ಮತ್ತೆ ಹೆಚ್ಚು ದೇಹವನ್ನು ದಂಡಿಸಿ ವ್ಯಾಯಾಮ ಮಾಡಿದವರೆಲ್ಲ ಒಮ್ಮೆ ವ್ಯಾಯಾಮ ಬಿಟ್ರೆ ನೋಡಂತೆ, ಮತ್ತೆ ಅವರನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಜಾಗ್ರತೆ ಮಾಡಬೇಕು ವ್ಯಾಯಾಮ ಮಾಡುವವರು. ಹೌದು, ಯೋಗ ಆದರೂ ಮಾಡಬಹುದು, ವ್ಯಾಯಾಮ ಅಲ್ವಾ? ಇದು ಅಷ್ಟು ಕಠಿಣವಾದ ಕಾರ್ಯವನ್ನು ರಾಮ ಸೇವೆಯಲ್ಲಿ ನಾವು ಮಾಡಿದವರು. ಹೌದು. ರಾಮ ನಿರ್ಯಾಣವಾದ ಮೇಲೆ ನಮಗೆ ದೇಹದ ಮೇಲೆ ಉತ್ಸಾಹ ಇಲ್ಲ. ಈಗ ಒಳ್ಳೆ ಒಂದು ಚೆನ್ನಾಗಿ ಅಲಂಕಾರಿಕವಾಗಿ ಕಾಣುದು ಯಾವಾಗ? ಈಗ ಒಬ್ಬ ಶರೀರದ ದಾರ್ಢ್ಯತೆಯನ್ನು ಉಳಿಸಿಕೊಂಡು ಅದರ ಬಗ್ಗೆ ಇಚ್ಛೆ ಪಟ್ಟು ಒಳ್ಳೆ ಸಂಸ್ಕಾರ ಕೊಟ್ರೆ ಅಲ್ವಾ? ಅದರ ಬಗ್ಗೆ ಯೋಚನೆ ಇಲ್ಲದಿದ್ರೆ ಆಮೇಲೆ ನಮ್ಗೆ ಅದರ ಬಗ್ಗೆ ಯೋಚನೆ ಇಲ್ಲ ಅಂತ. ರಾಮ ಇಲ್ಲದ ಮೇಲೆ ಈ ದೇಹ ಎಂತದಕ್ಕೆ? ಹಾಗಾಗಿ ಕೈಕಾಲುಗಳು ಒಳ ಸರಿದವು, ದೇಹ ಸುರುಟಿತು. ಹೀಗೆ ನೀನ್ ಹೇಳಿದ್ಯಲ್ವ ಬಡ ಜುಣುಗಿನ ಹಾಗೆ. ಹೌದು. ನಮಗೆ ರಾಮ ಇಲ್ಲದ ಮೇಲೆ ಮತ್ತೆ ಸಿಡಿಲೇ ಬಡಿದ ಹಾಗೆ, ಬೇರೆ ಸಿಡಿಲು ಬೇಕಾ ನಮಗೆ? ರಾಮನಿಲ್ಲದ ರಾಮದಾಸ್ಯವನ್ನೇ ಒಪ್ಪಿಕೊಂಡು ಬದುಕಿದ ನಮಗೆ ಈ ಕೃಷಕಾಯ ಬರುವುದಕ್ಕೆ ಕಾರಣ ಆ ರಾಮ ಸೇವೆಯಲ್ಲಿ ಮಾಡಿದ ಘನಘನ ಕಾರ್ಯಗಳು. ಹಾಗಾಗಿ ಹೀಗೆ ಸುರುಟಿದ್ದು. ಅಯ್ಯ, ಅದ್ಭುತವಾಗಿ ನೀನು ವಿಷಯವನ್ನು ಹೇಳಿದ್ದಿ. ರಾಮಾಯಣ ಕಾಲದಲ್ಲಿ ನಿಮ್ಮದ್ದಾದಂತಹ ಒಂದು ಕರ ಸೇವೆ, ರಾಮ ಸೇವೆ, ಅದ್ಭುತವಾದಂತಹ ವರ್ಣನೆ. ಹೌದು. ಮಾತ್ರವಲ್ಲ, ಇಬ್ಬರು ಮಾನುಷೀಯವಾದಂತಹ ವ್ಯಕ್ತಿತ್ವವನ್ನು ಹೊಂದಿದ ದೈವೀ ವರ್ಚಸ್ಸುಳ್ಳಂತಹ ದಿವ್ಯ ತೇಜಿಗಳು ಆ ಕಾಲದಲ್ಲಿ ನಿಮ್ಮೆಲ್ಲರನ್ನು ಬಳಸಿಕೊಂಡು, ಅಂದ್ರೆ ನೀನು ಅದರಲ್ಲಿ ಇದ್ದಿ ಅಂತ ಹೇಳಿ ಈಗ ಹೇಳಿದ ಕಾರಣ ಹೇಳಿದ್ದು ಒಟ್ಟು ಸಮಷ್ಟಿಯಿಂದ. ಹೌದು, ನೀನು ಹೇಳುವಾಗಲೂ ವಾನರ ಯೂತ ಮುಖ್ಯಂ ಅಂತ ಹೇಳಿದ್ದ. ಹೌದು, ಹೇಳಿದ್ದು. ಈ ಕಾಲಕ್ಕೆ ಈಗ ನೀ ಹನುಮಂತನೋ ಇನ್ನೊಬ್ಬನೋ ಅದು ವಿಷಯ ಅಲ್ಲ ನನಗೆ ಹೊಳೆಯುವುದು ಈಗ. ಮತ್ತೆ ಆದರೆ ಈ ಒಂದು ಅದ್ಭುತ ಅಂತ ಹೇಳಿದೆಯಲ್ಲ. ಹೌದು. ಆ ರಸಗಳಲ್ಲಿ ಅದ್ಭುತ ರಸ ಎಲ್ಲಿ ಉಂಟು ಅಂತ ಕೇಳಿದರೆ ರಾಮಾಯಣದಲ್ಲಿ ಈ ಕಾಲದಲ್ಲಿ ಸೇತು ಬಂಧ. ಹೌದು. ಇದನ್ನು ಅದ್ಭುತ ಅಂತ ಹೇಳುವಾಗ ನಾನೊಬ್ಬ ಕ್ಷತ್ರಿಯನಾಗಿ ನನ್ನ ಮೈಯು ಸ್ವಲ್ಪ ರೋಮಾಂಚನ ಆದದ್ದು ಈಗ. ಯಾಕೆ ಗೊತ್ತೋ? ಒಂದು ಕಾರಣ ಉಂಟು ಅದಕ್ಕೆ. ಮತ್ತೆ ಬಾಳಲು ಮತ್ತೆ ಬಾಳಲು ಅಯ್ಯ, ರಾಮನನ್ನು ದೇವರು ಎಂದು ಅಂಗೀಕರಿಸಿದವರಲ್ಲಿ ನಾನು ಒಬ್ಬ. ಈ ಕಾಲದಲ್ಲಿ ರಾಮನನ್ನು ಒಂದು ಹೃದಯದಲ್ಲಿ ಸ್ಥಾನ ಕೊಟ್ಟು ಪೂಜಿಸುವಂತಹ ಒಬ್ಬ ಭಕ್ತ ನಾನು. ಒಳ್ಳೆಯದು. ನೀವೆಲ್ಲರೂ ಮಾಡಿದಂತಹ ಸೇವೆ ಅದು ರಾಮನಿಗಾಗಿ ಮಾಡಿದಂತಹ ನಿಮ್ಮ ನಿಸ್ವಾರ್ಥವಾದಂತಹ ಭಕ್ತಿ ಎನ್ನುವುದನ್ನು ನಾನು ಅಂಗೀಕರಿಸ್ತೇನೆ, ಅನುಮೋದಿಸ್ತೇನೆ. ಆದರೆ ಈ ಅದ್ಭುತ ಕಾರ್ಯ ಎನ್ನುವುದನ್ನು ನೀನು ವಿಶ್ಲೇಷಿಸುವಾಗ ನನಗನ್ನಿಸುವುದು, ಆ ಕಾಲದಲ್ಲಿ ನೀವು ಮಾಡಿದಂತಹ ಈ ಅದ್ಭುತ ಕಾರ್ಯಗಳು ಅದರಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಕೊಡುಗೆ ಇತ್ತು ಅಂತ ನಾನು ಕೇಳಿದ್ದೇನೆ. ಹೌದೌದು. ಒಬ್ಬಾತ ಅದಕ್ಕೆ ಏನಾದ್ರೂ ನೀರಿಗೆ ಹಾಕಿದ್ರೆ ಅದು ಮುಳುಗುತ್ತಾ ಇರಲಿಲ್ಲ ಅಂತೆ, ಅದು ತೇಲುತ್ತಾ ಇತ್ತಂತೆ. ಅದು ಕುಬೇರನವರ ಅದರ ಅನುಗ್ರಹ ವಿಶೇಷದಿಂದ ಒಟ್ಟು ರಾಮನಿಗೆ ಸಂಕಲ್ಪ ಶಕ್ತಿಯಿಂದ ಯಾವುದನ್ನು ಮಾಡುವುದಕ್ಕೂ ಕಷ್ಟ ಆಗಿರ್ಲಿಕ್ಕಿಲ್ಲ. ಅವನಿಗೆ ರಾವಣ ವಧೆ ಮಾಡಬೇಕು ಅಂತ ಇದ್ರೆ ಸೇತು ಬಂಧದ ಅಗತ್ಯವೂ ಇರ್ಲಿಕ್ಕಿಲ್ಲ. ಇಲ್ಲಪ್ಪ.
ಅವ ಯಾವುದನ್ನು ಇಚ್ಛಾ ಮಾತ್ರ ಶಕ್ತಿ ಈಗ ವರುಣನಲ್ಲಿ ಹೇಳ್ತಿದ್ರೆ ಅವನೇ ದಾರಿ ಬಿಟ್ಟು ಕೊಡ್ತಿದ್ದ ಅಲ್ವೋ? ಹೌದೌದು. ವರುಣನ ಹತ್ರ ಹೇಳಿದ್ರೆ ಒಂದಷ್ಟು ಹೊಯ್ಗೆ ರಾಶಿ ಹಾಕು, ಅಲ್ಲ ಒಂದು ದಾರಿ ಮಾಡಿಕೊಡು, ಅಪ್ಪಣೆ ಅಂತ ಹೇಳಿದ್ರೆ ಅದನ್ನು ಮಾಡಿಕೊಡ್ತಿದ್ದ. ಆದ್ರೆ ನಿಮ್ಮೆಲ್ಲರನ್ನು ಬಳಸಿಕೊಂಡು ಅದಕ್ಕೆ ಕೇಳಿದ್ದೇನೆ ಕಥೆ. ಯಾಕೆಂತ ಒಂದು ಮಾತುಂಟು, ನಮ್ಮ ಕಪಿಗಳ ಸಹಾಯವನ್ನು ನಾನು ಕೊಡ್ತೇನೆ ಅಂತ. ಸುಗ್ರೀವನ ಮಾತು ಉಳಿಸುವುದಕ್ಕೆ ಬೇಕಾಗಿ ರಾಮ ನಿಮ್ಮನ್ನು ಬಳಸಿದ್ದು ಅಂತಲೂ ಕೇಳಿದ್ದೇನೆ. ಮತ್ತೆ ರಾಮನ ವ್ರತವೇ ಹಾಗೆ. ಅವು ಉದ್ಧಾರ ಮಾಡಿದ್ದು ಒಂದು ವರ್ಗ ಅಲ್ಲ, ಹೌದು, ಮೃಗ ಪಕ್ಷಿ ಮನುಷ್ಯ ಎಲ್ಲರನ್ನು ಉದ್ಧಾರ ಮಾಡುತ್ತಾ ಹೋಗುವಾಗ ಅಲ್ಲೋ ಕಪಿಗಳು ಬರ್ಲಿಲ್ವಾ? ಹಾಗಿದ್ರೆ ಯಾರು ಶರಣಾಗತರಾಗುತ್ತಾರೋ ಅಂಥವರ ರಕ್ಷಣೆಯನ್ನು ಮಾಡುವುದರ ಜೊತೆಯಲ್ಲಿ ಅವರಿಗೆ ಬದ್ಧವಾಗಿ ಕೊಟ್ಟ ವಚನವನ್ನು ಉಳಿಸುವಲ್ಲಿಯೂ ರಾಮನ ವಚನಕ್ಕೂ ಅಷ್ಟು ಮಹತ್ವ ಇತ್ತು ಹೌದಪ್ಪ ಅಂತ ಕೇಳಿದ್ದೇವೆ. ಈಗ ನನ್ನಂಥವ ಒಬ್ಬ ಆ ಕಾಲದಲ್ಲಿ ಇದ್ರೆ ಒಂದು ವಿಶೇಷವಾಗಿ ನನ್ನ ಕೊಡುಗೆ ಇರುತ್ತಿತ್ತು. ರಾಮನೇ ವಿಶೇಷ, ಅದಕ್ಕಿಂತ ವಿಶೇಷ ಹೇಗೆ ನಳ ಅವ ಇಟ್ಟಾಗ ನೀರಿಗೆ ಅದು ಮುಳುಗುತ್ತಾ ಇರಲಿಲ್ಲ, ಹಾಗೆ ನನ್ನಲ್ಲಿ ಒಂದು ವಿಶೇಷತೆ ಇತ್ತು. ಈಗ ಅವನಿಗೊಂದು ಅದು ವರ ಅಂತಲ್ಲ, ಅದು ಶಾಪ ಅಂತ ಅರ್ಥ ಲೆಕ್ಕ. ಅವ ಇದ್ದದ್ದನ್ನೆಲ್ಲ ಸಣ್ಣದಿರುವಾಗ ಹೋಗಿ ನೀರಿಗೆ ಹಾಕುದಂತೆ, ಅದನ್ನು ನೋಡಿ ನೋಡಿ ಬೇಸತ್ತು ನೀನು ನೀರಿಗೆ ಹಾಕಿದ್ದು ಮುಳುಗದೇ ಹೋಗ್ಲಿ ಅಂತ ಶಾಪ ಅಂತೆ. ನಿಮಗೆ ಅಂತದ್ದು ಏನಾದ್ರು ಉಂಟು? ನಿನ್ನ ಮುಸುಡಿಗೆ ದೇವೇಂದ್ರ ಬಡಿದದ್ರಿಂದ ಒಂದು ಹೆಸರು ಲಾಭ ಆಗ್ಲಿಲ್ವ? ಹನುಮಂತ ವರವೇ ಅದು. ಕೆಲವೆಲ್ಲ ನಮಗೆ ಶಾಪ ಆಗುವುದು ವರವಾಗುತ್ತದೆ. ಅದು ಸಜ್ಜನರಿಗೆ ಶಾಪ ಸಿಕ್ಕಿದ್ರು ವರ ಆಗುತ್ತೆ ಅಲ್ವೋ? ವಾಲಿ ಅಂತ ದುರ್ಜನನಿಗೆ ಸಿಕ್ಕಿದ ವರವು ಶಾಪವಾಗುತ್ತದೆ. ಹೌದು. ಈಗ ನನ್ನ ಅದ್ಭುತ ಕಾರ್ಯ ಯಾವುದು ಅಂತ ನೀ ಕೇಳ್ತೀಯ? ಏನು? ಒಂದು ವೇಳೆ ಆ ಕಾಲದಲ್ಲಿ ನಾನು ಇರುತ್ತಿದ್ರೆ ನೀವೆಲ್ಲ ಗಿರಿಗಳನ್ನು ಮರಗಳನ್ನು ಹೊತ್ತು ತಂದು ಕಲ್ಲುಗಳನ್ನು ಹೊತ್ತು ತಂದು ಸಮುದ್ರಕ್ಕೆ ಹಾಕಿ ಸೇತು ಕಟ್ಟಿದ್ರಲ್ಲ, ಆ ಕೆಲಸವೇ ಇರ್ತಿರ್ಲಿಲ್ಲ. ಮತ್ತೆ ಅಲ್ಲ, ಧನುಷ್ಟಂಕಾರವನ್ನು ಮಾಡಿ ಧನುರ್ವೇದಗಳಲ್ಲಿ ದಶಾಂಗಗಳು ಎನ್ನುವಂತಹ ವಿಶಿಷ್ಟವಾದಂತಹ ಒಂದು ಸಿದ್ಧಿ ಇದೆ. ಅಷ್ಟು ಮಾತ್ರವಲ್ಲ, ಧನುಸ್ಸಿನ ವಿದ್ಯೆಯಲ್ಲಿ ಯಾವುದನ್ನೂ ಕೂಡ ಸಾಧಿಸುವಂತಹ ಒಂದು ವಿಶೇಷತೆಯೂ ಉಂಟು. ಧನುರ್ವೇದ ಆ ಕಾಲದಲ್ಲಿ ರಾಮನಿಗೆ ಅದು ಇರ್ಲಿಲ್ವೋ ಇತ್ತೋ ಎನ್ನುವುದಕ್ಕಿಂತಲೂ ಅದನ್ನು ರಾಮ ಕಾಲದಲ್ಲಿ ಪ್ರಯೋಗ ಮಾಡಿರಲಿಲ್ಲ. ಆದ್ರೆ ನನ್ನಂಥವ ವಿದ್ಯೆಯನ್ನು ಕಲಿತದ್ರಿಂದ ಇವತ್ತು ಸ್ವಾಭಿಮಾನದಿಂದ ನಾ ಹೇಳಬಲ್ಲೆ. ಧನುಸ್ಸು ಪ್ರಯೋಗ ಮಾಡಿದ್ದಾನೆ, ಯಾರು ಹೇಳಿದ? ಅಲ್ಲ, ಮಾಡಿದ್ದಾನೆ. ಆದ್ರೆ ಅದ್ಭುತ ಎನ್ನುವಲ್ಲಿಗೆ ನಿಮ್ಮೆಲ್ಲರನ್ನು ಬಳಸಿ ಮಾಡಿದಂತಹ ಆ ಕಾರ್ಯಕ್ಕಿಂತ ವಿಶೇಷವಾಗಿ ನಾನು ಮಾಡುತ್ತಿದ್ದೆ ಅಂತ. ಅದು ಸೇತುವೆ ಕಲ್ಲು ಮರ ಇಲ್ಲದೆ ಧನುಷಿನಿಂದ ಎಂತದ್ದು? ಅದೇ ಹೇಳಿದ್ದು. ಈಗ ಸೇತುವೆ ಅದು ಮಾಡಿದ್ದು ನಿಮ್ಮದ್ದು ಹೌದು, ಕಲ್ಲು ಮರದ ಸೇತುವೆ ಹೌದೌದು. ಆದ್ರೆ ನಾನು ಮನಸ್ಸು ಮಾಡುತ್ತಿದ್ರೆ ಇಲ್ಲಿ ಈ ಕಾಲದಲ್ಲಿ ಧನುಷ್ಟಂಕಾರವನ್ನು ಮಾಡಿ ನನ್ನ ಧನುಸ್ಸನ್ನು ಎತ್ತಿ ಹಿಡಿದು ನನ್ನ ಸಿಂಗಿನಿಯಿಂದ ಬಾಣವೊಂದನ್ನು ಪ್ರಯೋಗ ಮಾಡಿ 1 10 10,000 10 ಲಕ್ಷವಾಗಿ ಲಕ್ಷ ಕೋಟಿಯಾಗಿ ಆ ಮೂಲಕವಾಗಿ ಒಂದು ಸೇತುವನ್ನು ಬಾಣಮುಖದಿಂದ ನಾನು ಮಾಡುತ್ತಿದ್ದೆ. ಬಾಣಮುಖದಿಂದ? ಹೌದು. ಅಲ್ಲ, ಹಾಗೆ ಸೇತುವೆ ಕಟ್ಟಲಿಕ್ಕೆ ಬಾಣವು ಬೇಡ, ಕೆಲವರು ಮಾತಿನಲ್ಲೇ ಸೇತುವೆ ಕಟ್ಟಬಹುದು ಅಲ್ವಾ? ಹಾಗೆ ನೀನು ಮಾತಿನಲ್ಲಿ ಬಾಣದ ಸೇತುವೆ ಕಟ್ತೇನೆ ಅಂತ ಹೇಳುವುದಾ, ಅಥವಾ ಕಟ್ಟಿದ್ದೇನಾದ್ರೂ ಉಂಟ ಹಿಂದೆ? ಆಡದೆಲೆ ಮಾಡುವವ ರೂಢಿಯೊಳಗುತ್ತಮ, ಹೌದು. ಆಡಿ ಮಾಡುವವ ಮಧ್ಯಮ, ಮತ್ತೆ ಆಡಿಯೂ ಮಾಡದೇ ಇದ್ದವ ಅಧಮ. ಈ ಕಾಲಕ್ಕೆ ಆಧಾರ ಇದು ಹೇಳುವುದು ನಾನು. ಇಂದ್ರಪ್ರಸ್ಥದಲ್ಲಿ ನಾವಿರುವ ವೇಳೆ ಹಸ್ತಿನಾವತಿಯಲ್ಲಿ ನಮ್ಮ ದೊಡ್ಡಮ್ಮನಾದಂತಹ ಗಾಂಧಾರಿ ದೇವಿ ಇದ್ರು. ಆ ಕಾಲದಲ್ಲಿ ಒಂದು ಗಜನೋಹಿ ವ್ರತ ಎನ್ನುವ ಹಾಗೆ ಒಂದು ವಿಶಿಷ್ಟವಾದಂತಹ ವ್ರತವನ್ನು ಸಂಕಲ್ಪಿಸಿ ಆ ಮೂಲಕವಾಗಿ ಮಣ್ಣಿನ ಆಣೆಯನ್ನು ಮಾಡಿ ಆ ಆನೆಗೆ ಒಂದು ಪೂಜೆ ಮಾಡುವಂತಹ ವಿಶಿಷ್ಟವಾದಂತಹ ವ್ರತ ಅದು. ಗಜನೋಹಿ ಅಂತ ಅದಕ್ಕೆ ಹೆಸರು. ನಮ್ಮ ಅಮ್ಮನಿಗೆ ಹೇಳಿಕೆ ಕೊಡ್ಲಿಲ್ಲ. ಯಾಕದು? ಅದು ಕೌಟುಂಬಿಕವಾದ ವ್ಯವಹಾರ. ಒಟ್ಟು ಈ ವೈಮನಸ್ಯದಿಂದ ಬೇಸತ್ತಂತಹ ನಮ್ಮಬ್ಬೆ ಡಂಗುರವನ್ನು ಕೇಳಿದಾಗ ಹತಾಶಳಾದ್ಲು. ಕೇಳಿರಿ ಪುರಜನರೇ ಸಾರುವೆ ಡಂಗುರ, ಗಜಗೌರಿ ವ್ರತವನಿಂದು ಗಾಂಧಾರಿ ಮಾಳ್ಪಳಯ್ಯ, ಕೇಳಿರಿ ಪುರಜನರೇ ಸಾರುವೆ ಡಂಗುರ ಅಂತ. ಅದೆಲ್ಲ ಕತೆ ಹೇಳ್ತಾರಲ್ವಾ? ಹೌದೌದು. ಗಜಗೌರಿ ವ್ರತ ಅದು ಈಗ ಹರಿಕಥೆಯಾಗುತ್ತಾ ಉಂಟು. ಅಷ್ಟು ದೊಡ್ಡ ಮಟ್ಟಿಗೆ ಹೋಗಿದೆ ಆ ಕಥೆ. ಏನು ಮಾಡೋಣ, ಆ ಕಾಲದಲ್ಲಿ ಹೇಳಿಕೆ ಇಲ್ಲ ಎನ್ನುವ ಕಾರಣಕ್ಕಾಗಿ ಬೇಸತ್ತಂತಹ ನಮ್ಮಬ್ಬೆಗೆ ನಾವೆಲ್ಲರೂ ಸೇರಿ ಸಾಂತ್ವನವನ್ನು ಹೇಳಿ ಗಜಗಳಲ್ಲಿ ವಿಶಿಷ್ಟವಾದಂತಹ ಒಂದು ಆ ದೇವೇಂದ್ರನ ಐರಾವತವನ್ನೇ ಭುವಿಗಿಳಿಸಿ
ವಿಶಿಷ್ಟವಾಗಿ ಆ ವ್ರತವನ್ನು ನಾವು ಸಾಂಗವಾಗಿ ಮಾಡಿಸಿಕೊಡ್ತೇವೆ ಅಂತ ನಿಮ್ಮ ಮಾತಾಡ್ತಾರೆ. ವರ್ಷದಲ್ಲಿ ಮಣ್ಣಿರ್ಲಿಲ್ವಾ? ಇತ್ತು. ಮಣ್ಣಿನಾನೆ ಅಲ್ವಾ? ಮಣ್ಣಿನಾನೆ ಆಗಬೇಕು ಅಂತ ಇಲ್ಲ, ಸಂಕಲ್ಪ ಇದ್ರೆ ಯಾವ ಆನೆಯನ್ನು ಮಾಡಬಹುದು. ಅದು ಕೆಲವು ಅದೌದು, ಈಗ ಸಾಮಾನ್ಯವಾಗಿ ಮಾಡುದು ಹಾಗೆ. ಅದು ಕೆಲವೊಮ್ಮೆ ಹಾಗೆ ಹೇಗೆ? ಈ ವೇದಿಕೆಗಳಲ್ಲಿ ಪ್ರದರ್ಶನ ಮಾಡುವಾಗ ಆನೆಯಲ್ಲಿ ಬರಬೇಕು ಅಂತ. ಹಾ. ಕೆಲವೊಮ್ಮೆ ಕೇವಲ ಚಿತ್ರದ ಆನೆಯನ್ನೇ ತರುವುದು, ಕೆಲವೊಮ್ಮೆ ಸಜೀವ ಆನೆಯನ್ನೇ ತರುವುದುಂಟು. ಸಜೀವಾನೆ ಒಂದದ್ದು. ಹೌದೌದು. ಕೆಲವೊಮ್ಮೆ ವೇದಿಕೆಗಳಲ್ಲಿ ದೇವೇಂದ್ರ ಬರುವಾಗ ಒಡ್ಡೋಲಗಾಗಬೇಕು ಅಂತ ಇದ್ರೆ ಆನೆಯ ಮೇಲೆ ಬರುವುದು. ಆನೆ ಸಭೆಯಲ್ಲಿ ಬರುವುದು. ಹೌದು. ಹಾ. ಹಾಗೆ ಹಾ. ನಾವು ಅದನ್ನು ಯಥಾವತ್ತಾಗಿ ಮಾಡಬೇಕು. ಹಾ. ಅದಕ್ಕಾಗಿ ಗಜ ವಿಶೇಷವಾದಂತಹ ಒಂದು ಆ ಐರಾವತವನ್ನೇ ತರಿಸ್ತೇನೆ ಸಂಕಲ್ಪ ಮಾಡಿ. ಅದು ಬೇಕು ಅಂತಲ್ಲ. ಹೌದು. ದೊಡ್ಡ ಸ್ಥಿತಿ. ಹೌದೌದು. ಮಾಡುವಾಗ ಹಾಗೆ ಬೇಸರ ಆದದ್ದಲ್ವ ತಾಯಿಗೆ. ಬೇಸರ ಹೋಗಬೇಕು ಅಂತ ಇದ್ರೆ ವಿಶಿಷ್ಟವಾದ ಅವರಿಗೆ ಮಾಡ್ಲಿಕ್ಕೆ ಕೂಡದಷ್ಟು ದೊಡ್ಡದು ಮಾಡುದು. ಅವರು ಮತ್ತೆ ಮಾಡ್ಲಿಕ್ಕಿಲ್ಲ ಅದನ್ನು. ಹೌದು. ಆ ಕಾರಣಕ್ಕಾಗಿ ದೇವೇಂದ್ರನಿಗೆ ಪತ್ರವೊಂದನ್ನು ಬಾಣಮುಖದಿಂದ ಕಳುಹಿಸಿದಾಗ ಹಾ. ಪ್ರತ್ಯುತ್ತರ ಬಂತು. ಹಾ. ಕಳುಹಿಸುವುದಕ್ಕೆ ಸಾಧ್ಯ ಉಂಟು, ಹಾ. ಆದರೆ ಹಾ. ನಮಗೊಂದು ಬರುವುದಕ್ಕೆ ವ್ಯವಸ್ಥೆ ಆಗಬೇಕು ಅಂತ. ಐರಾವತವ? ಹೌದು. ಸಂಕಲ್ಪ ಸಾಕಾಗುದಿಲ್ಲ. ಅದು ನನ್ನನ್ನು ಸತ್ವ ಪರೀಕ್ಷೆ ಮಾಡಲಿಕ್ಕೆ ನನ್ನ ಜನ್ಮ ಕಾರಣನಾದ ದೇವೇಂದ್ರ ಮಾಡಿದ್ದು. ನೋಡುವ ಮಗನ ಒಂದು ಸಾಹಸ ಹೇಗುಂಟು. ಪರೀಕ್ಷೆ ನಿಜವಾಗಿ ಬರಬೇಕು ಅಂತ ಇದ್ರೆ ಐರಾವತಕ್ಕೆ ವ್ಯವಸ್ಥೆ ಬೇಕಾ? ಹೌದು. ಅದಕ್ಕೆ ಹಾರಿಕೊಂಡು ಬರುವುದಕ್ಕೆ ರೆಕ್ಕೆ ಇಲ್ವ? ಹೌದು. ಅದು ಬಂದೀತು. ಹೌದು. ಈಗ ಉಳಿದದ್ದು ಕಾಮಧೇನು ಎಲ್ಲ ಋಷಿಗಳಿಗೆ ಕೊಟ್ಟಿದ್ದಾರೆ ಅಲ್ವೋ? ವ್ಯವಸ್ಥೆ ಇತ್ತ? ಏನಿಲ್ಲ. ಏನಿಲ್ಲ. ಹಾಗಂತ ನಿನಗೆ ಭರಿಸಬೇಕು ಅಂತ ಇದ್ರೆ ನೀನು ವ್ಯವಸ್ಥೆ ಮಾಡಬೇಕು. ಸರಿ. ಆ ಕಾಲಕ್ಕೆ ನಾನು ಬಾಣದ ಸೇತುವನ್ನು ಭುವಿಯಿಂದ ದಿವದವರೆಗೆ ಸ್ವರ್ಗದವರೆಗೆ ಮಾಡಿ ಹಾ. ಆ ಮೂಲಕವಾಗಿ ಆ ಆನೆಯನ್ನು ಕೆಳಗೆ ಇಳಿಸಿದ್ದೇನೆ. ಹೌದು. ತನ್ನಷ್ಟಕ್ಕೆ ಇಳೀತಲ್ವಾ? ಹೌದು. ಈಗ ಕಥೆಯಾಗಿ ಎಲ್ಲ ಕಡೆದು ಹರಿಕಥೆಯಾಗಿ ದೊಡ್ಡ ಕಥೆಯಾಗಿ ಬಹಳ ಪ್ರಸಿದ್ಧಿ ಹೊಂದಿದೆ. ನನಗೊಂದು ಸಂಶಯ ಈಗ ಹಾ. ಕೇಳುದು ನಾನು. ಹಾ. ಈಗ ನೀನೇ ಇಳಿಸಿದ್ದಲ್ವಾ ಅದು? ಹೌದು. ದೇವೇಂದ್ರನ ಐರಾವತವನ್ನು ಸೇತುವೆ ಕಟ್ಟಿ ನೀನೇ ಇಳಿಸಿದ್ದಲ್ಲ? ಹೌದು. ಅದು ಹರಿಕತೆ ಆಗುದು ಹೇಗೆ? ಅದೇ. ಯಾರದು ಬೇರೆಯವ್ರದ್ದು ಬೆನ್ನಿರ್ಲಿಲ್ಲ ಅಲ್ಲ, ಕೇಳಿ ಬೆಂಬಲ. ನಾವು ಬದುಕಿದ್ದೇ ಕೃಷ್ಣನನ್ನು ನಂಬಿ. ಅದು ಕೇಳಿದ್ದು ನಾನು. ಕೃಷ್ಣ ಪರಮಾತ್ಮನ ಒಂದು ಅನುಗ್ರಹ ಇಲ್ಲದೆ ಪಾಂಡವರ ಬದುಕಿಲ್ಲ. ಹಾಗಾಗಿ ಪಾಂಡವರ ಅಲ್ಲ, ಹರಿಕತೆ ಅಂತ ಹೇಳುವಾಗ ನನಗೆ ಸಂಶಯ ಬರುದು. ಹೌದೌದು. ಈಗ ನೀನೇ ಮಾಡಿದ್ದದು ಹರಿಕತೆ ಆಗುದು ಹೇಗೆ? ಸಂಬಂಧ ಉಂಟು. ಹಾ. ಈಗ ನಿನ್ನ ಕತೆ ಹೇಳುವಾಗ ರಾಮಕತೆ ಅಂತ ಆಗುದು. ನನ್ನದು ರಾಮನದ್ದೇ ಕತೆ. ಹೌದು. ನನ್ನದು ಕತೆ ಇಲ್ಲ. ನಾವು ಹಾಗಂತ ಆ ಮಟ್ಟಕ್ಕೆ ನಮ್ಮನ್ನು ನಾವು ಸ್ವಂತಿಕೆಯಿಂದ ನಮ್ಮದು ದಾಸ್ಯ ಭಕ್ತಿ. ಹೌದು. ದಾಸೋಹಂ. ನಮ್ಮಲ್ಲಿ ಸಖ್ಯ ಭಕ್ತಿ. ಹಾ. ಹೌದು. ಹಾ. ಹಾಗಾಗಿ ಕೃಷ್ಣನ ಅನುಗ್ರಹದಿಂದ ಇದೆಲ್ಲ ಸಾಧ್ಯ ಆಗಿದೆ. ಹಾ. ಅಂತೂ ನಾನು ಅದನ್ನು ಮಾಡಿದ್ದೇನೆ. ಮಾಡಿದ್ದಿ. ಹೌದು. ಈಗ ಇದು ಆಧಾರ. ಹಾ. ನೀ ಕೇಳಿದ್ದಕ್ಕೆ ಸ್ವರ್ಗದಿಂದ ಇಲ್ಲಿಯವರೆಗೆ ಕಟ್ಟಿದ್ದೇನಂತೆ. ಈ ಒಂದು ಸೇತುವನ್ನು ಲಂಕೆಯವರೆಗೆ ಮಾಡ್ಲಿಕ್ಕೆ ಆಗುದಿಲ್ವ ನನಗೆ? ಅದು ಮಾಡಿದ ಕಾರಣ ಇಲ್ಲಿ ಲಂಕೆಯವರೆಗೆ ನಾನು ಇರಬೇಕಿತ್ತು ಅಂತ ಹೇಳುದು. ಆ ಕಾಲದಲ್ಲಿ ನೀನು ನಿಮ್ಮನ್ನೆಲ್ಲ ಒಂದು ವಿಶ್ರಾಂತಿಗೆ ಕಳುಹಿಸಿ ಮತ್ತೆ ಹೋಗಿ ಆಯ್ತು ಸೇತುವೆ ಅಂತ. ನೀನು ಸೇತುವೆ ಕಟ್ಟಿ ಸ್ವರ್ಗಕ್ಕೆ ಹೋಗಿದ್ಯೋ ಇಲ್ವೋ? ಹಾ. ಆದ್ರೆ ಈಗ ಮಾತ್ರ ಎತ್ತರಕ್ಕೆ ಹೋಗಿದ್ದಿ. ಹಾ. ಯಾವುದರ ಮೇಲೆ ಗೊತ್ತುಂಟಾ? ಹೇಗೆ? ಮಾತಾಡ್ತಾ ಕೇವಲ ಕುತೂಹಲಿಗನಾಗಿಯೇ ನೀನು ಮುಂದುವರಿಯಿತಿ ಅಂತ ಭಾವಿಸಿದ್ರೆ ನೀನು ತೊಡಗಿದ್ದೆ ವಿಮರ್ಶೆಗೆ. ಕಿರಿದು ಬಲವುಳ್ಳವರು ನೀವು. ರಾಮ ಕಾರ್ಯಕ್ಕಿಂತಲೂ ಹೆಚ್ಚಿನ ವಿಶೇಷತೆ ಈ ದ್ವಾಪರಾಯುಗದ ದ್ವಾಪರಾಯುಗದಲ್ಲಿ ಚಂದ್ರವಂಶದ ಮನೆ ಮಗನಾದ ನಾನು ಮಾಡಿ ತೋರಿಸ್ತೇನೆ ಎನ್ನುವಷ್ಟು ಗರ್ವದ ಮೇರುವನ್ನು ಆಡರಿ ನಿಂತಾಯ್ತಲ್ವ ನಿನಗೆ? ನನಗೆ ಸ್ವಾಭಿಮಾನ ಉಂಟು, ಅಷ್ಟು ಮಾಡ್ತಿದ್ದೆ. ಸ್ವಾಭಿಮಾನ ಯಾವುದು ದುರಹಂಕಾರ ಯಾವುದು ಎನ್ನುವ ವ್ಯತ್ಯಾಸ ಗೊತ್ತಿಲ್ಲದೆ ಆಡಿದ ಮಾತಿದ್ದು. ಹೇಗೆ? ಎತ್ತರದ ಪರ್ವತವನ್ನು ಏರಿ ನಿಂತವನಿಗೆ ಪ್ರಪಂಚ ಎಲ್ಲ ಸಣ್ಣದಾಗಿ ಕಾಣ್ತದೆ. ಗರ್ವದ ಪರ್ವತವನ್ನು ಏರಿ ಯಾರು ನಿಲ್ತಾನೋ ಅವನಿಗೆ ಗುರು ಸಣ್ಣದಾಗಿ ಕಾಣ್ತಾನೆ, ಅಪ್ಪನೂ ಸಣ್ಣವನಾಗಿ ಕಾಣ್ತಾನೆ, ಅಮ್ಮನೂ ಸಣ್ಣವಳಾಗಿ ಕಾಣ್ತಾಳೆ. ಲೋಕವೆಲ್ಲ ಮರ್ಯಾದಾ ಪುರುಷೋತ್ತಮ ಅಂತ ಕೊಂಡಾಡಿದ. ಗುಣವಂತನಾಗಿ, ವೀರ್ಯವಂತನಾಗಿ, ಧರ್ಮಜ್ಞನಾಗಿ, ಕೃತಜ್ಞನಾಗಿ, ದೃಢವಾಕ್ಯನಾಗಿ, ಪ್ರಿಯ ದರ್ಶನನಾಗಿ, ಆತ್ಮವಂಶನಾಗಿ, 16 ಗುಣಗಳ ಖನಿಯಾಗಿ ಲೋಕದಲ್ಲಿ ಪ್ರಕಟಗೊಂಡ ರಾಮನೂ ಸಣ್ಣವನಾಗಿ ಕಾಣ್ತಾನೆ. ಅಬ್ಬಬ್ಬ ನಿನ್ನ ಅಹಂಕಾರವೇ ಏನು? ಸೇತುವೆಯನ್ನು ಬಾಣದಿಂದ ಕಟ್ಲಿಕ್ಕಾಗುದಿಲ್ಲ ಅಂತ ರಾಮ ಕಟ್ಟದೆ ಹೋದದ್ದಲ್ಲ, ವರುಣ ನಿರ್ದೇಶನ ಅದು, ದೇವ ನಿರೂಪ ಅದು. ಕಲ್ಲು ಮಣ್ಣಿನಿಂದಲೇ ಕಟ್ಟಬೇಕು ಎನ್ನುವುದು ಅವನ ನಿರ್ದೇಶನ. ಹಾಗಾಗಿ ಅವ ನಳನಿಗಿರುವ ವರವನ್ನು ಶಾಪವನ್ನು ನಮಗೆ ಗುರುತಿಸಿ ಹೇಳಿದ್ದು. ವನವಾಸಿಯಾಗಿ
ಬಂದಂತ ರಾಮ ಮನುಷ್ಯನಾಗಿ ಮಾನುಷ ಮರ್ಯಾದೆಯಲ್ಲಿ ವ್ಯವಹಾರ ಮಾಡಿದ್ದು. ಹೋಗಬಾರ್ದಿತ್ತು ಅವನಿಗೆ ಸುಗ್ರೀವನ ಪಟ್ಟಾಭಿಷೇಕಕ್ಕೆ ಕಿಷ್ಕಿಂದಗೆ, ಯಾಕೆ ಹೋಗ್ಲಿಲ್ಲ? ವನವಾಸದಲ್ಲಿ ಅದು ನಿಷಿದ್ಧ. ಯಾವುದು ಸಾಧ್ಯ ಆಗ್ತದೆ ಅದನ್ನೆಲ್ಲ ಮಾಡ್ಲಿಕ್ಕಿರುವವ ಅಲ್ಲ ರಾಮ. ಸಾಧುವಾದದನ್ನು ಮಾತ್ರ ಮಾಡ್ಲಿಕ್ಕಿರುವವ. ಅಂತದ್ದನ್ನು ಮಾಡಿ ನಮ್ಮಿಂದ ಸೇವೆಯನ್ನು ಕೈಗೊಂಡು ರಾಮದಾಸ್ಯದ ಮೂಲಕ ನಾವು ಪುನೀತರಾದ್ರೆ ಅದರಲ್ಲಿ ಒಂದು ಸಣ್ಣತನವನ್ನು ನೋಡ್ಲಿಕ್ಕೆ ಹೊರಟಿದ್ದಿ ಅಂತಾದ್ರೆ ಅದು ಸಣ್ಣತನ ಅಲ್ಲಿರುವುದಲ್ಲ, ನಿನ್ನ ದೃಷ್ಟಿಯಲ್ಲಿರುವುದು, ನಿನ್ನ ಸಂಸ್ಕಾರದಲ್ಲಿರುವ ಸಣ್ಣತನ. ನಾನು ಹೇಳಿದೆ, ರಾಮ ಇಲ್ಲದ ಕಾರಣ ನಾನು ಈಗ ಸಂಕುಚಿತನಾಗಿ ನನ್ನ ಕೈಕಾಲುಗಳು ಒಳಗೆ ಸರಿದಿದೆ. ರಾಮನ ಅನುಗ್ರಹ ಇದ್ರೆ ಈಗಲೂ ಎದ್ದು ನಿಲ್ಲಬಲ್ಲೆ ನಾನು. ರಾಮನಿಂದ ಎಲ್ಲಿ ಕೇಳ್ತದೋ ಆಗಲೂ ಮೊದಲನ ದೀರ್ಘಕಾಯನಾದಂತ ಹನುಮಂತನಾಗಿ ಬದಲಾಯಿಸಬಲ್ಲಷ್ಟು ಸಾಮರ್ಥ್ಯ ಈಗಲೂ ಉಂಟು. ಈಗಲೂ ರಾಮನನ್ನು ಕರೆಸುವಷ್ಟು ಸಾಮರ್ಥ್ಯ ನನಗುಂಟು. ಆದ್ರೂ ಯಾಕೆ ಈ ಪ್ರಪಂಚದಲ್ಲಿ ರಾಮನನ್ನು ತೋರ್ಪಡಿಸುವಂತ ಪ್ರಕಟಗೊಳಿಸುವಂತ ಅನಿವಾರ್ಯತೆ ಇಲ್ಲ. ಹಾಗಾಗಿದೆ ಎನ್ನುವುದಾಗಿ ಒಂದು ನಿರ್ಲಿಪ್ತ ಭಾವದಿಂದ ಕುಳಿತುಕೊಂಡ್ರೆ ರಾಮನಿಂದೆ ಮಾಡ್ತೀಯ. ರಾಮನಿಂದೆ ಮಾಡುವ ನೀನು ಬಿಡು, ರಾಮನಿಂದೆ ಮಾಡುವ ನೀನಿರುವ ಜಗವನ್ನು ಬಿಡು. ಮುಕ್ಕುವೆ ಜಗವನ್ನು ರಾಮನಿಂದ ಮಾಡುವಂತ ಈ ಪ್ರಪಂಚ ಹಾಕಬೇಕು, ಮುಕ್ಕಿ ಜೀರ್ಣ ಮಾಡಿಕೊಳ್ತೇನೆ. ಅಥವಾ ಜಗತ್ತಿನ ತಪ್ಪಲ್ಲ, ಈ ಪ್ರಪಂಚದಲ್ಲಿ ಯಾರೆಲ್ಲ ರಾಮನಿಂದ ಮಾಡುವವರಿದ್ದಾರೋ ಅವರನ್ನು ಲಯಗೊಳಿಸದೇ ಇರುವಂತ ಯಮನ ತಪ್ಪು ಅಂತ ಹೇಳಿದ್ರೆ ಯಮನನ್ನಾದ್ರೂ ದಿಕ್ಕಿಯರು. ನಾನೇನು ಮಾಡುವುದಕ್ಕೆ ಆಗುವುದಿಲ್ಲ, ನನಗೆ ನಿರ್ದೇಶನ ಕೊಡುವ ಭೈರವ ಎನ್ನುವುದಾಗಿ ಅವ ಹೇಳಿದ್ರೆ ಭೈರವನನ್ನಾದ್ರೂ ಸಿಕ್ಕಿಸಿ ಹಾಕಿಯರು. ಯಾಕಂದ್ರೆ ರಾಮನಷ್ಟು ದೊಡ್ಡದಾದಂತ ಪ್ರಪಂಚ ನನಗೆ ಮತ್ತೊಂದಿಲ್ಲ. ನನಗೆ ಬ್ರಹ್ಮಾಂಡವೇ ರಾಮ. ರಾಮನಿಂದೆ ಬಂತು ಅಂತಾದ್ರೆ ಅಲ್ಲಿ ರಾಮ ಅನುಗ್ರಹದ ಮೂಲಕ ಏನನ್ನಾದ್ರೂ ಮಾಡಬಲ್ಲಂತ ಸಾಮರ್ಥ್ಯ ಈಗಲೂ ನನ್ನಲ್ಲಿ ಊರ್ಜಿತವಾಗಿ ಉಂಟು. ಏನು ನೀನು ಸೇತುವೆ ಕಟ್ತೀಯ ದೊಡ್ಡ ಝರದಿಂದ, ರಾಮನಿಗಿಂತ ಮತ್ತೊಬ್ಬ ದೊಡ್ಡವ ಅಂತ ಹೇಳಲಿಕ್ಕೆ ಹೊರಟ್ರೆ ಅದು ನಾನು ಹೃದಯದಲ್ಲಿ ಒಪ್ಪುವವನಲ್ಲ, ಭೌತಿಕವಾಗಿಯೂ ಒಪ್ಪುವವನಲ್ಲ. ರಾಮನಿಗಿಂತ ವಿಶೇಷವಾದದ್ದನ್ನು ಮಾಡುವುದಕ್ಕೆ ಹೊರಟ್ರೆ ರಾಮನಿಗಿಂತ ವಿಶೇಷವಾದದ್ದು ಮತ್ತೊಂದುಂಟು ಅಂತ ನಾನು ಒಪ್ಪುವುದಕ್ಕೆ ಇಲ್ಲ. ರಾಮ ಸೇತುವೆಗೆ ಪ್ರತಿಯಾಗಿ ಮತ್ತೊಂದು ಕಟ್ತೀಯ. ರಾಮನೇ ತನ್ನ ಕಾರ್ಯ ಮುಗಿದ ಮೇಲೆ ಈ ಸೇತುವೆಯನ್ನು ಬಾಣದ ಮೂಲಕ ತುಂಡು ಮಾಡಿ ಹಾಕಿದ್ದಾನೆ. ಯಾಕೆ? ಯಾವನ ಒಬ್ಬ ಕೆಟ್ಟ ಕೃತ್ಯವನ್ನು ಮಾಡುವಂತ ಬುದ್ಧಿಯವ ಅದನ್ನು ದುರುಪಯೋಗ ಮಾಡಿಕೊಳ್ಳಕೂಡದು ಎನ್ನುವಂತ ಕಾರಣದಿಂದ ಅವನೇ ಮುರಿದಿದ್ದಾನೆ ಎಂದಾದ ಮೇಲೆ ಅವ ಬೇಡ ಅಂತ ಮುರಿದು ಹಾಕಿದ ಸೇತುವೆಯ ಜಾಗದಲ್ಲಿ ಮತ್ತೊಂದನ್ನು ಕಟ್ತಿ ಎಂದಾದ್ರೆ ರಾಮನಿಗೆ ವಿರೋಧ ಅಂತ ಅರ್ಥ. ನೀನು ಸುಲಭನ ಐರಾವತವನ್ನು ತರಿಸುವುದಕ್ಕೆ ಹೇಗೆ ಸ್ವರ್ಗಕ್ಕೆ ಸೋಪಾನ ಕಟ್ಟುವುದು ಅನಿವಾರ್ಯ ಅಲ್ವೋ, ಇನ್ನನ್ನು ಪರೀಕ್ಷೆ ಮಾಡುವುದಕ್ಕೆ ದೇವೇಂದ್ರ ಹೇಳಿದ್ದು. ಹಾಗೆ ರಾಮ ಸೇವೆಯ ಔನ್ನತ್ಯ ಎಷ್ಟು ಉಂಟು ಅಂತ ಕಪಿಗಳ ಮೂಲಕ ತೋರಿಸುವುದಕ್ಕೆ ಸೇತುವೆಯನ್ನು ಕಟ್ಟುವ ಮೂಲಕ ಲಂಕೆಯವರೆಗೆ ಹೋಗ್ಲಿಕ್ಕೆ ನಮಗೊಂದು ದಾರಿಯನ್ನು ಮಾಡಿಕೊಟ್ಟದ್ದು ರಾಮ. ಇಲ್ಲದ್ರೆ ನಮ್ಮ ಹೆಗಲ ಮೇಲೆ ಕುಳಿತುಕೊಂಡು ಬರಬಹುದಿತ್ತು. ಆ ಕಡೆಗೆ ಹೋಗುವುದಕ್ಕೆ ರಾಮ ಹೋಗಿಕೊಳ್ಳಬೇಕಾದಿಲ್ಲ, ಕೇವಲ ಸಜೀವ ಶರಗಳ ಮೂಲಕ ರಾವಣ ವಧೆಯನ್ನು ಮಾಡಬಹುದಿತ್ತು. ಮಾಡ್ಲಿಲ್ಲ. ಯಾಕೆ? ನಮ್ಮ ಸೇವೆಯನ್ನು ಲೋಕಕ್ಕೆ ಪ್ರಕಟಗೊಳಿಸುವ ಮೂಲಕ ಮಲ್ಲಿಗೆಯೊಂದಿಗೆ ಬಾಳೆನಾರು ದೇವರ ಅಡಿಯನ್ನು ಸೇರುವ ಹಾಗೆ ರಾಮನೊಟ್ಟಿಗೆ ಸೇರಿದಂತ ಕಪಿಕಟಕವು ಈ ಪ್ರಪಂಚದಲ್ಲಿ ನೀನು ಹೇಳಿದಂತ ಈ ಸ್ತುತಿವಾಕ್ಯಕ್ಕೆ ಭಾಜನಾಗಿದೆ. ಅದನ್ನು ಅರಿಯದೆ ಕೇವಲ ಮಾನವ ಮಿತಿಯಲ್ಲಿ ಯೋಚಿಸಿ ಒಬ್ಬ ನಾಸ್ತಿಕನಂತೆ ನೀನು ರಾಮನು ನಿಂದೆ ಮಾಡದೇ ಇರಬಹುದು. ರಾಮನೊಟ್ಟಿಗಿರುವವರು ನಿಂದೆ ಮಾಡಿದ್ರೆ ಏನಾಗ್ತದೆ ಗೊತ್ತುಂಟ? ಅಪಾತ್ರನನ್ನು ಒಟ್ಟಿಗಿರಿಸಿಕೊಂಡ ರಾಮ ಕೂಡ ತಪ್ಪಿದವ ಅಂತ ಆಗ್ತದೆ. ನೀನು ಸೇತುವೆಯನ್ನು ಕಟ್ಟಿದ್ರೆ ಅವತ್ತು ನಾವು 77 ಕೋಟಿ ಜನ ಹೋದಲ್ವಾ, ನಾನು ಒಬ್ಬ ಹೋಗ್ಲಿಕ್ಕೆ ನಿನ್ನ ಸೇತುವೆ ಸಾಕಾಗ್ಲಿಕ್ಕಿಲ್ಲ. ನೀನು ಕಟ್ಟಿದ ಸೇತುವೆಯನ್ನು ತಟ್ಟನೆ ನಾನು ಮುರಿಯದೇ ಇದ್ರೆ ನಾನು ರಾಮ ಭಕ್ತ ಅನ್ನುವಂತ. ಈ ಕಾಲಕ್ಕೆ ನೀನು ನಿನ್ನದಾದಂತಹ ವಾಕ್ಯಗಳಿಂದ ನನ್ನನ್ನು ಹೆದರಿಸುವುದಕ್ಕೋ ಬೆದರಿಸುವುದಕ್ಕೋ ಅಥವಾ ನನ್ನ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವುದಕ್ಕೋ ಪ್ರಯತ್ನಿಸ್ತಿ ಅಂತಾದ್ರೆ ನಾನು ಅದನ್ನು ಕೇಳಿ ಸುಮ್ಮನಿರುವುದಕ್ಕೆ ಬಂದವನಲ್ಲ. ಈ ಕಾಲಕ್ಕೆ ಕ್ಷತ್ರಿಯೋತ್ತಮನಾಗಿ ಹೇಳ್ತೇನೆ. ಅಯ್ಯ ವಾನರನೇ, ಈ
ಕಾಲಕ್ಕೆ ನಾನು ಕ್ಷತ್ರಿಯತ್ವದ ಊರ್ಜತ್ವವನ್ನು ಹೊಂದಿ ನನ್ನದ್ದಾದ ಭುಜದಂಡೆಗಳಲ್ಲಿ ಅದನ್ನು ನಿಕ್ಷೇಪಿಸಿಕೊಂಡೇ ಬಂದವು. ಈ ಭೂಮಿಯಲ್ಲಿ ಚೈತನ್ಯರಾಯನು ಮಾಯಾದೇವಿಯನ್ನು ವಿವಾಹವಾಗುವಂತಹ ಕಾಲಕ್ಕೆ ಆ ದೊಡ್ಡದಾದಂತಹ ಉತ್ಸವಕ್ಕೆಂದು ಬ್ರಹ್ಮದೇವನು ಎತ್ತಿದ ಆಕಾಶ ಛತ್ರದ ಕಾವೋ ಎಂಬ ಹಾಗೆ ಉತ್ತರದ ಎತ್ತರದಲ್ಲಿ ವಿರಾಜಮಾನವಾಗಿ ನಿಂತಿರುವಂತಹ ಮೇರು ಪರ್ವತಕ್ಕೆ ಕೆಳಗಿರುವಂತಹ ಈ ಒಂದು ಭುವಿಯಲ್ಲಿ ಈ ಕಾಲಕ್ಕೆ ಚಂದ್ರವಂಶೋತ್ಪನ್ನರೆನ್ನು ಎನಿಸಿಕೊಂಡ ನಮ್ಮ ಹಿರಿಯರಾದವರು ಆಡಳಿತವನ್ನು ಮಾಡಿಕೊಂಡು ಬಂದಿದ್ದಾರೆ ಅಂತ ಆದ್ರೆ ಕಲಿತನದ ಉರುಕು ಯೌವನದ ಸೊಕ್ಕು ನಿಜೇಶನ ನೆಚ್ಚು ಮಿಕ್ಕ ತೋಳ್ಬಳದ ಪೊಡರ್ಪು ಇವೆಲ್ಲವನ್ನು ಊರ್ಜಿತವಾಗಿ ಉಳಿಸಿಕೊಂಡು ಬಂದವ ಈ ಹೊತ್ತು ಪಾರ್ಥ. ಹಾಗಾಗಿ ಎಲ್ಲೆಯೂ ಮಾತಾಡುವಾಗಲೂ ನನ್ನದ್ದಾದ ಅಂತಃಸತ್ವ ಏನು, ನನ್ನದ್ದಾದ ಯೋಗ್ಯತೆ ಏನು, ಇದರ ಇತಿಮಿತಿಯನ್ನು ತಿಳಿಯದೆ ನಾ ಮಾತಾಡುವ ಅಲ್ಲ. ಆ ಕಾರಣದಿಂದಾಗಿ ಸಾಧನೆಯನ್ನು ಮಾಡಿ ತೋರಿಸ್ತೇನೆ ಎನ್ನುವ ವಿಶ್ವಾಸ ಇದ್ದದ್ರಿಂದಲೇ ಹೇಳಿದ್ದು. ರಾಮನ ಮೇಲೆ ತೀರಾ ಗೌರವದಿಂದ ಆಡಿದ ಮಾತಲ್ಲ, ನಾ ಮಾಡಿ ತೋರಿಸಿಯೇನು ಎನ್ನುವಂತಹ ಆತ್ಮವಿಶ್ವಾಸದಿಂದ ಆಡಿದಂತಹ ಮಾತು. ಆ ಕಾರಣದಿಂದ ಈಗಲೂ ಹೇಳ್ತೇನೆ, ನಾನು ಅದನ್ನು ಮಾಡಿ ತೋರಿಸ್ತೇನೆ. ಮನಸ್ಸು ಮಾಡಿದರೆ ಒಂದಲ್ಲ ಎರಡಲ್ಲ ಮೂರು ಬಾರಿಗೂ ನಾನು ಅದನ್ನು ಮಾಡಿ ತೋರಿಸಿಯೇನು. ಅದನ್ನು ಮಾಡುತ್ತೇನೆ ಮಾಡುವುದಕ್ಕೆ ಸಿದ್ಧನಿದ್ದೇನೆ, ಬದ್ಧನಿದ್ದೇನೆ. ನಿನ್ನಲ್ಲಿ ಕೇಳ್ತೇನೆ, ನಾ ಮಾಡಿದ್ದನ್ನು ಒಂದು ವೇಳೆ ನೀ ಹೇಳಿದ ಹಾಗೆ ಉಳಿಯಗೊಡುವುದಿಲ್ಲ ಅಂತ ಹೇಳ್ತೀಯಲ್ಲ, ಇದಕ್ಕೆ ನೀನಷ್ಟು ಬದ್ಧನಿದ್ದಿ ಅಂತ ಹೇಳ್ಬೇಕು. ನೀನು 3 ಬಾರಿ ಅಲ್ಲ 100 ಬಾರಿ ಮಾಡು. ರಾಮನಿಗೆ ಪ್ರತಿಸ್ಪರ್ಧಿಯಾಗಿ ಮಾಡಿದ ಸೇತುವೆ ಕಂಡ ನಿಮಿಷದಲ್ಲಿ ನಾನು ಮೆಟ್ಟಿ ಮುರಿತೆ. ಹೌದಾ? ಹೌದೌದು. ಹಾಗಾದ್ರೆ ಆಗ ಹೇಳಿದ ಹಾಗೆ 3 ಬಾರಿಗೆ ಮಾಡಿ ತೋರಿಸ್ತೇನೆ. ಮಾಡಿ ಮುರಿತೀಯಾ? ಹೌದು. ಮುರಿದದ್ದು ಹೌದು ಅಂತ ಆದ್ರೆ ನನ್ನದೊಂದು ಪ್ರತಿಜ್ಞೆ ಉಂಟು. ಏನದು? ಒಂದು ವೇಳೆ ನಾನು ಮಾಡಿದ ಸೇತುವನ್ನು ನೀನು ಮುರಿದದ್ದು ಹೌದು ಅಂತ ಆದ್ರೆ ನಾನು ಅಗ್ನಿ ಪ್ರವೇಶ ಮಾಡ್ತೇನೆ, ಮತ್ತೆ ಬದುಕುವುದಿಲ್ಲ ಈ ಪ್ರಪಂಚದಲ್ಲಿ. ಮುರಿದ್ರೆ ನೀನು ಅಗ್ನಿ ಪ್ರವೇಶ ಮಾಡ್ತೀಯ, ಮತ್ತೆ ಸಾವು ನನಗೆ. ಅಲ್ಲ, ನೀನು ಬೆಂಕಿಗೆ ಬಿದ್ದರೆ ಪ್ರಯೋಜನ ಉಂಟು, ನಾನು ಬಿದ್ದರೆ ಪ್ರಯೋಜನ ಇಲ್ಲಲ್ಲ. ಅಂದ್ರೆ ನೀನು ಸಾಯ್ಬೇಕು ಅಂತ ಹೇಳಿದ್ದಲ್ಲ, ನೀನು ಬಿದ್ರೆ ನೀನು ಸುಟ್ಟು ಹೋಗುತ್ತಿ, ನಾನು ಸುಟ್ಟು ಹೋಗುದಿಲ್ಲಲ್ಲ. ನಿನಗೆ ಅದು ಸಮಸ್ಯೆ ಉಂಟು ಅಂತ ಕಾಣ್ತದೆ. ಚಿರಂಜೀವಿ ಅಲ್ವ ನಾನು? ನೀ ಸಾಯುವುದಿಲ್ಲ ಅಂತ ಹೇಳುವುದು. ಹೌದೌದು, ಸಾಯುವುದಿಲ್ಲ. ಒಂದು ಕೆಲಸ ಮಾಡುವ, ಈಗ ನನಗೆ ಸಾವು ಅಲ್ಲ, ನೀನು ಸಾಯಬೇಕು ಅಂತಲೇ ಹೇಳುವುದಿಲ್ಲ. ನೀನು ಕೂಡದೇ ಇದ್ರೆ ಹಾಗೆ ಬದುಕಿದ್ರು ಬದುಕಬಹುದು, ನಾನಷ್ಟು ಮಾಡ್ತೇನೆ ಅಂತ ಹೇಳಿ. ಸಾವಿಗೆ ಸಮಾನವಾದದ್ದು. ಹೌದು. ಹನುಮಂತನಿಗೆ ಸ್ವಂತಿಕೆಯ ಒಂದು ಬದುಕೇ ಇಲ್ಲ. ದಾಸೋಹಂ ಕೋಸಲೇಂದ್ರಸ್ಯ ಈಗ ಹೇಳುವವ ನಾನು. ರಾಮದಾಸ್ಯವನ್ನು ಬಿಟ್ಟರೆ ಹನುಮಂತ ಸತ್ತ ಹಾಗೆ. ನೆರೆ ನೀನು ಹೇಳಿದಂತೆ ಇಲ್ಲಿವರೆಗೆ ರಾಮ ಹೇಳಿದ ಹಾಗೆ ಕೇಳ್ತಿದ್ದದಲ್ವಾ, ರಾಮದಾಸನಾಗಿದ್ದದಲ್ವಾ. ಇನ್ನು ಮುಂದೆ ನೆರೆ ನೀನು ನೀನು ಹೇಳಿದ ಹಾಗೆ ನೀನು ಅರ್ಜುನದಾಸ. ನಾನು ಹೇಳಿದ ಹಾಗೆ ಕೇಳ್ತಿ. ಮುರಿಯದೆ ಇದ್ರೆ ಕೊನೆಗೆ ನನಗೆ ಸಿಗುವುದೊಂದು ಮಂಗ ಅಲ್ಲ, ಅದು ಹೇಗೆ ಉಪಯೋಗಿಸ್ತೇನೆ ನಿನಗೆ ಬಿಟ್ಟದ್ದು. ಅಲ್ಲ, ನಾನು ಮಂಗ ಅಲ್ಲ, ಮಂಗ ಸಿಕ್ಕಿದ್ರೆ ರಾಮನಂತವರಿಗೆ ಸಿಕ್ಕಿದ್ರೆ ಮಂಗನೇ ರಾಮದಾಸರಾಗ್ತಾರೆ. ನಿನ್ನಂತವನಿಗೆ ಸಿಕ್ಕಿದ್ರೆ ಏನಾಗುತ್ತದೆ ಗೊತ್ತಿಲ್ಲ. ನಾನು ಈಗಲೂ ನಿನ್ನನ್ನು ಅವ ಅಂತ ಹೇಳಿ ಒಪ್ಪುವ ಜಾಯಮಾನದವನೇ ಅಲ್ಲ. ಮತ್ತು ಒಂದು ಹೇಳ್ತೇನೆ, ನನ್ನೊಳಗೆ ನಾನೊಂದು ಸಮಾಧಾನಕ್ಕೆ ಬರ್ತೇನೆ. ಈ ಒಳ್ಳೊಳ್ಳೆಯ ಕ್ಷೇತ್ರಕ್ಕೆ ಹೋದರೆ ಏನಾದ್ರೂ ಒಂದು ಬಿಟ್ಟು ಬರಬೇಕು ಅಂತ ಉಂಟು. ನಾನು ಎಲ್ಲಿಯಾದ್ರೂ ನೀನು ಹಾಗೆ ಆದ್ರೆ ಸೋತ್ರೆ ರಾಮೇಶ್ವರದಲ್ಲಿ ನಿನ್ನನ್ನು ಬಿಟ್ಟು ಹೋಗ್ತೇನೆ. ಅಲ್ಲ, ಒಂದು ವೇಳೆ ನಾನು ಸೋತ್ರೆ ನನ್ನನ್ನು ಬಿಟ್ಟು ಹೋಗ್ತೀನಿ. ಹೌದು. ಮತ್ತೆ ಸೋತ್ರೆ ಎಂತ ಬಿಟ್ಟು ಹೋಗ್ತೀನಿ ಅಂತ ಇರುವುದಿಲ್ಲ. ಅಲ್ಲ, ನಾನು ನಿನ್ನನ್ನು ಬಿಡ್ತಿ, ನಾನು ಕಾಯವನ್ನೇ ಬಿಡ್ತೇನೆ. ಹೌದೌದು ಹೌದು. ಹೇಗೆ ಪ್ರಾರಂಭಿಸ್ತೀಯಾ? ತೊಡಗುವುದಾ? ಧನುಷ್ಟಂಕಾರವನ್ನು ಮಾಡಿದ್ದೇನೆ. ಆ ಮೂಲಕವಾಗಿ ನಾನೊಮ್ಮೆ ಸಿಂಜಿನಿಯನ್ನು ಬಡಿದು ಛೇಂಕಾರವನ್ನೆಬ್ಬಿಸಿದ್ದೇನೆ. ತೂಣೀರಕ್ಕೆ ಕೈಯಿಕ್ಕಿದ್ದೇನೆ. ಯೋಗ್ಯವಾದ ಮಾರ್ಗಣವೊಂದನ್ನು ತೆಗೆದು ಇದೋ ಪ್ರಯೋಗಿಸಿದ್ದೇನೆ. ನೋಡು, ಸೇತುವೆ ಕಟ್ಟಿದ್ಯೋ? ಹೌದು. ಎಡಗಾಲನ್ನು ಎತ್ತಿದ್ದೇನೆ. ಯಾವುದೇ ಸ್ಪರ್ಧೆಯಲ್ಲಿಯೂ ಕೂಡ ಮೊದಲೊಂದು ಪ್ರಾಯೋಗಿಕ ಅಂತ ಉಂಟು. ಓಟ ಓಡಿಸುವವರು ಕೂಡ ಒಮ್ಮೆ ಸುಮ್ಮನೆ ಓಡುವುದು ಅಂತ. ಅದಕ್ಕೆ ನೀನು 3 ಹೇಳಿದ್ದು ಕಾಣ್ತದೆ. ಹೌದು, ಇದೊಂದು ಪ್ರಾಯೋಗಿಕ ಮಾತ್ರ. ನಿಜವಾದ ಸತ್ವಪೂರಿತವಾದದ್ದಿನ್ನು ಬರಬೇಕು. ಎರಡು ಉಂಟಲ್ಲ, ಕೆಲವರೆಲ್ಲ ಬದುಕಿಡಿ ಪ್ರಯೋಗವೇ ಮಾಡುದು, ಸರಿ ಪ್ರದರ್ಶನ ಆಗ್ಲಿಕ್ಕಿಲ್ಲ. ಅದಷ್ಟಕ್ಕೆ ಸೀಮಿತವಾದದ್ದು. ನಮ್ಮ ಬದುಕಿನಲ್ಲಿ ಪ್ರಯೋಗ ಎನ್ನುವುದು ಅದ್ಭುತವಾಗಿ ಸಾಧಿಸಲ್ಪಟ್ಟಂತ ಇತಿಹಾಸ ಇದ್ದಾದ್ರಿಂದ ಹೇಳ್ತೇನೆ. ಎರಡನೆಯದ್ದಾದಂತಹ ಈ ಒಂದು ಪ್ರಯತ್ನ, ಈ ಮೂಲಕವಾಗಿ ಧನುಸಿನ ಚಿಂಜಿನಿಯಿಂದ ಯೋಗ್ಯವಾದ ಬಾಣವೊಂದನ್ನು ತೆಗೆದು ಇದೋ ಸೇತುಬಂಧವನ್ನು ಮಾಡಿದ್ದೇನೆ. ನೋಡು, ಮತ್ತೊಮ್ಮೆ ಕಾಲನ್ನು ಎತ್ತಿದ್ದೇನೆ. ಜೈ ಶ್ರೀರಾಮ್.
ತುದಿಗೆ ಬಂದು ನಾನು ಮುಟ್ಟಿದ್ದೇನೆ ಎನ್ನುವಂತಹ ಪ್ರಜ್ಞೆ ನನ್ನಲ್ಲಿ ಉಂಟು. ಆದದ್ದರಿಂದಲೇ ನನ್ನದ್ದಾದ ಅಂತಸತ್ವವನ್ನು ಪರಿಪೂರ್ಣವಾಗಿ ಪಕ್ವಗೊಳಿಸಿ ಈ ಮೂಲಕವಾಗಿ ಕೊನೆಯ ಪ್ರಯತ್ನಕ್ಕೆ ನಾನು ಮುಂದಾಗುತ್ತಾ ಇದ್ದೇನೆ. ಯಶಸ್ಸಿನ ತುತ್ತ ತುದಿಗೆ ನಾನು ಮುಟ್ಟುತ್ತೇನೆ ಎನ್ನುವ ವಿಶ್ವಾಸದಿಂದಲೇ ಈ ಮೂಲಕವಾಗಿ ಬಾಣವೊಂದನ್ನು ತೆಗೆದು ಇದೋ ಪ್ರಯೋಗಿಸಿದ್ದೇನೆ. ಮೂರನೆಯ ಸೇತು ಇದು ನಿರ್ಣಾಯಕವಾದದ್ದಲ್ಲ. ಹೌದು. ನಿನ್ನ ಸಾಮರ್ಥ್ಯ ಮಾತ್ರ ನಿರ್ಣಾಯಕ ಅಲ್ಲ, ನಿನ್ನ ಆಯುಷ್ಯವು ನಿರ್ಣಾಯಕ. ಎಲ್ಲವೂ. ನೀನು ಚಂದ್ರವಂಶೋತ್ಪನ್ನನಾಗಿ ರಾಜಕಾರಣಿ ಹೌದು. 15 ಸಲ ಸೋತ್ರು ಈ ಸಲ ಗೆಲ್ತೇನೆ ಎನ್ನುವ ವಿಶ್ವಾಸ ಬೇಕು. ಇಲ್ಲದ್ರೆ ಆಗ್ಲಿಕ್ಕಿಲ್ಲ ರಾಜಕೀಯ. ನೀನು ಸ್ವಲ್ಪ ಕಲ್ತಿದ್ದಿ ರಾಜಕಾರಣ. ನಾನು ಇದ್ದದ ಹಾಗೆ ಅಲ್ವಾ, ರಾಮನೊಟ್ಟಿಗೆ ಅಲ್ವಾ. ಆ ಕಾಲದಲ್ಲಿ ಎಷ್ಟು ಸಾವಿರ ಜನ ರಾಜರಾಗಲಿ, ರಾಜಾರಾಮನಷ್ಟು ದೊಡ್ಡ ರಾಜ ಮತ್ತೊಬ್ಬ ಬರ್ಲಿಕ್ಕೆ ಪ್ರಾಮಾಣಿಕವಾಗಿ ಒಪ್ಪುತ್ತೆ. ಹೌದಲ್ಲ? ಹೌದು. ಇದು 3ನೇ ಸೇತುವೆ ಅಲ್ಲ. ಹೌದು. ಈಗ ಅದಕ್ಕೆ ನನ್ನದು 2 ಕಾಲು ಬೇಕೋ ಬೇಡವೋ, ನಿನ್ನದು ನಿರ್ಣಾಯಕ ಅಲ್ವಾ. 2 ಕಾಲನ್ನು ಎತ್ತಿದ್ದೇನೆ. ಜೈ ಶ್ರೀರಾಮ್. ಜನಮಾನವನೇ ಸರಿಗೆ ಬೆಳಗದಿ ಬಲಿದಿರದಿ ಏನಾಯ್ತು ಮಾನವ ಬಲಿ ಮುಖರೈ ನಾವು ಬಲು ಭಟರೈ ನೀವು ಸಲ್ಲುವುದೇ ನಿಮಗಿ ಪೌರುಷವು. ಬಲಿ ಮುಖರೈ ನಾವು ಬಲು ಭಟರೈ ನೀವು ಸಲ್ಲುವುದೇ ನಿಮಗಿ ಪೌರುಷವು. ಆಡಿದ ಭಾಗಿ ಮಾಡಲು ನನ್ನಲ್ಲಿ ಕೂಡದಿದ್ದರೆ ನೀ ನಡೆಬೇಕ, ಕೂಡದಿದ್ದರೆ ನೀ ನಡೆಬೇಕ. ಕಾಡಿನ ನಿನ್ನಲ್ಲಿ ನೋಡಿ ಬರೆಯನ್ನು ತಲೆ ಕೂಡ ಜರೆದ ನಾಥ ನನಗೆ, ಕೂಡ ಜರೆದ ನಾಥ ನನಗೆ, ಕೂಡ ಜರೆದ ನಾಥ ನನಗೆ. ಎಲೆ ಮಾನವನಿಗಲಿ ಕೈ ಚೆಲ್ಲಗದೆ ಬಲಿ ದಿಗದೆ ಏನಾಯ್ತು, ಏನಾಯ್ತು, ಮಾನವ ಸ್ವರ ಏರಿತ್ತು, ಕಣ್ಣು ಕೆಕ್ಕರಿಸಿಕೊಂಡು ಎದೆಯನ್ನು ಉಬ್ಬಿಸಿಕೊಂಡು ಧನುಸ್ಸನ್ನು ಜೇಂಕರಿಸಿಕೊಂಡು ಜೇಗೈದು ನುಡಿಯುತ್ತಿದ್ದಂಥ ನಿನ್ನ ಪೌರುಷ ಎಲ್ಲಿ? ಈಗ ತಲೆಯನ್ನು ತಗ್ಗಿಸಿ ನೆಲನೋಟಕನಾಗಿ ಬಿಲ್ಲಿನ ತುದಿಗೆ ಗದ್ದವನ್ನು ಊರಿ ಸೋತ ಮನಸ್ಥಿತಿಯಲ್ಲಿರುವ ಈಗಿನ ಸ್ಥಿತಿಯಲ್ಲಿ ಬರೀ ಕೈ ಚಳಕದಿಂದ ಗೈದಂತಹ ಸೇತುವೆ. ಕೈ ಚಳಕಕ್ಕೆ ಗೈದದ್ದಲ್ಲ ರಾಮ. ನೀನು 3 ಅಲ್ಲ 100 ಸಲ ಸೇತುವೆ ಮಾಡು ಅಂತ ಹೇಳಿದ್ದೆ. ಅದಕ್ಕೆ ನಾನು ಯಾಕೆ ರಾಮ ಸೇತು ತೀರ್ಥ ಕ್ಷೇತ್ರವಾಗಿ ಬದಲಾಗಿ ಹೋಗಿದೆ. ಆ ಶ್ರದ್ಧೆ ನಂಬಿಕೆಯಿಂದ ಕೂಡಿದಂತಹ ಜಾಗ ಆದದ್ದಕ್ಕೆ ಕಾರಣ ರಾಮ ಸೇತು ಬಂಧನ ಮಾಡಿದ ಜಾಗ ಎನ್ನುವ ಒಂದೇ ಒಂದು ಕಾರಣ. ಆ ಯೋಗ್ಯತೆ ಇಲ್ಲದೆ, ಆ ಸತ್ವ ಇಲ್ಲದೆ, ಆ ವಿಶೇಷವಾದಂಥ ಅವತಾರಿ ಮಾನವನಲ್ಲದೆ ಒಬ್ಬ ಸಾಮಾನ್ಯನಾಗಿ ಸೇತುವೆ ಕಟ್ಟಿ ರಾಮನಿಗೊಬ್ಬ ಪ್ರತಿಸ್ಪರ್ಧಿಯಾಗಿ ಹೋಗುತ್ತೇನೆ ಅಂತ ಕೈ ಚಾಳಕ ತೋರಿಸುವುದಕ್ಕೆ ಮಾತ್ರ ಹೋದದ್ದು. ನನ್ನ ಕೈಯ ರಟ್ಟೆಯಲ್ಲಿ ತ್ರಾಣ ಉಂಟು ಅಂತ 2-3 ಬಾರಿ ಹೇಳಿದೆ. ಕೈಯಲ್ಲಿರುವ ಪೌರುಷ ನಮಗೆ ಸಾಧ್ಯವಾಗುವುದನ್ನೆಲ್ಲ ಮಾಡುವುದಕ್ಕೆ ಇರುವುದಲ್ಲ. ಅದು ದೇವರಿಗೆ ಯಾವುದು ಪ್ರಿಯವೋ ಅದನ್ನು ಮಾಡಿದರೆ ಮಾತ್ರ ಆ ಪೌರುಷಕ್ಕೊಂದು ಬೆಲೆ ಬರುವುದು. ಅದಲ್ಲ ದೇವರು ಮಾಡಿದ್ದಕ್ಕಿಂತ ವಿಶೇಷವಾಗಿ ಒಬ್ಬ ಮಾನವನಾಗಿ ಹುಟ್ಟಿದ ನಾನು ಮಾಡ್ತೇನೆ ಎನ್ನುವಂಥ ಅಹಂಕಾರದಿಂದ ಮಾಡುವುದಕ್ಕೆ ಹೊರಟೆ. ನಮಗೂ ನಿನಗಿರುವ ವ್ಯತ್ಯಾಸ ಅದು. ನಾನು ಮಾಡ್ತೇನೆ ಅಂತ ಹೊರಟದ್ದು ನೀನು. ನಾವು ಸೇತುವೆ ಕಟ್ಟುವಾಗ ಇದು ರಾಮ ಮಾಡಿಸುವುದು ಅಂತ ಸೇತುವೆ ಕಟ್ಟಿತ್ತು. ಹಾಗಾಗಿ ಇಂದಿಗೂ ರಾಮ ಸೇತು ಎನ್ನುವುದು ಪ್ರಸಿದ್ಧವಾಗಿ ಪ್ರತೀತಿಯಾಗಿ ಉಳಿಯುವುದಕ್ಕೆ ಕಾರಣ ಅದು. ನೀನು ನಾನು ಮಾಡ್ತೇನೆ ಅಂತ ಹೊರಟದ್ದು. ಹಾಗಾಗಿ ನೀನು ಸೋತು ಹೋಗಿದ್ದಿ. ಒಲಿಮುಖರಾದ ನಾವಾದರೂ ಇಂದಿನವರೆಗೂ ಜೀವಂತವಾಗಿದ್ದೇವೆ ಅಂದರೆ ಶಾರೀರಿಕವಾಗಿ ಅಲ್ಲ, ಸತ್ತವರಿದ್ರೂ ಕೀರ್ತಿ ಶರೀರಿಗಳಾಗಿ ಜೀವಂತವಾಗಿದ್ದೇವೆ. ಯಾಕೆ? ರಾಮ ಸೇವೆಯಲ್ಲಿ ನಮ್ಮನ್ನು ನಾನು ಎನ್ನುವ ಭಾವವನ್ನು ಮರೆತು ತೊಡಗಿಸಿಕೊಂಡಿದ್ದೇವೆ. ನಿನ್ನ ಮಾತಿನಲ್ಲಿಯೂ ಕಾಣಿಸುತ್ತಿದ್ದದ್ದು ನಾನು 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 ಎನ್ನುವ ಭಾವ. ಹಾಗಾಗಿ ಬಲು ಭಟನಾದರೂ ನೀನು ಮಂಗನಿಗಿಂತ ಕಡೆಯಾಗಿ ಹೋದೆ. ನನಗೇನು ಹಠ ಇಲ್ಲ. ನೀನೊಂದು ಬೆಂಕಿಯಲ್ಲಿ ಬಿದ್ದು ಸತ್ತು ನಿನ್ನ ಪ್ರಾಣ ಹೋದರೆ ಅದರಲ್ಲಿ ಸಂತೋಷ ಪಡುವ ಜಾಯಮಾನವೇ ನನ್ನದಲ್ಲ. ರಿಪುಗಳಿಗಾದರೂ ವಾತ್ಸಲ್ಯವನ್ನು ತೋರಿಸುವಂತಹ ರಾಮನ ಚರಿತ್ರೆಯನ್ನು ನೋಡಿಬಲ್ಲವರು ನಾವು.
ತನ್ನ ಹೆಂಡತಿಯನ್ನು ಕದ್ದುಕೊಂಡು ಹೋದವನಾದರೂ ಬದುಕುವುದಿದ್ರೆ ಬದುಕಲಿ ಎನ್ನುವುದಾಗಿ ಗರಿಷ್ಠ ಪ್ರಯತ್ನ ಮಾಡಿದ ರಾಮನ ದಾಸನಾಗಿ ಒಬ್ಬ ಬದುಕಿ ಬಾಳುವ ಭವಿಷ್ಯ ಉಳ್ಳಂಥ ಒಬ್ಬ ಯುವಕನನ್ನು ಕೊಂದು ಕಳೆಯಬೇಕು ಎನ್ನುವುದಾಗಿ ಭಾವಿಸಿದರೆ ನಾನು ರಾಮನೊಟ್ಟಿಗೆ ಇದ್ದದ್ದು ಸುಳ್ಳು ಅಂತಾದೀತು. ಆಡಿದ ಭಾಷೆಯನ್ನು ಮಾಡಲೇಬೇಕು ಎನ್ನುವ ಹಠದಲ್ಲಿ ನಾನು ಹೇಳುವುದಿಲ್ಲ, ಮಾಡಲು ಕೂಡದು ನೀನು. ಯಾಕೆ? ಈಗ ಆದ ತಪ್ಪಿನಿಂದಲಾದರೂ ಅರಿತುಕೋ, ಇನ್ನು ಮುಂದೆ ಇಂಥ ಸೊಕ್ಕಿನ ಮಾತನ್ನು ಆಡಕೂಡದು. ಯೌವನದ ಸೊಕ್ಕು ಉಂಟು ಅಥವಾ ವಂಶದ ಉಕ್ಕು ಉಂಟು, ಇದೆಲ್ಲವೂ ಎಲ್ಲ ಕಾಲದಲ್ಲಿಯೂ ಪ್ರಯೋಜನಕ್ಕೆ ಬರುವುದಿಲ್ಲ. ಯಾವ ಕ್ಷತ್ರಿಯತ್ವ ಇರಲಿ, ಪ್ರಾಯ ಹೋದ ಮೇಲೆ ಆ ಪೌರುಷ ಕಡಿಮೆ ಆಗುತ್ತದೆ. ಸ್ಥಿರವಾಗಿರುವುದು ಪರಮಾತ್ಮನ ಅನುಗ್ರಹ ಮಾತ್ರ. ಅದನ್ನು ನಂಬಿಕೊಂಡು 4 ಸಲ ರಾಮ ರಾಮ ಅಂತ ಹೇಳು, ಹೋಗು, ನೀನು ಸಾಯಬೇಕು ಅಂತಿಲ್ಲ, 4 ದಿವಸ ಬದುಕುವಾಗ ಇದೊಂದು ನೆನಪಿನಲ್ಲಿ ಇಟ್ಟುಕೋ, ಒಂದು ಕಡೆಯಲ್ಲಿ ಸೋತಿದ್ದೇನೆ, ಇನ್ನೊಂದು ಕಡೆ ಸೋಲುವಂಥ ಕೆಲಸ ಮಾಡಕೂಡದು. ಅಹಂಕಾರವನ್ನು ಬದಿಗಿಟ್ಟು ನಾನು ಎನ್ನುವ ಭಾವವನ್ನು ಬಿಟ್ಟು ಬದುಕುವುದಕ್ಕೆ ಯೋಚನೆ ಮಾಡಿ ಹೋಗು. ಅಕಟ ಅಕಟ ಅಕಟಕಟ ಸೊಕ್ಕಿ ಪಂಥವ ಗೈದೆಂದೆ ಸೊಕ್ಕಿ ಪಂಥವ ಗೈದೆ ಎಂದಿಲಿ ಮಕ್ಕಳಾಟಿಗೆ ಮುರಿದು ಮುರಿದುದೇ ಭಯವು ಮಾಡುವುದೇ ಅಕಟ ಸಾಕು ತನ್ನಯ ಬಾಳೆ ಈ ಪರಿ ವಾಗೋ ಕಪಿಯುಳು ಸೋಯುವುದು ಮೈದಿರಿ ನೋಗಿ ಕಳುವಿರು ಅಗ್ನಿಯಲಿದರು ಲೋಕ ನೋಡಲಿ ಎನ್ನುತ್ತ ನಿರೋದನು ಅಕಟಕಟ ಎಂತಹ ಸ್ಥಿತಿಗೆ ನನ್ನನ್ನು ನಾನು ತಂದುಕೊಂಡೆ. ಯಾವುದನ್ನು ನಾನು ಕ್ಷೀಣ ಅಥವಾ ಯಾವುದು ಕ್ಷುಲ್ಲಕ ಎನ್ನುವ ಹಾಗೆ ಭಾವಿಸಿದನೋ ಅಂತಹ ವ್ಯಕ್ತಿತ್ವ ಈ ಕಾಲಕ್ಕೆ ತಾನಾರು ಎನ್ನುವುದನ್ನು ಪ್ರಕಟಪಡಿಸಿ ತೋರಿಸಿದನಲ್ಲ. ಬಂದವನು ನಾನು ಯಾತ್ರಿಕನಾಗಿ ಬಂದಂತಹ ಪ್ರದೇಶದಲ್ಲಿ ಗೌರವಯುತವಾಗಿ ಇನ್ನೊಬ್ಬರ ಜೊತೆ ಮಾತಾಡುವ ವ್ಯವಹರಿಸುವಂತಹ ಔದಾರ್ಯವನ್ನು ತೋರಿಸಬೇಕಿತ್ತು. ಅದು ಬಿಟ್ಟು ಅಹಂಕಾರಿಯಾಗಿ ವರ್ತಿಸಿದೆ. ಹನುಮನೇನಲ್ಲ ಎನ್ನುವ ಹಾಗೆ ಜರಿದದ್ದರ ಪರಿಣಾಮವಾಗಿ ಈ ಕಾಲದಲ್ಲಿ ನಾನು ಸೋತು ಮಣ್ಣು ತಿನ್ನುವಂತಹ ಗತಿಗೆ ಬಂದು ಮುಟ್ಟಿದ್ದೇನೆ. ಚಂದ್ರವಂಶೀಯನಾಗಿ ಅಘಟಿತ ಘಟನಾಪಟುವಾಗಿ ಲೋಕದಲ್ಲಿ ಅರ್ಜುನ ಎನ್ನುವಂತಹ ವಿಶಿಷ್ಟವಾದ ಯೋಗ್ಯತೆಯನ್ನು ಪಡೆದ ನನಗೆ ಈ ರಾಮೇಶ್ವರದಲ್ಲಿ ಸೋಲಾಯಿತು ಅಂತಾದರೆ ಇನ್ನು ಯಾವ ಮುಖ ಹೊತ್ತು ನಾನು ನನ್ನದಾದಂತಹ ಇಂದ್ರಪ್ರಸ್ಥಕ್ಕೆ ಹೋಗಲಿ, ನನ್ನವರಿಗೆ ನನ್ನ ಮುಖವನ್ನು ತೋರಿಸಲಿ. ಕ್ಷತ್ರಿಯನಾಗಿ ಬದುಕಿದ ಮೇಲೆ ಯಾವ ಕಾರಣಕ್ಕೂ ಆಡಿದ ಮಾತನ್ನು ಉಳಿಸದೇ ಹೋದ ಅಂತಾದರೆ ಅವನ ಕ್ಷತ್ರಿಯತ್ವಕ್ಕೆ ಬೆಲೆ ಇಲ್ಲ. ಇಲ್ಲಿಯವರೆಗೆ ಮಾತೆನ್ನುವುದನ್ನು ಮಾಣಿಕ್ಯ ಎನ್ನುವ ಹಾಗೆ ತಿಳಿದು ಬದುಕಿದವ ಈ ಪಾರ್ಥ. ಯಾಕೆ ಬಂತು ನನಗೆ ಈ ಅಹಂಕಾರ? ಬೇಕಿತ್ತು ನನಗೆ. ಅಲ್ಲ, ಅವನಿಗೂ ನನಗೂ ನಾನು ತುಲನೆ ಮಾಡಿದರೆ ಎಂತಹ ಒಂದು ಅಜಗಜಾಂತರವಾದ ಸ್ಥಿತಿ. ಮಾತಿಗೆ ರಾಮ 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 ಅಂತ ಹೇಳ್ತಾ ಇದ್ದವ. ಆದರೆ ನಾನು ಮಾಡ್ತೇನೆ. ಒಂದು ಬಾರಿ ಆದರೂ ನನಗೆ ಸೇತು ಕಟ್ಟುವ ಕಾಲದಲ್ಲಿ ಕೃಷ್ಣ ನಾಮಸ್ಮರಣೆ ಬಂತೆ. ಬಹುಶಃ ದೇವರನ್ನು ಮರೆತ ಪರಿಣಾಮವೇ ನನಗೆ ಈ ಸೋಲು ಬಂದಿರಬೇಕು. ಏನು ಮಾಡೋಣ, ಸೋಲಾಯಿತು. ಈ ಬದುಕಿನ ಪ್ರವಾಹದಲ್ಲಿ ನಾನು ಮುಳುಗಬೇಕಾದಂತಹ ಸ್ಥಿತಿ ಬಂತಲ್ಲ. ನನ್ನ ಕೀರ್ತ ಸೂರ್ಯನು ಈ ಕಾಲದಲ್ಲಿ ರಾಮೇಶ್ವರದಲ್ಲಿ ಅಸ್ತಂಗತನಾಗುವಂತಹ ಸ್ಥಿತಿ ಬಂತು ಅಂತಾದರೆ ಹೌದು, ತಡ ಮಾಡುವುದಿಲ್ಲ. ಆಡಿದ ಮಾತಿಗೆ ನಾನು ಬದ್ಧನಾಗಬೇಕಾದದ್ದು ನನ್ನ ಕರ್ತವ್ಯ. ಅವ ಹೇಳಿದ್ದಾನೆ, ನೀ ಹೋಗು, ನಿನಗೆ ಬದುಕುವುದಕ್ಕೆ ನಾನು ಅವಕಾಶವನ್ನು ಮಾಡಿಕೊಟ್ಟಿದ್ದೇನೆ, ಯಾವನಲ್ಲಿಯೂ ಹೇಳುವುದಿಲ್ಲ ನೀನು ಸತ್ತರೆ ಅಥವಾ ನೀನು ಇಲ್ಲಿಂದ ಹೋದರೆ ಇಂತಹ ಮಾತುಕತೆ ಆಗಿದೆ ಅಂತ ನಾನು ಯಾವನಲ್ಲಿಯೂ ಹೇಳುವುದಿಲ್ಲ ಅಂತ. ಆದರೆ ನನಗೆ ಆತ್ಮಸಾಕ್ಷಿ ಎನ್ನುವುದುಂಟಲ್ಲ, ಆ ಕಾರಣಕ್ಕಾಗಿ ಆಡಿದ ಮಾತಿಗೆ ಬದ್ಧನಾಗಿ ಹೌದು ಅಗ್ನಿಯನ್ನು ಒಟ್ಟು ಸೇರಿಸಿದ್ದೇನೆ, ಕಟ್ಟಿಗೆ ರಾಶಿಯನ್ನು ಹಾಕಿದ್ದೇನೆ, ಅಗ್ನಿಗೆ ಹಾರುವುದಕ್ಕೆ ಬೇಕಾಗಿ ಸಿದ್ಧತೆಯನ್ನು ಮಾಡುತ್ತೇನೆ. ಹಾರಿದ ಬೆನಕಿ
ಹಾರಿದ ಬೆಳಕಿನಿರುವುದ ಮನವಾರ ನಿಂದಿರೆ ವೃದ್ಧ ವಿಪ್ರಾನ ವೃದ್ಧ ವಿಪ್ರಾಕಾರದಲ್ಲಿ ಹೊರಿಬರುವುದು ನುಡಿದು ಏನಿದೇನು ಭಕ್ತಾಭಿಷ್ಟ ಫಲಪ್ರದಾಯಕ ಭಗವಂತ, ಹೇ, ಯಾರೆಲ್ಲ ನನ್ನನ್ನು ಕ್ರಾಂತದರ್ಶಿಗಳು, ಮುನಿಮನೀಷಿಗಳು, ತಪಸ್ವಿಗಳು ಆರಾಧಿಸ್ತಾರೋ ಅವರ ಇಚ್ಛೆಗನುಸಾರವಾಗಿ ಪ್ರಕಟವಾಗುವಂತ ಭಗವಂತ, ಬ್ರಹ್ಮಾಂಡ ಬಾಂಡೋದರ ಭರಿತ, ನಾಭಿಯಲ್ಲಿ ಬ್ರಹ್ಮನನ್ನು ನನ್ನೊಳಗೆ ಶಿವನನ್ನು ಐಕ್ಯನನ್ನಾಗಿಸಿ ಲೋಕವನ್ನು ಪಾಲಿಸುವಂತ ಕರ್ತೃವಾಗಿ ನನಗೂ ಬೇರೆ ಬೇರೆ ಅವತಾರಗಳನ್ನು ತಳೆಯುವಂತ ಕಾಲ ಬಂತಲ್ಲ. ಆದಿ ಅವತಾರಗಳನ್ನು ಕಳೆದು ಖ್ಯಾತಿಯನ್ನು ಕೊಂದಂತ ದೋಷಕ್ಕಾಗಿ ಭೃಗು ಶಾಪದಿಂದಾಗಿ ಬೇರೆ ಬೇರೆ ಅವತಾರಗಳನ್ನು ತಾಳಿ ಧರಿಸಿ ಬಂದವ ನಾನು. ಅಂಶಾವತಾರಿಯಾಗಿ ಬಂದು ಇದೀಗ ಪೂರ್ಣಾವತಾರ ನನ್ನದು ಕೃಷ್ಣಾವತಾರ. ಒಂದೊಂದು ಅವತಾರಗಳಲ್ಲಿ ಒಂದೊಂದು ಸತ್ವವನ್ನ, ಒಂದೊಂದು ಸತ್ಯವನ್ನ ಲೋಕಕ್ಕೆ ತೋರಿಸಿಕೊಟ್ಟವ ನಾನು. ವೇದವನ್ನು ಉದ್ಧರಿಸುವುದರ ಮುಖೇನ, ಭೂಮಿಯನ್ನ ಉದ್ಧರಿಸುವುದರ ಮುಖೇನ ಇವತ್ತು ರಾಕ್ಷಸರ ಒಡಲಾಲದಲ್ಲಿ ಹರಿಭಕ್ತಿಯನ್ನು ಸ್ಫುರಿಸುವ ಮುಖೇನ, ಅಷ್ಟು ಮಾತ್ರವಲ್ಲದೆ ನಾನು ತಾಳಿದಂಥ ಒಂದೊಂದು ಅವತಾರಗಳಲ್ಲಿ ಒಂದೊಂದು ಹೆಜ್ಜೆಯನ್ನು ಈ ನೆಲದಲ್ಲಿ ಊರಿ ಜಗತ್ತಿಗೆ ಪಾಠರೂಪವಾಗಿ ನನ್ನ ಅವತಾರದ ಸತ್ಯವನ್ನು ಯುಗ ಯುಗಗಳಲ್ಲಿ ಸಾರುವಂತೆ ನಡೆಸಿಕೊಂಡು ಬಂದವ. ಆದರೆ ಕಾರ್ಗತ್ತಲೆಯ ಒಂದು ಶೃಂಖಲೆಯ ಬಂಧನದಲ್ಲಿ ಬಂಧಿತರಾದ ಮಾತಾಪಿತೃಗಳಿಗೆ ನಾನು ವಿಮುಕ್ತಿಯನ್ನು ಕರುಣಿಸಿ ತನ್ಮುಖೇನ ನಾರಾಯಣನಾಗಿ ಅವತರಿಸಿ ನನ್ನ ಹೆತ್ತ ತಂದೆ ತಾಯಿಯಂದಿರಿಗೆ ಪ್ರಪ್ರಥಮ ದರ್ಶನವನ್ನು ಕೊಟ್ಟು ಹುಟ್ಟಿದ್ದಲ್ಲ ಉದ್ಭವಿಸಿದ್ದು ಎನ್ನುವುದಾಗಿ ಲೋಕಕ್ಕೆ ಸಾರಿ ಯಮುನೆಯ ಗತಿಯನ್ನು ಬದಲಿಸಿ ಕುಬ್ಜೆಯ ಡುಂಕನ್ನು ತಿದ್ದಿ ಬೇರೆ ಬೇರೆ ಸ್ವರೂಪವನ್ನ, ಅವತಾರವನ್ನ ತಾಳುವುದರಲ್ಲಿ ಈ ನನ್ನ ಅವತಾರದಲ್ಲಿ ಒಂದು ವಿಶಿಷ್ಟ ಅವತಾರವನ್ನ, ಅದರೊಳಗೆ ವೇಷದೊಳಗೆ ವೇಷವನ್ನ ಹಾಕುವಂತ ಈ ಸ್ಥಿತಿ ನನಗೆ ಯಾಕೆಂತ ಕೇಳಿದ್ರೆ ಎಲ್ಲದಕ್ಕೂ ಒಂದೇ ಉತ್ತರ, ಭಕ್ತಾಭಿಷ್ಟ ಫಲಪ್ರದಾಯಕ ಭಗವಂತ. ಇದೀಗ ನಾನು ಗಮನಿಸಿರುವಂಥದ್ದು ದುಷ್ಟರ ನಿಗ್ರಹಕ್ಕಾಗಿ, ಶಿಷ್ಟರ ಪರಿಪಾಲನೆಗಾಗಿ ನನ್ನ ಅವತಾರ. ದುಷ್ಟರನ್ನು ನಿಗ್ರಹಿಸುವುದೇ ನನ್ನ ಈ ಧರ್ಮ. ಧರೆಯ ಭಾರವನ್ನು ನೊನೆಯೊಳಗೋಸ್ಕರ ಅವತರಿಸುವಂತ ಮಾಯಾ ಮನುಜ ನಾನು. ಹಾಗಾದರೆ ಭಕ್ತ ಮತ್ತು ದುಷ್ಟರ ಮಧ್ಯೆ ಯುದ್ಧ ನಡೆದರೆ ಅದನ್ನು ಪರಿಹರಿಸಬಹುದು, ಭಗವಂತನಿಗದ್ದು ಕಷ್ಟವಲ್ಲ. ಭಕ್ತರ ನಡುವೆ ಯುದ್ಧ ನಡೆದರೆ ಇದು ಭಗವಂತನಿಗೂ ಒಂದು ಸಮಸ್ಯೆ. ಎರಡು ವಿಧದ ಭಕ್ತರಿದ್ದಾರೆ, ಒಂದು ಮಾರ್ಜಾಲ ಭಕ್ತಿ, ಇನ್ನೊಂದು ಮರ್ಕಟ ಭಕ್ತಿ. ಕಾಣುತ್ತಾ ಇದೆಯಲ್ಲ ಮಾರ್ಜಾಲ ಭಕ್ತಿ ಹೇಗೆ? ಮಾರ್ಜಾಲ ಯಾವುದೇ ಕಾರಣಕ್ಕೂ ತಾಯಿಯನ್ನು ಅದು ಆಶ್ರಯಿಸುವುದಿಲ್ಲ. ತಾಯಿ ಆ ಕೊರಳ ಮೇಲೆ ಕಚ್ಚಿ ತನಗೆ ಬೇಕಾದಲ್ಲಿಗೆ ಆ ಮಗುವನ್ನು ಕರ್ಕೊಂಡು ಹೋಗುವುದು. ಆ ಮಗು ಆ ತಾಯಿಯ ಮೇಲಿಟ್ಟಂತ ವಿಶ್ವಾಸ ಯಾವುದೇ ಕ್ಷಣಗಳಲ್ಲಿ ಆ ವಿಶ್ವಾಸಕ್ಕೆ ಎಳ್ಳಿನದು ಘಾತಕ ಆಗುವುದಿಲ್ಲ ಎನ್ನುವ ತಾಯಿಯ ಮೇಲಿನ ನಂಬಿಕೆ ಈ ಮಗುವಿಗೆ. ಇನ್ನೊಂದು ಮರ್ಕಟ ಭಕ್ತಿ. ಮರ್ಕಟ ಈ ಮಗುವನ್ನು ತಾನೇ ಅಪ್ಪಿಕೊಂಡು ಮರದಿಂದ ಮರಕ್ಕೆ ಚಂಗನೆ ನೆಗೆಯುವಾಗ ಎಲ್ಲಿ ಮಗು ಬೀಳುತ್ತದೋ ಎನ್ನುವಂಥ ಜಾಗರೂಕತೆ ಇದ್ದರೆ ಅದು ತಾಯಿಗೆ ಮಾತ್ರ. ಇದೀಗ ನಾನು ಈ ಯುಗದಲ್ಲಿ, ಈ ಅವತಾರದಲ್ಲಿ ಈಗ ನಾನು ಕಟ್ಟಿರುವಂಥ ವೇಷ ಬಹಳ ಸರಳವಾದ ವೇಷ. ಅದು ಬ್ರಾಹ್ಮಣ ವೇಷ. ಭೂದ್ವಿಜರು, ಭೂಸುರರು
ಎನ್ನುವ ಯಾವ ಖ್ಯಾತನಾಮದಿಂದಾಗಿ ಲೋಕದಿಂದ ಸಂಪೂಜಿತರಾಗುತ್ತಾರೋ ಅಂತಹ ಭೂದ್ವಿಜರ ವೇಷವನ್ನ, ಅದರಲ್ಲೂ ವೃದ್ಧ ಬ್ರಾಹ್ಮಣನ ವೇಷವನ್ನ ಧರಿಸಿದ್ದೇನೆ. ಯಾಕೆ? ಎರಡು ಭಕ್ತರ ನಡುವೆ ನಡೆದಿರುವಂತಹ ಸಂಘರ್ಷದಲ್ಲಿ ಹುಟ್ಟಿರುವಂತಹ ಅಗ್ನಿಯನ್ನು ಶಮನಗೊಳಿಸುವುದಕ್ಕಾಗಿ ಈ ಅವತಾರವನ್ನು ತಾಳಿದ್ದೇನೆ. ಈ ಪ್ರದೇಶವನ್ನ ಗಮನಿಸಬಾರದೆ? ಸೌಂದರ್ಯವೇ ಮೇಳೈಸಿದಂತ ಈ ನೆಲ, ಇಲ್ಲಿ ಸೌಂದರ್ಯ ಸಮ್ಮಿಳನಗೊಳ್ಳಬೇಕಾಗಿತ್ತು. ಆ ಸೌಂದರ್ಯದ ಮಧ್ಯೆ ಯಾಕೆ ಸಂಘರ್ಷ? ರಾಮೇಶ್ವರ ಸ್ವಲ್ಪ ದೀರ್ಘ ಆದದ್ದು ಹೃಸ್ವ ಆದರೆ ರಮೇಶ. ಈ ರಾಮೇಶ್ವರದ ಈ ನೆಲದಲ್ಲಿ ಸೌಂದರ್ಯ ಸಮ್ಮಿಳನವಾಗಬೇಕಾದಲ್ಲಿ ರಾಮಭಕ್ತ ಕೃಷ್ಣ ಭಕ್ತರ ನಡುವೆ ಹುಟ್ಟಿರುವಂತಹ ಈ ತಾಕಲಾಟವನ್ನ ಹೋಗಲಾಡಿಸಿ ಇಲ್ಲೊಂದು ಸೌಂದರ್ಯದ ಸಮ್ಮಿಳನ ಬೆಳಗಿಸಬೇಕು. ತನ್ಮುಖೇನ ಲೋಕಕ್ಕೆ ಸರಿಯಾದಂಥ ಒಂದು ಪಾಠವನ್ನ ತೋರಿಸಬೇಕು ಎನ್ನುವಾಗೆ ಒಂದು ಸಂಕಲ್ಪವನ್ನ ಮಾಡಿಕೊಂಡು ನೋಡ್ತಾ ಇದ್ದೇನೆ. ಒಬ್ಬ ತನ್ನಷ್ಟಕ್ಕೆ ನನ್ನ ಅವತಾರದ ನಾಮಸ್ಮರಣೆಯನ್ನ ರಾಮ 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 ಎನ್ನುವ ಹಾಗೆ ಸ್ತುತಿಸುತ್ತ ಏನೂ ಗೊತ್ತಿಲ್ಲದ ಹಾಗೆ ತನ್ನಷ್ಟಕ್ಕೆ ಮುದುರಿ ಮಲಗಿ ಕುಳಿತಿದ್ದಾನೆ. ಮಲಗಿದ್ದು ಕುಳಿತದ್ದು ಒಂದು ಅರ್ಥ ಆಗುವುದಿಲ್ಲ. ಇನ್ನೊಬ್ಬ ಕೃಷ್ಣ 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 ಎನ್ನುವ ನಾಮವನ್ನ ಸ್ಫುರಿಸುತ್ತ ಅಗ್ನಿಯನ್ನ ಹಾಕಿ ಒಂದು ಸುತ್ತು ಬಂದು, ಎರಡು ಸುತ್ತು ಬಂದು, 2.5 ಸುತ್ತಿಗೆ ಬಂದು ನಿಂತಿದ್ದಾನೆ. ಇನ್ನೇನು ಕ್ಷಣ ಮಾತ್ರದಲ್ಲಿ ತಡೆಯದೆ ಹೋದರೆ ತನ್ನ ಪ್ರಾಣವನ್ನೇ ಆಹುತಿಯನ್ನು ಕೊಡುವುದಕ್ಕೆ ಕ್ಷತ್ರ ವಂಶಜನಾದ ಆತ ಎಳ್ಳಿನಿತು ತಪ್ಪುವವನಿಲ್ಲ. ಆದ್ರಿಂದ ತಡೀತೇನೆ. ಏನಿದು 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 ನಿಮ್ಮಲ್ಲಿ ಸಂವಾದ? ಏನಿದು ಸಂವಾದ? ಕೈಯ ತಡೆಯಿರಿ ನಾನು ಕೇಳಿಕೊಂಡ ಬೇನದ, ಸಾಕಯ್ಯ ತಡೆಯಿರಿ ತಡೆಯಿರಿ ನಾನು ಕೇಳಿಕೊಂಡ ಬೇನದ ಸಂವಾದ. ನೀನದೇ ಗಗನಿಯನ ಮನದನ ಮಾನವಿಲ್ಲದೆ ಹಾರಿದ ಯಾಕೆ? ಬೇಳಿ ನಿರೋಧವರವರು ಮಾಡುವರು ಮಾನವರೊಳಗಡಗ ಸುಮ್ಮನೆ. ಏನಿದು ನಿಮ್ಮಲ್ಲಿ ಸಂವಾದ? ಸಾಗಿ ತಡೀರೆ. ಏನಿದು 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 ನಿಮ್ಮಲ್ಲಿ ಸಂವಾದ? ಏನಿದು ಏನಿದು ಏನಿದು? ಸ್ವಾಮಿ, ಸುತ್ತು ಬರುತ್ತಿರುವಂತಹ ನನ್ನನ್ನು ಅಡ್ಡ ಬಂದು ತಡೆದು ನಿಲ್ಲಿಸಿ ಮಾತಾಡ್ತಾ ಇದ್ದೀರಿ. ತಡೆಯಲೇ ಬೇಕಾಯಿತು. ಒಂದು ಅರ್ಧ ಸುತ್ತು ಕಡಿಮೆ ಆದದ್ದು, ಹಾರಿ ಮುಗಿಸ್ತಿದ್ದೆ. ದೃಢಕಾಯನಾದಂತಹ ಧನುರ್ಧಾರಿಯಾದಂತಹ ಒಂದು ಸುಸ್ಪಷ್ಟವಾದಂತಹ ಅಂಗ ಸೌಷ್ಠವವುಳ್ಳಂತಹ ಅದರಲ್ಲೂ ನೋಡುವಂತಹ ದೃಷ್ಟಿಗೆ ಕ್ಷತ್ರಿಯ ನೀನಹುದು ಎನ್ನುವುದನ್ನು ಯಾರೂ ಕೂಡ ಎದೆ ತಟ್ಟಿ ಹೇಳಿಕೊಳ್ಳಬಲ್ಲಂತಹ ಒಂದು ಸುಂದರ ಪುರುಷ, ಸುಂದರ ತರುಣ. ಅಗ್ನಿಯ ಮುಂದೆ ಪ್ರದಕ್ಷಿಣೆ ಬರುವುದು. ಸುಡು ಸುಡು ಬಿಸಿಲು ರಾಮೇಶ್ವರದ್ದು ಹೌದು, ಸುಡುವಂತ ಮರಳು ಹೌದು. ಅದರ ಮಧ್ಯೆ ಈ ಅಗ್ನಿ ರಾತ್ರಿಯಾದರೂ ಚಳಿ ಕಾಯಿಸುವುದಕ್ಕೆ ಅಂತ ಹೇಳಬಹುದು. ಒಟ್ಟು ಬೇಗ ಸುಡ್ಲಿ ಅಂತ ಅಲ್ಲ, ಅಗ್ನಿಯನ್ನ ಹಾಕುವುದು ಯಾಕೆ? ಒಂದು ಕಾರಣ ಚಳಿ ಕಾಯಿಸುವುದಕ್ಕಿರ್ಬೋದು. ಚಳಿ ಕಾಯಿಸುವುದಕ್ಕಾದ್ರೆ ಕುಳಿತುಕೊಂಡು ಚಳಿ ಕಾಯಿಸಬಹುದು. ಪ್ರದಕ್ಷಿಣೆ ಬಂದು ಹಾರುವುದಕ್ಕೆ ನೀನು ತರಾತುರಿಯಲ್ಲಿ ಇರುವ ಹಾಗೆ ಕಾಣುತ್ತದೆ. ಹಾರುವುದಕ್ಕಿಂತ ಮುಂಚಿತವಾಗಿ ದೂರದಿಂದಲೇ ನಾನು ಸ್ವಲ್ಪ ನಿಮ್ಮ ಮಾತುಗಳನ್ನ ಕಿವಿಯಾಣಿಸಿದ್ದೇನೆ, ಕೇಳಿದ್ದೇನೆ. ಏನು ಮಾತಾಡಿದ್ದೀರಿ ಎನ್ನುವುದು ಅರ್ಥವಾಗಲಿಲ್ಲ, ಅದು ಪ್ರಶ್ನೆ ಬೇರೆ.
ದೂರದಿಂದಲೇ ನಿಮ್ಮ ನಡುವೆ ನಡೆದಿರುವಂತಹ ಒಂದಷ್ಟು ಸಂಘರ್ಷೋಪಾದಿಯ ಮಾತುಗಾರಿಕೆಯನ್ನ ಕೇಳಿದ್ದೇನೆ. ಒಬ್ಬ ನರ, ಇನ್ನೊಬ್ಬ ವಾನರ. ಬ್ರಾಹ್ಮಣರೇ ವಂದಿಸಿದ್ದೇನೆ. ನಮಸ್ಕಾರಕ್ಕೆ ಆಶೀರ್ವಾದಗಳು. ಸರಿ, ಶುಭವಾಗಲಿ. ನನಗೆ ಮಾತಾಡ್ಲಿಕ್ಕೆ ಹೆದರಿಕೆ ಆಗ್ತದೆ ಈಗ. ಇಬ್ಬರಿಗೂ ದೀರ್ಘಾಯುಷ್ಯ ಪ್ರಾಪ್ತಿಯಾಗಲಿ. ಸ್ವಾಮಿ, ಬ್ರಾಹ್ಮಣರು ಸುಳ್ಳು ಹೇಳಬಾರದು. ಸುಳ್ಳು ಆಡಲಾರರು, ಆಡ್ಲಿಕ್ಕಿಲ್ಲ. ಆಡಿದರೂ ಅವರು ಸುಳ್ಳನ್ನು ಸತ್ಯ ಮಾಡುವಷ್ಟು ಶಕ್ತಿವಂತರು ಅಂತ ಅರ್ಥ. ಆ ಶಕ್ತಿವಂತರಾದದ್ದರಿಂದಲೇ ಭೂ ದಿವಿಜರು. ನನ್ನ ಆಯುಷ್ಯ ಕೆಲವೇ ಕ್ಷಣಗಳಲ್ಲಿ ಮುಗಿದು ಹೋಗ್ತದೆ ಸ್ವಾಮಿ, ಆ ಕಾರಣಕ್ಕಾಗಿ ಆಶೀರ್ವಾದ ಹಿಂತಗೊಳ್ಳಬೇಕು ಅಂತ ಪ್ರಾರ್ಥನೆ. ನನಗೆ ಚಿರಂಜೀವಿ ಅಂತ ಮೊದಲೇ ಹೊರ ಕೊಟ್ಟಾಗಿದೆ, ಇನ್ನು ದೀರ್ಘಾಯುಷ್ಯ ಅಂತದೆ. ಓಹೋ, ಹಾಗಾದ್ರೆ ಎರಡಕ್ಕೂ ಅನ್ವಯ ಆಗುದಿಲ್ಲ ಇದು. ನೀನು ಚಿರಂಜೀವಿ, ಹೌದು, ನಾನು ಅಲ್ಪಾಯುಷ್ಯ. ಹಾಗಾದ್ರೆ ನೀನು? ನಾನು ಅರ್ಜುನ. ಅರ್ಜುನ? ಹೌದು. ಗಾಂಡೀವಿ? ನಿಮಗೆ ನನ್ನ ಪರಿಚಯ ಉಂಟು ಅಂತ ಕಾಣ್ತದೆ. ಓಹೋ, ರಾಮೇಶ್ವರದಲ್ಲಿ ಪೂಜೆ ಮಾಡುವಂತ ಈ ಪಂಡಿತೋತ್ತಮನಿಗೆ ಹೊಗೆ ಕಂಡಾಗ ಓಡಿ ಬರುವುದು. ನನ್ನ ಪ್ರದೇಶದಲ್ಲಿ ಯಾರು ಹೋಮ ಮಾಡುವುದು? ಓ, ಆದರೆ ಇವತ್ತು ಈ ಅಗ್ನಿ, ಇದು ಬೆಂಕಿ. ಚೈತನ್ಯ ರೂಪ ಇರುವಾಗ ಅದನ್ನು ಅಗ್ನಿ ಅಂತ ಹೇಳುವುದು. ಹೌದು, ಅದರ ಜಡ ಸ್ವರೂಪಕ್ಕೆ ಬೆಂಕಿ ಅಂತ ಹೆಸರು. ಅಲ್ಲ, ದೂರದಿಂದ ಕಾಣುವಾಗ ಎಲ್ಲವೂ ಒಂದೇ ರೀತಿ ಕಾಣುತ್ತದೆ. ಜಡದೇಹವನ್ನು ಮುಗಿಸುವುದಕ್ಕಾಗಿ ಹೊತ್ತು ನಾನು ಈ ಬೆಂಕಿಗೆ ಹಾರತಾ ಇದ್ದೇನೆ. ಅಲ್ಲ, ಬೆಂಕಿಗೆ ನೀನು ಹಾರಬೇಕಂತಿದ್ರೆ ಯಾವುದನ್ನು ನಾಶ ಮಾಡಬೇಕೋ ಆ ನಾಶ ಮಾಡುವಂತ ಹಕ್ಕಿರುವುದು ಯಾರಿಗೆ? ಅವಿನಾಶಿಯಾದವನಿಗೆ ಮಾತ್ರ. ನಿನಗೆ ಇನ್ನೊಂದನ್ನು ಸೃಷ್ಟಿಸುವುದಕ್ಕೆ ಸಾಧ್ಯವೋ? ಹಾಗಾದರೆ ಮಾತ್ರ ಅಲ್ವಾ ಅದನ್ನು ನಾಶಪಡಿಸುವುದಕ್ಕೆ. ದಯಾನಂದನಾದಂತಹ ದೇವರು ಕತ್ತಲೆಯನ್ನು ಸರಿಸ್ತಾನೆ ಅಂತ ನಾನು ಊಹಿಸಿದ್ದು. ನನ್ನ ಪಾಲಿಗೆ ಕತ್ತಲು ಆವರಿಸಿದೆ, ನಾ ಹಾರ್ತೇನೆ ಸ್ವಾಮಿ. ಅಲ್ಲ, ಸದಾಶಿವನ ಸಾನ್ನಿಧ್ಯದಲ್ಲಿ ಯಾಕೆ ಹೀಗೆ ಮಾಡುತ್ತಿಂತ ನಾನು ಕೇಳುವುದು. ಏನು ಮಾಡೋಣ? ಆ ರಮೇಶ ಕೈಗೊಟ್ಟ, ಹೀಗಾಯ್ತು. ರಮೇಶ ಕೈ ಕೊಟ್ಟದ್ದಲ್ಲ, ಆ ರಮೇಶ ಕೈ ಕೊಟ್ಟು ಎತ್ತುವ ಹಾಗೆ ಮಾಡಬೇಕು ಅನ್ನುವ ನಮಸ್ಕಾರ ನಿನ್ನದು. ಮುಂದೆ ಕೈವಲ್ಯದಲ್ಲಿ ಆದರೂ ನನ್ನ ಕೈ ಹಿಡಿ. ಈಗ ನೀನು ನರೋತ್ತಮ ಅರ್ಥವಾಯಿತು. ಅರ್ಜುನ, ಇವ ಚಿರಂಜೀವಿ. ನಾನು ಹನುಮಂತ. ನಾನು ಮಾತಾಡ್ಲಿಕ್ಕೆ ಹೆದರಿಕೆ ಆಗ್ತದೆ ಅಂತ ಹೇಳಿ ಯಾಕೆ? ಒಬ್ಬನಲ್ಲಿ ಮಾತಾಡಿ ಅವ ಸಾಯುವ ಮಟ್ಟಕ್ಕೆ ಬಂದಿದ್ದಾನೆ. ಇನ್ನು ಉಳಿದವರಿಗೆಲ್ಲ ಉಪದ್ರ ಆಗುದು ಬೇಡ, ಸುಮ್ಮನಿರುವ ಅಂತ ಸುಮ್ಮನಿರು. ನೀನು ಮಾತಾಡಿದ ಕ್ಷಣ ಇನ್ನೊಬ್ಬರು ಸಾಯುವುದಕ್ಕೆ ಉದ್ಯುಕ್ತರಾಗುವುದಂತಿದ್ರೆ ಮಾತಾಡುವುದಕ್ಕೆ ಹೆದರಿಕೆ. ಸುಮ್ಮನೆ ಒಬ್ಬ ಯುವಕನ ಪ್ರಾಣ ಹೋಗುದಿದ್ರೆ ನಾವು ಮಾತಾಡುದು. ಅಯ್ಯೋ, ಮಾತಿನಿಂ ನಗೆ ನುಡಿಯು, ಮಾತಿನಿಂ ಹಾಗೆ ಕೊಲೆಯು, ಮಾತಿನಿಂ ಸರ್ವ ಸಂಪದವು ಲೋಕದೊಳು ಮಾತೇ ಮಾಣಿಕ್ಯ. ಹೌದೌದು. ಅಲ್ಲ, ಹಾಗೆ ಕೊಲೆ ಬರುವುದಕ್ಕಿಂತ ಮೊದಲು ಮಾಣಿಕ್ಯ ಉಂಟಲ್ಲ. ಎಲ್ಲ ಉಂಟು. ಮಾತಿನಿಂದ್ರೆ ಒಳ್ಳೆದು ಆಗುತ್ತದೆ, ಕೆಟ್ಟದ್ದು ಆಗುತ್ತದೆ. ಹಾಗಾದರೆ ಆ ಮಾತನ್ನು ಯಾವ ರೀತಿ ಮಾತಾಡಬೇಕು ಅಂತ ವಿವೇಚನೆ ಬೇಕು. ಈಗ ಅರ್ಥವಾಯಿತು. ಏನಿದು ನಿಮ್ಮಲ್ಲಿ ಇರುವಂತ ಸಂವಾದ? ಈಗ ಒಬ್ಬ ಅಗ್ನಿಗೆ ಹಾರುವುದಕ್ಕೆ ತಯಾರಾಗಿದ್ದ. ಹೌದೌದು. ಇನ್ನೊಬ್ಬ ನೋಡಿಕೊಂಡು ಒಂದು ಕೈ ತಲೆಗೆ ಹಿಡ್ಕೊಂಡು ಯಾಕೆ ಹೀಗೆ ಮಾಡ್ತಾ ಇದ್ದಾನೆ ಅನ್ನುವ ರೀತಿಯಲ್ಲಿ ಚಿಂತಾಕ್ರಾಂತನಾಗಿದ್ದೆ. ಪ್ರಾಮಾಣಿಕವಾಗಿ ಹೇಳ್ತೇನೆ, ನೀನು ಹಾರುವುದು ಬೇಡ ಅಂತ ನಾನು ಹೇಳಿದ್ದೇನೆ. ಮತ್ತೆ ಕೇಳದಿದ್ರೆ ನಾನೇನು ಮಾಡ್ಲಿಕ್ಕೆ ಆಗ್ತದೆ? ಈಗ ಅದರಲ್ಲೂ ಕೂಡ ಪ್ರಾಮಾಣಿಕ ಅಂತ ಇದೆ. ಅಲ್ಲಲ್ಲ, ನಾನು ಪ್ರಾಮಾಣಿಕವಾಗಿ ಅಂದ್ರೆ ಕೇವಲ ಬಾಯಿ ಮಾತಿನಿಂದ ಹೇಳಿದ್ದಲ್ಲ, ನನ್ನ ಅಂತರಂಗದ ಮಾತನ್ನೇ ಹೇಳಿದ್ದು. ಅಲ್ಲ, ಅವ ಹಾರುವುದಕ್ಕೆ ಸಿದ್ಧನಾದಾಗ ನೀನು ಹಾರಬೇಡ ಅಯ್ಯ, ನೀನು ಹೋಗು ಬದುಕಿಕೋ ಅಂತ ಹೇಳಿದ್ದಂತ ಆದ್ರೆ ಈ ನಡೆಯುವಂತ ಕಾರ್ಯಕ್ಕೆ ಒಂದು ಕಾರಣ ಅಂತ ಬೇಕಲ್ಲ. ಅವನಲ್ಲೇ ಕೇಳಬೇಕು. ಹಾಗಾದ್ರೆ ಆ ಕಾರಣ ಏನು? ಇದನ್ನು ತಿಳಿಸಬೇಕು ಅಂತ ನಾನು ನಿನ್ನಲ್ಲಿ ಹೇಳೋದು. ಸ್ವಾಮಿ, ನಾವು ಉದ್ಯೋಗಿಸಿದ ಕಾರ್ಯದಲ್ಲಿ ಆದಷ್ಟು ಬೇಗ ನಾವು ಮುಂದುವರಿಬೇಕು, ಇಲ್ಲದಿದ್ದರೆ ನಮ್ಮ ಮನಸ್ಸು ಬದಲಾಗುವುದಕ್ಕೆ ಕಾರಣವಾಗುತ್ತದೆ. ಆದರೂ ಬ್ರಾಹ್ಮಣರಾದದ್ದರಿಂದ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಯಾತ್ರಿಕನಾಗಿ ರಾಮೇಶ್ವರಕ್ಕೆ ಬಂದವನು ನಾನು. ಬಂದ ಕಾಲದಲ್ಲಿ ವಿಶೇಷವೊಂದನ್ನು ಗಮನಿಸಿದೆ. ಈಗ ಕಾಣುವ ಈ ಸ್ವರೂಪದಲ್ಲಿ ಇರಲಿಲ್ಲ, ಇದಕ್ಕಿಂತಲೂ ಇನ್ನೂ ಕೃಶನಾಗಿ ಇವ ಅಲ್ಲಿ ಬಿದ್ದುಕೊಂಡಿದ್ದ ಮರಳ ರಾಶಿಯ ಮೇಲೆ. ಕೃಶ ಶರೀರನಾಗಿ ವಾನರೋತ್ತಮ ಮರಳ ರಾಶಿಯ ಮೇಲೆ ಬಿದ್ದಿರುವಾಗ ನಿನಗೆ ವಾನರನೆಂದು ಭ್ರಮಿಸಿದೆಯಾ? ವಾನರೋತ್ತಮನಾಗಿರ್ಲಿಲ್ಲ, ಬರೇ ವಾನರರಲ್ಲಿಯೂ ಕ್ಷೀಣನಾಗಿದ್ದ ಇವ. ಹಾಗಾಗಿ ಹೋಗಿ ಕೇಳಿದೆ ಒಂದು ಜಿಜ್ಞಾಸವಾಗಿ, ಅಯ್ಯ ಯಾರು ನೀನು ಅಂತ. ಆ ಕಾಲಕ್ಕೆ ಅವ ಹೇಳ್ತಾನೆ, ಪ್ರಾಣರೂಪನೆನಿಪ್ಪ ವಾಯುವೇ ಜನಕ. ನನಗೆ ಸಂಶಯ ಬಂತು, ಒಪ್ಪಿಕೊಳ್ಳುವುದಕ್ಕೆ. ಅಲ್ಲ, ನನಗೆ ಸಂಶಯ ಬರುವುದು ಸಹಜ ಅಲ್ವೋ? ಹೌದು. ಆ ಸ್ವರೂಪದಲ್ಲಿ ಇದ್ದವ. ಹಾಗೆ ಕೇಳುವಾಗ ಹನುಮಂತ ಯಾಕೆ ಹೀಗಾದದ್ದು ಅಂತ ನಾನು ಕಾರಣ ಕೇಳಿದೆ. ಅಲ್ಲ, ಕೇವಲ ಒಬ್ಬ ವಾನರನ ಹಾಗೆ ಬಿದ್ದಿದ್ದವನನ್ನ ಕಾಂಡಾಗ ಆತ ಹನುಮಂತ ಅಂತ ಹೇಳಿದ್ರೆ ನೀನು ಕೇಳುವುದು ಸರಿಯದು. ಆಗ ನೋಡ್ತಿದ್ದ ಯಾವುದೇ ಕಾರಣಕ್ಕೂ ತಪ್ಪಲ್ಲ.
ಕೇಳಿದೆಯಾ? ಕೇಳುವಾಗ ನಾನು ಹೇಳಿದೆ, ಕೇಳಯ್ಯ ನಮ್ಮ ತನು ಬಡವಾದ ಹಿಂದೆ ನೀಲ ಶರದಿಗೆ ಸೇತುವೆ ಕಟ್ಟಿದ ಕಾರಣ ಈಗ ಕೃಷ ಆಗಿದ್ದೇನೆ. ಓಹೋ, ಸೇತುವೆ ಕಟ್ಟಿ ಕಲ್ಲು ಮರಳನ್ನು ಹೊತ್ತು ಹೊತ್ತು ಶರೀರ ಕೃಷ ಆಗಿದೆ. ಹೌದು. ರಾಮ ನಾಮದ ತ್ರಾಣದಿಂದ ಇದ್ದೇನೆ ಬಿದ್ದಿದ್ದೇನೆ. ಹೌದು, ಅವ ಕೇಳಿದ್ದು ಸರಿ, ನಾನು ಹೇಳಿದ್ದು ನೀನು ಸರಿ. ಹೇಳಿದ್ದು ಕೂಡ ಸರಿಯೇ. ಮತ್ತೆ ಹೌದು. ಅವ ಹೇಳಿದ್ದನ್ನು ಕೇಳಿದ ತಕ್ಷಣದಲ್ಲಿ ಕ್ಷತ್ರಿಯೋತ್ತಮನಾದಂತಹ ನನ್ನಲ್ಲಿ ಅಂತಸತ್ವ ಎನ್ನುವುದು ಜಾಗೃತವಾಯಿತು. ನೀನು ಕ್ಷತ್ರಿಯನಂದಾದ ಮೇಲೆ, ಹಾ ದಶನಾಮಾಂಕಿತ ದಾರಿ ಆದ ಮೇಲೆ ಹಾ ನಿನ್ನ ಕ್ಷತ್ರದ ಪ್ರಭಾವವನ್ನು ತೋರಿಸಲೇಬೇಕು ನೀನು. ನಾನು ಹೇಳಿಯೇ ಬಿಟ್ಟೆ, ನಾನೊಂದು ವೇಳೆ ಮನಸ್ಸು ಮಾಡಿದ್ದು ಹೌದು ಅಂತ ಆದ್ರೆ ಈ ಶರದಿಯ ಮೇಲೆ ಬಾಣ ಮುಖದಿಂದ ಸೇತು ನಿರ್ಮಾಣ ಮಾಡುತ್ತೇನೆ ಅಂತ. ಕೇವಲ ಶರದಿಂದ ಶರದಿಗೆ ಸೇತುವೆಯನ್ನು ಬಲಿಯುತ್ತೆ ಎನ್ನುವ ಹಾಗೆ ಪ್ರತಿಜ್ಞೆ ಮಾಡಿದೆ. ಹೌದು. ಮಾಡ್ಲೇಬೇಕು ನೀನು. ಆಗ ನಾನು ಹೇಳಿದೆ, ಕಣೆಯಲ್ಲಿ ಇದ ಕೆಣೆ ಸೇತುವೆ ಬಲಿದ್ರೆ ಆ ಸೇತುವೆಯನ್ನು ನಾನು ಉಳಿಯಗೊಡುವುದಿಲ್ಲ. ಅಲ್ಲ, ರಾಮ ಭಕ್ತ ನೀನು ಆದ ಮೇಲೆ ಹಾ. ಅದನ್ನು ಮಾಡದಿದ್ದರೆ ನಿನಗೆ ರಾಮ ಭಕ್ತ ಎನ್ನುವಂತ ಬಿರುದು ಯಾಕೆ? ಅಲ್ವಾ? ಹೌದು. ಆಮೇಲೆ ಆಡಿದ ಮಾತನ್ನು ಉಳಿಸಿಕೊಳ್ಳಬೇಕಾದ ಹೊಣೆ ಉಂಟು ಅಂತ ಆದ ಮೇಲೆ ನಾನು ಬದ್ಧನಾಗದೆ ಉಳಿಯುವುದಕ್ಕಾಗ್ತದ? ಆಗುವುದಿಲ್ಲ. 3 ಬಾರಿ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದೆ. ಪ್ರತಿಜ್ಞೆ ಮಾಡಿದೆ. ಅಷ್ಟು ಮಾತ್ರ ಅಲ್ಲ, ನನ್ನೊಳಗೆ ನಾನೊಂದು ಪ್ರತಿಜ್ಞೆಯನ್ನು ಹೇರಿಕೊಂಡೆ. ಏನು? ಒಂದು ವೇಳೆ ಅಂತಹ ಬಾಣ, ಅಂತಹ ಒಂದು ಪ್ರಯೋಗ ನಾನು ಮಾಡದೇ ಇದ್ರೆ ನಾನು ಅರ್ಜುನನಲ್ಲ ಅಂತ ಹೇಳಿದೆ. ಪ್ರತಿಜ್ಞೆ ಮಾಡದಿದ್ರೆ ಅರ್ಜುನನಲ್ಲ ಅಂತ ಹೇಳಿದ್ಯಾ? ಹೌದೌದು. ಅವ 3 ಬಾರಿ ಕಟ್ಟಿದನು, ನಾನು ಮುರಿಯುತ್ತೇನೆ ಅಂತ ಪ್ರತಿಜ್ಞೆ ಮಾಡಿದೆ. ನೀನು ಕೂಡ ಪ್ರತಿಜ್ಞೆ ಮಾಡಿದ. ಆಗ ನನ್ನೊಳಗೆ ನಾನು ಮತ್ತೊಂದು ಪ್ರತಿಜ್ಞೆ ಮಾಡಿ, ಏನು? ಒಂದು ವೇಳೆ ನೀ ಮುರಿದದ್ದು ಹೌದು ಅಂತ ಆದ್ರೆ ನಾನು ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ. ಇಲ್ಲಿ ತಪ್ಪಿದ್ದೀನಿ. ಅಲ್ಲ, ಪ್ರತಿಜ್ಞೆ ಅದೇ ಇರುವುದ ಮಾರೆ. ಕ್ಷತ್ರಿಯನಾಗಿ ನನಗೆ ಬದುಕು, ಅದಕ್ಕೆ ಅಗ್ನಿಗೆ ಹಾರುವುದಂತುಂಟು. ನೀವು ಹೇಳಿದ್ದಲ್ವ, ಮಾತು ಮಾಣಿಕ್ಯ, ಹಾ ಹಾ, ನುಡಿದ ನುಡಿ ಕ್ಷತ್ರಿಯರಿಗೆ ಉಸಿರು. ಹೌದು. ಆಡಿದ ಮಾತಿಗೆ ಬದ್ಧರಾಗಿರ್ಬೇಕಾದ, ಒಡೆದ ಕನ್ನಡಿ, ಹೌದು, ನುಡಿದ ಮಾತು ಮತ್ತೆ ಬರ್ಲಿಕ್ಕುಂಟು. ಇಲ್ಲ ಇಲ್ಲ ಇಲ್ಲಲ್ಲ, ಜೋಡಿಸುವುದಕ್ಕೆ ಆಗ್ತದೋ? ಅದೇ ಅವ ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಹೇಳಿದ್ದು. ಹಾ. ನನಗೆ ಅಗ್ನಿ ಪ್ರವೇಶ ಮಾಡುವ ಸಂದರ್ಭ ಬಂದೀತು ಅಂತ ಹೇಳಿದ್ದಲ್ಲ, ವಿಶ್ವಾಸದಲ್ಲಿ ಹೇಳಿದ್ದು. ಹಾ ಹಾ, ಆ ವಿಶ್ವಾಸದಿಂದ ನೀನು ಅಗ್ನಿ ಪ್ರವೇಶ ಮಾಡ್ತೇನೆ ಅನ್ನುವಂತ ಪ್ರತಿಜ್ಞೆಯನ್ನು ಮಾಡಿದೆ. ಆತ್ಮವಿಶ್ವಾಸ ಇದ್ದದ್ರಿಂದ ಹೇಳಿ. ಅಲ್ಲ, ಖಂಡಿತ ನೀನು ಕೃಷ್ಣ ಭಕ್ತ ನೀನು ಹೌದಾಗಿದ್ರೆ ಯಾವುದೇ ಕಾರಣಕ್ಕೆ ನಿನಗೆ ಅಗ್ನಿ ಪ್ರವೇಶ ಮಾಡುವಂತ ಅವಕಾಶ ಸಾಧ್ಯ ಕಲ್ಪಿತವಾಗ್ಲಿಕ್ಕೆ ಇಲ್ಲ. ಅವ ಮನಸ್ಸಿನಲ್ಲಿ ಒಂದು ಕನ್ನಡಿಯ ಕಟ್ಟೆ ಮಾಡಿ ಅದರಲ್ಲಿ ಸುತ್ತಮುತ್ತ ಎಲ್ಲ ರಾಮನನ್ನೇ ನೋಡ್ತಾ ಇದ್ದ ಅಂತ ಕಾಣುತ್ತದೆ. ನಾನಂತೂ ಅಲ್ಲ, ಕೃಷ್ಣನನ್ನು ಮನಸ್ಸಲ್ಲಿ ನೆನೆಸಿದ್ದೇನೆ. ಕನ್ನಡಿಯ ಕಟ್ಟೆಗಟ್ಟಿ ವಿಘ್ನ ಬರದೆ ಆಗಿ ವಿಘ್ನೇಶನನ್ನ ಗಣೇಶನನ್ನ ಏನಾದ್ರು ಪ್ರತಿಷ್ಠಾಪಿಸಿದ್ದಾನೆ ಇರಬಹುದೋ ಏನೋ. ಒಟ್ಟು ನಾನು ಪ್ರತಿಜ್ಞೆ ಮಾಡಿದ್ದಕ್ಕೆ ಬದ್ಧನಾಗಿ ಕಟ್ಟಿಯೇ ತೀರ್ತೇನೆ. ನೀನು ಕಟ್ಟಿದ್ಯಾ? ಕಟ್ಟಿದೆ. ಆಮೇಲೆ ಕಟ್ತೇನೆ ಅಂತ ಹೇಳುವಾಗಲೇ ಹೇಳಿದೆ, ನೀನು ಅಗ್ನಿ ಪ್ರವೇಶ ಮಾಡೋದಲ್ವ, ನನಗೆ ಅಗ್ನಿ ಪ್ರವೇಶ ಮಾಡ್ಲಿಕ್ಕೆ ಆಗುದಿಲ್ಲ. ರಾಮ ಭಕ್ತನಾದ ಕಾರಣ ನಾನು ಅದನ್ನು ಮುರಿಯದಿದ್ರೆ ನಿನ್ನ ದಾಸನಾಗುತ್ತೇನೆ ಅಂತ. ಮುರಿಯದಿದ್ರೆ ಅವನ ರಾಮದಾಸ ಅಲ್ಲ, ಅರ್ಜುನ ದಾಸ. ಅಲ್ಲ, ನೀನು ಚಿರಂಜೀವಿ, ಸಾಯ್ಲಿಕ್ಕೆ ಆಗುದಿಲ್ಲ. ಅರ್ಜುನ ದಾಸನಾದ್ರೆ ಸತ್ತ ಹಾಗೆ. ನೀನು ಪ್ರತಿಜ್ಞೆ ಮಾಡಿದ್ಯಾ? ಮಾಡಿದೆ. ನೀನು ಇಬ್ಬರು ಮಂಥ ಮಾಡಿದೆವು. ನೀನು ಕಟ್ಟಿದ್ಯಾ? ಕಟ್ಟಿದೆ, ಅವ ಮುರಿದ. 3 ಬಾರಿ ಕಟ್ಟಿ ಆಗಿದೆ, ಮುರಿದಾಗಿದೆ. ಈಗ ಯಾವುದಿಲ್ಲ. ನಾನು ಸೋತೆ, ಈಗ ಸಾಯ್ತೇನೆ. ಚಂದವಾಯಿತು, ಚಂದವಾಯಿತು ನಾನು ಸುರಲಿ, ನಾನೇನು ಸುರಲಿ? ನಾನೇನು ಉಸರಲಿ? ಶೌರ್ಯದಂದವನು ನೋಡಬೇಕಿಲ್ಲಿ, ನಿರ್ಣಯ ಶೌರ್ಯದಂದವನು ನೋಡಬೇಕಿಲ್ಲಿ, ಮುದುರಲಿ ಜಿಲ್ಲಿ ಬಂಧಿಸಿದ ಗಡ ಮೂವೆ ಶರಮುಖದಿಂದ ಸೇತುವ ನೀನದನು ಏನು ಬಲ್ಪಿಂದಲೀಗ ಬಿವರ್ಣಿಗ ಮುರಿದರೆ ಕೋನದ ಕ್ರಿಯ ಹಾಯುವುದು ಜಿದವೆ, ಬಲ್ಪಿಂದಲೀಗ ಬಿವರಿಯ ಮುರಿದರೆ ಉನ್ನದ ಕ್ರಿಯ ಹಾಯುವುದು ಜಿದವೆ. ಚಂದವಾದಿನ್ನೇನ ಉಸುರಲಿ ನಿನ್ನೊಡಯ ಶೌರ್ಯದ ನೋಡಬೇಕಿಲ್ಲಿ, ಉಸುರಲಿ ಓ ವೀರರೇ, ನಿಮ್ಮನ್ನು ನೋಡುವಾಗ ನಗಬೇಕೋ ಅಳುಬೇಕೋ ಎನ್ನುವ ಆಶ್ಚರ್ಯವಾಗುತ್ತದೆ, ಸಂಶಯವು ಹುಟ್ಟುತ್ತದೆ. ಕೆಲವೊಂದು ಸಾರಿ
ತಮ್ಮಲ್ಲಿ ಎಲ್ಲ ಪ್ರತಿಭೆಗಳಿದ್ದು ಎಲ್ಲ ಶಕ್ತಿಗಳಿದ್ದು ಆಡು ಮಾತಲ್ಲೊಂದು ಮಾತಿದೆಯಲ್ಲ, ಆತುರಗಾರನಿಗೆ ಬುದ್ಧಿಮಟ್ಟ. ಹೌದೌದು, ಒಂದು ನಿರ್ಧಾರ ಹೌದೌದು. ತಪ್ಪಿ ನಿರ್ಧಾರ ಇಟ್ಟಾಗ ಆ ಗಾದೆಯನ್ನ ಆರೋಪಿಸ್ತಾರೆ. ಯೋಜನೆ ಮಾಡಿದ ಮೇಲೆ ಯೋಚನೆ ಮಾಡಿದ್ರೆ ಕೆಲವೊಮ್ಮೆ ತಪ್ತದೆ. ಆ ಯೋಜನೆ ಮಾಡಿದ ಮೇಲೆ ಯೋಚನೆ ಮಾಡಿದ್ರೆ ತಪ್ತದೆ. ಯೋಚನೆ ಮಾಡಿದ್ರೆ ಆ ಕಾರ್ಯ ಯಶಸ್ಸಾಗುತ್ತದೆ. ಹೌದೌದು. ಈಗ ಇಲ್ಲಿ ಆದದ್ದೇನು? ಏನು? ಯೋಚನೆ ಮಾಡಿದ ಮೇಲೆ ಯೋಚನೆ ಮಾಡಿದೆಯೋ? ನೀವೆಲ್ಲ ಇಷ್ಟು ಮಾಡಿದ ಮೇಲೆ ಇನ್ನು ನಾನೇನು ಉಸುರಲಿ? ಏನಾಗಿದೆ? ಅವ ಮಾಡುದು ಅವ ಮಾಡ್ಲಿ, ನಾನು ಮಾಡುದು ನಾನು ಮಾಡ್ತೇನೆ ಅಂತ ಆಲೋಚಿಸಿಯೇ ಮುಂದಡಿ ಇಟ್ಟದ್ದು ಅಲ್ಲ. ಈಗ ನೀವು ನಿಮ್ಮ ನಿಮ್ಮ ನಿರ್ಧಾರವನ್ನ ನಿಮ್ಮ ಕೈಂಕರ್ಯವನ್ನ ತೆಗೆದುಕೊಂಡ ಮೇಲೆ ನಾನೇನು ಉಸಿರಲಿ, ನಾನು ಏನು ಹೇಳಲಿ ನಿಮ್ಮ ಈ ನಿರ್ಧಾರಕ್ಕೆ? ನೀವು ಬದಿಗೆ ಸರಿದ್ರೆ ನಾನು ಅಗ್ನಿಗೆ ಹಾರ್ತೇನೆ. ಇಲ್ಲ, ಆಗುವುದಿಲ್ಲ. ನಾನು ರಾಮ ರಾಮ ಅಂತ ಹೇಳ್ತಾ ಕುಳಿತುಕೊಂಡಿರ್ತೇನೆ. ಆಗುವುದಿಲ್ಲ. ಮತ್ತೆ? ಹಾಗಾಗಬಾರದು. ಯಾಕೆ? ನಿಮ್ಮೆದುರು ನಿಂತವ ಯಾರು? ಬ್ರಾಹ್ಮಣರು, ವಿಪ್ರರು. ಹೌದೌದು. ನಮ್ಮೆದುರು ಅಂಥದ್ದು ನಡೆಯಬಹುದೇ? ಅದಕ್ಕೆ ಹೋಗಿ ಅಂತ ಹೇಳಿದವ. ನಿಮ್ಮ ಎದುರಾಗಬಾರ್ದು, ನೀವು ಹೋಗಿ ಅಂತ. ಅದಕ್ಕೆ ನನಗೆ ಹೋಗ್ಲಿಕ್ಕೂ ಆಗುವುದಿಲ್ಲ. ಅದನ್ನು ನಾನು ನೋಡಿ ಆದ ಮೇಲೆ ಆಗ್ತದೋ? ಆಗುವುದಿಲ್ಲ. ಈಗ ಇಲ್ಲಿ ನಡೆಯುವುದು ಇಷ್ಟೇ, ಹೊತ್ತು ಕಳೆಯುವುದಿಲ್ಲ. ಸರಿ. ಏನು? ಈಗ ನೀವಿಬ್ಬರು ಪ್ರತಿಜ್ಞೆ ಮಾಡಿಕೊಂಡು ಆ ಪ್ರತಿಜ್ಞೆಗೆ ಬದ್ಧರಾಗಿ ಅಗ್ನಿಗೆ ಹಾರುವುದಕ್ಕೆ ಆತ ಸಿದ್ಧನಾಗಿದ್ದ. ನನ್ನದು ಪ್ರತಿಜ್ಞೆ ಮುಗಿದಿದೆ. ಈಗ ಯಾರು ನೋಡಿದ್ದಾರೆ? ನೀನು ಪ್ರತಿಜ್ಞೆ ಮಾಡಿದ್ದನ್ನು ನೀನು ನೋಡಿದ್ದಿ. ಹೌದು, ನಾನು ಮುರಿದದನ್ನು ಅವ ನೋಡಿದ್ದಾನೆ. ಹೌದೌದು. ಹಾಗಾದ್ರೆ ಇದನ್ನು ನೋಡಿರುವಂತ ಇನ್ನೆರಡು ದೃಷ್ಟಿ ಇದೆಯೋ? ಇನ್ಯಾಕೆ ನಾವಿಬ್ಬರೇ ನೋಡಿಕೊಳ್ಳಿಲ್ವ? ಒಂದು ವೇಳೆ ಇನ್ನೊಂದು ಸಾಕ್ಷಿ ಇಲ್ಲದೆ ಹೋದ್ರೆ ಈಗ ಅಗ್ನಿಗೆ ಹಾರಿ ತನ್ನ ಪ್ರಾಣಾಹುತಿಯನ್ನ ಆತ ಮಾಡಿಕೊಳ್ತಾನೆ. ಹೌದು. ನಾಳಿನ ದಿನ ರಾಮಭಕ್ತನಾದಂತಹ, ಚಿರಂಜೀವಿಯಾದಂತಹ, ಮನೋಜವನಾದಂತಹ, ಮಾರುತತುಲ್ಯ ವೇಗನಾದಂತಹ, ಜಿತೇಂದ್ರಿಯನಾದಂತಹ, ಅದಕ್ಕಿಂತಲೂ ಬುದ್ಧಿಮತ ವರಿಷ್ಠನಾದಂತಹ ನಿನಗೊಂದು ಲೋಕಾಪವಾದ ಬಂದಿತ್ತು. ಏನು? ಇಲ್ಲಿ ನೀನು ಹೇಳಿದ್ದು ಇನ್ನೊಬ್ಬರಿಗೆ ಗೊತ್ತಿದೆಯೋ? ಇಲ್ಲ. ನೀನು ಸಾಯ್ಬೇಡ, ಪ್ರತಿಜ್ಞೆ ಬಿಟ್ಟು ಬಿಡು, ನನ್ನ ಅಡ್ಡಿ ಇಲ್ಲ ಅಂತ ಇನ್ನೊಬ್ಬರಿಗೆ ಗೊತ್ತಾಗ್ಲಿಕ್ಕಿಲ್ಲ. ಆದ್ರೆ ಲೋಕಾಪವಾದ ಏನಾಗ್ತದೆ? ಇಂಥ ತಿಳಿದಂತಹ, ಜ್ಞಾನಿಯಾದಂತಹ, ವಾಗ್ಮಿಯಾದಂತಹ ಇವ ಈ ಕುರುಕುಲಕ್ಕೆ ಒಂದು ವಿಘ್ನವನ್ನ ತಂದೊಡ್ಡಿದನಲ್ಲ. ಒಂದು ಕೆಲಸ ಮಾಡಿ ಬ್ರಾಹ್ಮಣರೇ, ನೀವು ಈಗ ಈ ಕಾರ್ಯಕ್ರಮ ಮುಗಿದ ಕೂಡಲೇ ಮತ್ತೊಂದು ಕಡೆಗೆ ಹೋಗಿ ನಾನು ಹೇಳಿದ್ದನ್ನು ಎಲ್ಲರಿಗೂ ಪ್ರಚಾರ ಮಾಡಿ. ಪ್ರಚಾರ ಮಾಡಿದ್ರೆ ಮುಗೀತು, ಅಲ್ಲಿಗೆ ಮುಗೀತಲ್ಲ. ಮತ್ತೆ ಸಾಕ್ಷಿ ಬೇಕು. ಅಲ್ಲಲ್ಲ, ನಮ್ಗೆ ಹಾಗೆ ಪ್ರಚಾರ ಮಾಡ್ಲಿಕ್ಕೆ ಆಗುವುದಿಲ್ಲ. ಬ್ರಾಹ್ಮಣರಿಗೆ ಏನಾಗಲ್ಲ. ಅಲ್ಲ, ಬ್ರಾಹ್ಮಣರಿಗೆ ಆಗುದಿಲ್ಲ, ಸುಳ್ಳು ಆಗ್ತದಲ್ಲ. ರಾಮಭಕ್ತನಾದ, ಬುದ್ಧಿಮತನಾದಂತ, ಮನೋಜವನಾದಂತ, ಬುದ್ಧಿಮತಾಂ ವರಿಷ್ಠನಾದಂತ ಹನುಮಂತನದ್ದು ಏನು ತಪ್ಪಿಲ್ಲ. ಅವ ಸ್ವಲ್ಪ ದುಡುಕಿ ಅಗ್ನಿಗೆ ಹಾರಿದ ಅಂತ ಲೋಕದಲ್ಲಿ ಪ್ರಚಾರ ಮಾಡಿ. ಇನ್ನೊಂದುಂಟು, ವಿವಾದ ಮಾತ್ರ ಕಷ್ಟ. ನಿನ್ನವನಾದಂತ ನಾನು ಪ್ರಚಾರ ಮಾಡಬಹುದು, ನಿನ್ನನ್ನು ಒಪ್ಪಿದಂತ ನಾನು ಪ್ರಚಾರ ಮಾಡಬಹುದು. ಹೌದು. ನಿನ್ನವನಲ್ಲದವರು ಅಂತಿದ್ದಾರೆ. ಹೌದು. ಈಗ ನೀನು ರಾಮಭಕ್ತ ಅಂತ ಹೌದು. ರಾಮಭಕ್ತನಲ್ಲದವರು, ರಾಮ ಇಲ್ಲ ಅಂತ ಹೇಳುವವರು ಕಾದು ಕುಳಿತಿರ್ತಾರೆ, ಯಾವಾಗ ಸಿಕ್ತಿ ನೀನು ಅಂತ. ಅದೇ ಹೌದಾದ್ರೆ ಆಯ್ತಲ್ಲ. ಈಗ ನನ್ನವರಲ್ಲದವರು ಏನು ಹೇಳಿದ್ರು ಒಪ್ಪುದಿಲ್ಲ. ಈಗ ನಾನು ಹೇಳಿದ್ರು ಒಪ್ಪುದಿಲ್ಲ, ನೀವು ಹೇಳಿದ್ರು ಒಪ್ಪುದಿಲ್ಲ. ಅಲ್ಲ, ಈಗ ನಾನು ಹೇಳ್ಬೇಕಂತಿದ್ರೆ ನಾನು ನೋಡ್ಲಿಲ್ಲಲ್ಲ. ಈಗ ಬ್ರಾಹ್ಮಣನಾಗಿ ನಾನು ನೋಡಿದ್ದೇ ಹೌದಾಗಿದ್ರೆ ಸತ್ಯವಾಕ್ಯನಾಗಿ ನಾನು ಹೇಳಬಹುದಾಗಿತ್ತು. ಈಗ ನನ್ನ ಮೇಲೆ ನಂಬಿಕೆ ಇಲ್ಲ ನಿಮಗೆ? ಅಲ್ಲಲ್ಲ, ನಂಬಿಕೆ ಬೇರೆ, ನಂಬಿಕೆ ಬೇರೆ. ಆಯ್ತಾ? ಕೆಲವೊಂದು ಪ್ರಮಾಣಗಳನ್ನು ನೀನೇ ಆರೋಪಿಸ್ತೆ. ಊಹಾ ಪ್ರಮಾಣದಲ್ಲಿ ನಾವು ಇನ್ನೊಂದಕ್ಕೆ ಹೇಳುವುದಕ್ಕಾಗುವುದಿಲ್ಲ. ಬೇರೆ ಬೇರೆ ಪ್ರಮಾಣ ಉಂಟು. ಆಯ್ತಾ? ಆಪ್ತವಾಕ್ಯ ಪ್ರಮಾಣದಲ್ಲಿ ಇದನ್ನು ಪ್ರಮಾಣವನ್ನು ಪ್ರಮಾಣ ಅಂತ ಉಂಟು. ಹೌದು. ಅನುಮಾನ ಆಗುವುದಿಲ್ಲ. ಅನುಮಾನ ಪ್ರಮಾಣವು ಇದಕ್ಕೆ ಆಗುವುದಿಲ್ಲ. ಹಾಗಾದ್ರೆ ಕಣ್ಣಾರೆ ಕಂಡದ್ದನ್ನು ಮಾತ್ರ ನಾನೊಬ್ಬ ದ್ವಿಜನಾಗಿ ಹೇಳಬೇಕಾಗ್ತದೆ. ಇನ್ನೊಂದು ನಿನ್ನದಿರ್ಲಿ. ಈಗ ಇವನಿಗೊಂದು ಅಪವಾದ ಬರ್ತದೆ. ಎಂಥದ್ದು? ಹೇಗೆ? ಈಗ ಇವ ಹಾರಿದ್ರೆ ಏನು ಸ್ವರ್ಗಕ್ಕೆ ಏಣಿಯನ್ನ ಕಟ್ಟಿದವ ಅಲ್ವೋ? ಇವ ಮಾಡಿದಂತ ಸಾಹಸ ಒಂದೆರಡು. ಕೇವಲ ಒಬ್ಬ ನೀನು ಹೀಗೆ ಇರ್ತಿ ಅಲ್ವಾ, ವಾನರನಾಗಿರೋ ನೀನು. ಹನುಮಂತ ಇನ್ನೊಬ್ಬರಿಗೆ ಗೊತ್ತಿರ್ತದ? ನನಗೆ ಗೊತ್ತಾಯ್ತು, ನೀನು ಹೇಳಿದೆ, ಕೇಳದೆ ನೀನು ಹೇಳ್ತೀಯ. ಈಗ ಅಲ್ಲ, ಆ ಸ್ಥಿತಿಯಲ್ಲಿರುವಾಗ ಅವನೇ ಒಪ್ಪಿಕೊಳ್ಳಿಲ್ಲ. ಹೌದು, ಅವನೇ ಒಪ್ಪಿಕೊಳ್ಳದಿರುವಾಗ, ನೀನು ಇನ್ನೊಬ್ಬರ ಹತ್ರ ಕೇಳದೆ, ನೀನು ಹನುಮಂತ ಹೇಳದೆ ಇರುವಾಗ, ಕೇವಲ ಮಂಗನಿಗೋಸ್ಕರ ಅಗ್ನಿಗೆ ಪ್ರಾಣಾರ್ಪಣೆ ಮಾಡಿಕೊಂಡ ಅನ್ನುವಂತ ಒಂದು ಅಪವಾದ ಅವನಿಗೂ ಬಂದಿತ್ತು. ಸತ್ತ ಮೇಲೆ ಬಂದಂತ ಲೋಕಾಪವಾದ ಬೇಡ. ಈಗ ಒಂದು ನಾನು ನಿಮಗೆ ಒಬ್ಬ ಹಿರಿಯನಾಗಿ, ಬ್ರಾಹ್ಮಣನಾಗಿ ಒಂದು ದಾರಿಯನ್ನ ತೋರಿಸ್ತೇನೆ. ಏನದು? ಯಾಕೆ? ಎಲ್ಲದಕ್ಕೊಂದು ಪರಿಹಾರ ಅಂತ ಇದೆ. ನಾವು ಪರಿಹಾರ ಮಾಡುವವರೇ, ಆಯ್ತು?
ಆದ್ರಿಂದ ಪರಿಹಾರ, ಸಮಸ್ಯೆಗೆ ಪರಿಹಾರ ಹೇಳೋದಾ ನೀವು? ಅಲ್ಲ, ನೀವು ಹೇಳಿದ ಪರಿಹಾರ ಅಲ್ಲ, ನಿಮ್ಮ ಸಮಸ್ಯೆಗೂ ಹಾ, ಪರಿಹಾರ, ಹಾ. ಸಮಸ್ಯೆಗೂ ಪರಿಹಾರ. ಅಲ್ಲ, ನಾವು ಪರಿಹಾರ ಮಾಡುವವರೆ ಅಂತ ಹೇಳುವಾಗ ಕೇಳಿದ್ರ? ಹೌದು, ಸಮಸ್ಯೆಗೂ ಪರಿಹಾರ. ಆ ಪರಿಹಾರಕ್ಕೆ ಮತ್ತೆ ಪರಿಹಾರ ಮಾಡುವುದಂತಿದ್ರೆ ನಂಗೂ ದಕ್ಷಿಣ ಬಂದ್ರೆ ಬರ್ಲಿ, ಏನು ತೊಂದರೆ ಇಲ್ಲ, ಸರಿ. ಅದು ಪ್ರಶ್ನೆ ಬೇರೆ. ಈಗ ಒಂದು ದಾರಿಯನ್ನ ಹೇಳ್ತೇನೆ. ಈ ನೋಡಿದಂತ ಸಾಕ್ಷಿ ಯಾರು ಇಲ್ಲ. ಈಗ ಅಂತೂ ನೀನು ಕಟ್ಟಿದ್ದನ್ನವ ಮುರಿತಾನೆ. ಒಂದು ಪಂಥ ಅಂತ ಆಗಬೇಕಾದ್ರೆ ಅದೊಂದು ಬೇಕಲ್ಲ? ಹೌದು, ಅದಕ್ಕೆ ಬೇಕು, ಇನ್ನೊಬ್ಬ ಬೇಕಲ್ಲ, ಸಾಕ್ಷಿ ಅಂತ ಬೇಕಲ್ವ, ನೋಟಕ ಬೇಕು. ಕಕ್ಷಿ, ಪ್ರತಿಕಕ್ಷಿ, ಹೌದು. ವಿಷಯ, ಪಣ, ಹೌದು. ಸಾಕ್ಷಿ. ಹೌದು, ಇದು ಪಂಥ ನಾಲ್ಕು ಉಂಟು. ಪರಿಪೂರ್ಣ ಆಗಬೇಕು ಅಂತ ಇದ್ರೆ ಈ 4 ಅಂಗ ಬೇಕು ಅಂತ ನೀವು ಹೇಳಿದ್ರಿ. ಚತುರಂಗಗಳು ಇಲ್ಲದೆ ಹೋದ್ರೆ ಹಾ. ಅದು ಸಂಪನ್ನಗೊಳ್ಳುವುದಿಲ್ಲ. ಅದಕ್ಕೆ ಹೇಳಿದ್ದು ಆತುರಗಾರರಿಗೆ ಬುದ್ಧಿಮಟ್ಟ ಅಂತ ಹೌದು, ಇವ್ರಿಗೆ ಆಯ್ತು. ಆಯ್ತಾ? ಆದ್ರಿಂದ ಈಗ ನಿಮ್ಮಲ್ಲಿ ಹೇಳುವುದು, ಈಗ ನಾನು ನೋಡ್ತೇನೆ, ಇವ ತನ್ನ ಶರದಿಂದ ಶರದಿಗೆ ಸೇತುವೆಯನ್ನು ಬಲಿಬೇಕು, ಅದನ್ನು ನೀನು ಅದನ್ನು ಮುರಿಬೇಕು. ಮುರಿದಾಗ ಒಂದು ವೇಳೆ ನೀನು ಮುರಿದೆ ಅಂತ ಆದ್ರೆ 3 ಬಾರಿ ಬೇಡಲ್ಲ, ಒಂದೇ ಸಾರಿ 3 ಬಾರಿ ಇದ್ದಾಯ್ತು. ನೀನು 100 ಬಾರಿ ಮುರಿತೇನಂತ ಹೇಳ್ತಿ, ಅದು ಬಿಟ್ಟು ಬಿಡು. ಈಗ ನಾನು ಬಂದ ಮೇಲೆ ಒಂದೇ ಬಾರಿ ಮುರಿದ್ರೆ ಆಮೇಲೆ ನೀನು ಅಗ್ನಿಗೆ ತನ್ನ ಪ್ರಾಣವನ್ನ ಆಹುತಿ ಮಾಡಿಕೊಳ್ಳುವುದರಲ್ಲಿ, ಆ ಪ್ರತಿಜ್ಞೆಗೆ ನೀನು ಬದ್ಧನಾಗುವುದರಲ್ಲಿ ನನ್ನ ಆಕ್ಷೇಪ ಇಲ್ಲ. ಸ್ವಾಮಿ, ಈ ಕಾಲಕ್ಕೆ ನೀವೊಬ್ಬರು ವಯೋವೃದ್ಧ ಬ್ರಾಹ್ಮಣರಾಗಿ ನಮಗೆ ಬಂದು ನಮ್ಮ ಊನವನ್ನು ಎತ್ತಿ ತೋರಿಸ್ತಾ ಇದ್ದೀರಿ. ಆಡಿದ ಮಾತು ಪಂಥವಾಗಿರುವುದರಿಂದಾಗಿ ಪಂಥದ ಒಂದು ಪರಿಪೂರ್ಣತೆಯಲ್ಲಿ ವ್ಯತ್ಯಾಸ ಆಗಿದೆ. ಸಾಕ್ಷಿ ಇಲ್ಲದೆ ಹೋದದ್ದರಿಂದ ನೀವಾಡಿದ ಪಂಥಕ್ಕೆ ನಿಜವಾದ ಅಸ್ಥಿಭಾರ ಇಲ್ಲ ಅಂತ ನಿಮ್ಮ ಮಾತಿನ ಅಸ್ಥಿಭಾರ ಇಲ್ಲದೆ ಅದು ನಿರ್ಣಯ ಆಗುವುದಿಲ್ಲ. ಸ್ವಾಮಿ, ಏನು ನೀವಾಡಿದ್ದರಿಂದ ನಾನು ಬೆಲೆ ಕೊಡ್ತೇನೆ. ಈ ಕಾಯಕಕ್ಕೆ ನಾನು ತೊಡಗಿದ್ದೆ ಬ್ರಾಹ್ಮಣರಿಗೆ ಉಪಕಾರ ಮಾಡ್ಲಿಕ್ಕೆ ಹೋಗಿ. ಹೌದು ಹೌದು. ಹಾಗಾಗಿ ಆ ಬ್ರಾಹ್ಮಣರಿಗೆ ಉಪಕಾರ ಮಾಡಿದ ಪುಣ್ಯದಿಂದಾದರೂ ಈಗಲಾದರೂ ನನಗೇನಾದ್ರೂ ಒಂದು ದಾರಿ ದೊರಕೀತೋ ಏನೋ. ಆ ತಷ್ಕರರನ್ನು ಓಡಿಸುವುದಕ್ಕೆ ಹೋಗಿ ನೀನು ಊರಿಡಿ ಓಡುವ ಪರಿಸ್ಥಿತಿ ಬಂತು. ಹೌದು. ಹಾಗಾಗಿ ಬ್ರಾಹ್ಮಣರೇ, ನಾನು ಸಿದ್ಧನಿದ್ದೇನೆ ನಿಮಗೆ ಬೇಕಾಗಿ. ಅಲ್ಲ, ನೀವು ಏನು ಇಬ್ರು ಕೂಡ ಚಿಂತೆ ಮಾಡಬೇಕಾಗಿಲ್ಲ. ನನ್ನ ಕಣ್ಣ ದೃಷ್ಟಿ ಕೂಡ ಸರಿ ಇದೆ. ಹೌದಾ? ನನ್ನ ಎಲ್ಲ ಮಕ್ಕಳಿಗೆಲ್ಲ ಮದುವೆ ಆಗಿದೆ, ಆಯ್ತಾ? ಆದ್ರಿಂದ ನೀವು ಸಂಶಯ ಪಡಬೇಕಾಗಿಲ್ಲ. ನಾನು ಅದಕ್ಕೆ ಹೇಳಿದ್ದು, ಇಲ್ಲದೆ ಇದ್ರೆ ವಯೋವೃದ್ಧರೆಲ್ಲ ಸಾಕ್ಷಿಗೆ ಆಗುವುದಿಲ್ಲ ಅಂತ ಒಂದು ಮಾತುಂಟು. ಹೌದು, ನಿಮ್ಮ ಆರೋಗ್ಯ ಸರಿ ಇಲ್ಲದ್ರಿಂದ ಬೇಡ ಅಂತ ಹೇಳಿ ಮತ್ತೆ ಕೇಳಿ ಉದ್ದ ಹೋಗುದು ಬೇಡ ಅಂತ ಹೇಳಿ ಅದಕ್ಕೆ ನಾನೇ ಉತ್ತರ ಕೊಟ್ಟದ್ದು. ಆದ್ದರಿಂದ ನಾನು ಸಿದ್ಧ ಇದ್ದೇನೆ. ಅವನ ಹತ್ರ ಒಂದು ಮಾತು ನೀವು ಕೇಳಬೇಕು. ನೀನು ಅಲ್ಲ, ನಾನು ರಾಮ ಸೇತು ಕಟ್ಟಿದ ಜಾಗದಲ್ಲಿ ಮತ್ತೊಬ್ಬ ಸೇತುವೆ ಕಟ್ಟಿದ ಅದನ್ನು ಉಳಿಯಗೊಡುವುದಿಲ್ಲ, ನಾನು ಮುರಿಯುವುದೇ. ಅದು ಮತ್ತೆ ನಿರ್ಣಯ. ಹೌದೌದು, ನಿನ್ನದು ಅಡ್ಡಿ ಇಲ್ಲಲ್ಲ. ಕಟ್ಟುವುದಕ್ಕೆ ಅಡ್ಡಿ ಇಲ್ಲ, ಕಟ್ಟಿದ್ರೆ ನಾನು ಅಲ್ಲ, ನೀನು ಮುರಿಯುವುದಕ್ಕೆ ನಮ್ಮದು ಅಡ್ಡಿ ಇಲ್ಲ. ಸ್ವಾಮಿ, ನಾನು ಕಟ್ಟಿ ಈಗ ಉಳಿಸ್ತೇನೆ ಅಂತ ಹೇಳುವ ವಿಶ್ವಾಸದಲ್ಲಿ ನನಗಿಲ್ಲ. ನಿಮಗೆ ಬೇಕಾಗಿ ಕಟ್ಟುತ್ತೇನೆ. ನೀನು ಕಟ್ಟುತ್ತಿ? ಹೌದು. ಇವರಿಬ್ಬರೂ ಸಿದ್ಧರಾಗಿದ್ದಾರೆ. ಹಾಗಾದರೆ ಭಕ್ತಾಗ್ರೇಸರನಾದಂತಹ ಹನುಮ ಒಂದು ಬದಿಯಲ್ಲಿ ನಾರಾಯಣನಾದ ನಾನು, ನರನಾದ ಅರ್ಜುನನು ಧರ್ಮವನ್ನ ಪ್ರತಿಷ್ಠಾಪಿಸುವುದಕ್ಕೋಸ್ಕರ ಧರೆಯ ಭಾರವನ್ನೊನೆಯಲು ಅವತರಿಸಿದಂಥ ಮಾಯಾಮನುಜನಾದ ನನಗೆ ಬಹಳ ಸಖನಾದಂತಹ ಪಾಂಡವಾನಾಂ ಧನುಂಜಯೋಸ್ಮಿ ಅನ್ನುವ ರೀತಿಯಲ್ಲಿ ಇವತ್ತು ಲೋಕಮುಖಕ್ಕೆ ತೋರಿಸಿಕೊಟ್ಟಂಥ ಭಗವಂತ ಈ ಹೊತ್ತು ಅರ್ಜುನನನ್ನು ಕಾಯಬೇಕು. ತನ್ಮುಖೇನ ನನ್ನ ಭಕ್ತನಾದಂತಹ ಹನುಮಂತನನ್ನು ಪರಿಪಾಲಿಸಬೇಕು. ಮುಂದೆ ನಡೆಯುವಂತಹ ಏನೊಂದು ಸಂಗ್ರಾಮ ಇದೆಯೋ, ಅಲ್ಲ ಧರ್ಮ ಧಾರಣ ಮಾಡುವಂತಹ ಸಂದರ್ಭದಲ್ಲಿ ಬೇಕಾಗುವ ವ್ಯವಸ್ಥೆಗೆ ಪೂರಕನಾಗಿ ಹನುಮನನ್ನು ಉಳಿಸಿಕೊಳ್ಬೇಕು. ಹಾಗಾದರೆ ಏನು ಮಾಡಬೇಕು? ಮಾಡುವಂಥದ್ದೊಂದೇ, ನಾನು ಆ ಹೊತ್ತು ಧರಿಸಿದಂತಹ ಧಾರಣೆ. ದೇವಾಸುರರು ಮಂದರ ಪರ್ವತವನ್ನೇ ಕಡಗೋಲನ್ನಾಗಿಸಿ, ವಾಸುಕಿಯನ್ನೇ ಹಗ್ಗವನ್ನಾಗಿಸಿ, ಸಾಗರವನ್ನು ಮತಿಸುವಾಗ ಆವಾಗ ನಾನು ಕೂರ್ಮಾವತಾರಿಯಾಗಿ ಬೆನ್ನು ಕೊಟ್ಟು ಆಧರಿಸಿದವನಿದ್ದೇನೆ. ಈ ಹೊತ್ತು ನನ್ನ ಅರ್ಜುನ ಕಟ್ಟಿದಂಥ ಆ ಶರಸೇತುವೆಯನ್ನು ಹಾರಿ ಮುರಿಯದ ಹಾಗೆ ಅದಕ್ಕೆ ಬೆನ್ನು ಕೊಡುವುದಕ್ಕಾಗಿ ನಾನು ಆ ಅವತಾರವನ್ನು ತಾಳಿ ಬೆನ್ನು ಕೊಡುತ್ತೇನೆ. ಸ್ವಾಮಿ, ಸೇತುವೆ ಸಿದ್ಧವಾಗಿದೆ. ನೀನು ಸೇತುವೆ ಸಿದ್ಧ ಮಾಡಬೇಕು, ಒಮ್ಮೆಲೆ ಹಾರುವುದಲ್ಲ ನೀನು. ಮತ್ತೆ ಯಾಕಂತ ಹೇಳಿದ್ರೆ ಆತ ಸೇತುವೆ ಸಿದ್ಧ ಮಾಡಿದ್ದಾನೆ. ಹೌದು. ಆ ತುದಿ ಕಾಣ್ತದ ನಿನಗೆ? ತುದಿ ಸರಿ ಕಾಣುದಿಲ್ಲ. ಹಾಗಾದ್ರೆ ಅವ ಏನಾದ್ರೂ ಆಟ ಆಡಿಯಾನು, ನಾನು ನೋಡ್ಬೇಕಲ್ವಾ?
ಅಲ್ಲ ನೀವು ನೋಡುದೌದು, ಅವಂದು ಆಗದ್ದೆಲ್ಲ ಬಹಳ ಗಟ್ಟಿ ಇರ್ಲಿಲ್ಲ, ನೀವು ನಡುವೆ ಮುಳುಗಿದ್ರೆ ಮುರಿದು. ಇಲ್ಲ ಇಲ್ಲ, ಅದು ನಮ್ಗೆ ಗೊತ್ತುಂಟು. ಯಾಕಂತ ಹೇಳಿದ್ರೆ 5 ಕಾಲ ಸಂಧ್ಯಾ ವಂದನೆ ಮಾಡುವವರು ನಾವು, ಇದರಲ್ಲೇ ಮುಳುಗಿ ಹೇಳುವವರಾದದ್ರಿಂದ ನಾನು ಮುಳುಗುವುದಕ್ಕಿಲ್ಲ. ನಿಮ್ಮ ವಿಶ್ವಾಸ ದೊಡ್ಡದು. ಒಂದು ವೇಳೆ ಮುಳುಗಿದ್ರು ನೀವು ಬಿಡ್ಲಿಕ್ಕಿಲ್ಲ. ಇಲ್ಲ. ನಾನು ಹೋಗ್ತೇನೆ, ಸೇತುವೆಯ ತುತ್ತ ತುದಿಗೆ ಹೋಗಿ ನೀನು ಹಾರು ಅಂತ ಹೇಳಿದ್ರೆ ಹಾರಿದ್ರೆ ಆಯ್ತು. ಆಯ್ತಾಯ್ತು. ನಾನು ಹಾರುವ ಹೇಳುವುದು, ನಾನು ಹಾರುವ ನಿನ್ನ ಹತ್ರ ಹೇಳ್ತೇನೆ, ನೀನು ಹಾರು ಅಂತ ಹೇಳಿದ್ರೆ ಹಾರಿದ್ರೆ ಆಯ್ತು. ಹೋಗ್ತೇನೆ, ಹೋಗ್ತೇನೆ, ಹಾರು ನೋಡೋಣ. ಮುರಿ ರಾಮನನ್ನು ನೆನಪಿಸಿಕೊಂಡಿದ್ದೇನೆ. ರಾಮ ಧ್ಯಾನದ ಮೂಲಕ ಕಾಲುಗಳಿಗೆ ಬಲವನ್ನು ತಂದುಕೊಂಡು ಮರಳಿ ಸತ್ವದಿಂದ ಸೇರ್ತೆಗೊಂದು ತುಂಡಾಗ್ಲಿಲ್ಲ. ಇನ್ನೊಮ್ಮೆ ಮರಳಿ ಸತ್ವದಿಂದ ಜೈ ಶ್ರೀರಾಮ್. ಅರರೆ ರಾಮನೆಂಬ ಬಿರುದು ಹೋಯ್ತಿ ಅಕಟ ಅರರಿ ರಾಮ ಭಕ್ತನಿಂದ ಬಿರುದು ಹೋಯ್ತಿ ಅಕಟ ದೇಗವಿರಲು ಸಫಲವಾಗುವುದಿದನು ತೊರೆವೆ, ಇದನ್ನು ತೊರೆವೆ, ಇದನ್ನು ತೊರೆವೆ ಅದನು ರಾಮ 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 ರಾಮ. ಏನೀ ಸತ್ವ ಪರೀಕ್ಷೆ, ಏನೀ ಸತ್ವ ಪರೀಕ್ಷೆ. ರಾಮ ಸೇತುವೆಗೆ ವಿರುದ್ಧವಾಗಿ ಮಾನವರೊಬ್ಬ ತನ್ನ ದುರಭಿಮಾನದಿಂದ ಕಟ್ಟಿದಂತಹ ಸೇತುವೆ ಉಳಿಯಕೂಡದು ಎನ್ನುವಂಥ ಆಶಯವನ್ನು ಇರಿಸಿಕೊಂಡು 3 ಬಾರಿ ಮುರಿದಂತೆ 4ನೇ ಬಾರಿಯೂ ಮುರಿಯುವುದಕ್ಕೆ ಹೊರಟ್ರೆ ಇಲ್ಲಿಯವರೆಗೆ ಏನೂ ಶಿಥಿಲವಾಗದಂತಹ ನನ್ನ ಕಾಲುಗಳ ಬಲ ಶೈಥಿಲ್ಯ ಕಾಣ್ತಾ ಉಂಟು. ಸೇತುವೆ ಒಂದು ಅಂಗುಳಷ್ಟು ಎಳ್ಳಷ್ಟು ಅಲ್ಲಾಡುವುದಿಲ್ಲ. ರಾಮ ಸೇತುವೆಗೆ ಪ್ರತಿಯಾಗಿ ಮತ್ತೊಂದು ಸೇತುವೆ ಇರಕೂಡದು ಎನ್ನುವ ನನ್ನ ಆಶಯದಲ್ಲಿ ಏನಾದರೂ ದುರಭಿಮಾನವಿತ್ತೆ, ಅಹಂಕಾರವಿತ್ತೆ, ನಾನು ಎನ್ನುವ ಭಾವವಿತ್ತೆ? ನಿನ್ನ ಭೃತ್ಯರ ನಾನು ಎನ್ನುವುದಾಗಿ ಹೇಳಿಕೊಂಡವ ಅಂಥ ನಾನು ಗೆದ್ದಿದ್ದೇನೆ ಎನ್ನುವುದಾಗಿ ಎಲ್ಲಿಯೂ ಹೇಳಿದ್ದಿಲ್ಲ. ರಾಮ ಭಕ್ತನಾದಂತಹ ಹನುಮಂತ ಗೆದ್ದಿದ್ದಾನೆ. ನನ್ನ ಅಸ್ತಿತ್ವ ರಾಮ ಭಕ್ತನಾದ ಹನುಮಂತನ ಅಸ್ತಿತ್ವ ಎನ್ನುವುದಾಗಿ ಭಾವಿಸಿದವ. ಹೃದಯದಲ್ಲಿ ನಿನ್ನನ್ನಿರಿಸಿಕೊಂಡಂತಹ ನಾನು ಮಾಡಿದಂತಹ ಸಂಕಲ್ಪವೊಂದು ಕೈಗೂಡಲಿಲ್ಲ ಎಂದಾದರೆ ನನ್ನ ಸೋಲಲ್ಲ ರಾಮ ಭಕ್ತ ಸೋತ ಎಂದಾದರೆ ಇಲ್ಲಿಯವರೆಗೆ ಸೋತವರೆಲ್ಲ ರಾಮ ಅಂತ ಹೇಳಿದರೆ ಗೆಲ್ತಿದ್ರು. ಯೋಗಿಗಳ ಮನಸ್ಸನ್ನಾದರೂ ರಮಿಸುವಂತಹ ರಾಮನಾಮಕ್ಕೆ ಬಲ ಇಲ್ಲ ಅಂತ ಆಗುವುದಿಲ್ವೇ? ನಾನು ಸೋತ್ರೆ ದೊಡ್ಡ ವಿಷಯ ಅಲ್ಲ ರಾಮ ಭಕ್ತ ಸೋತ್ರೆ ಈ ಪ್ರಪಂಚದಲ್ಲಿ ಕಾಯುವವರು ಯಾರಿದ್ದಾರೆ? ಕಾಯುವವರು ಯಾರಿದ್ದಾರೆ? ಪವನ ಸುಧರವನ ತಾಪವನ ಕಡು ಕಮಲ ನೇತ್ರ ಅವಿರಳ ಘಟಾಕ್ಷರ ಸದ ಸವಿಯ ಸೂಸುತ್ತ ರಾಮ ರೂಪವನ್ನು ತೋರಲದನು ಕೈಡು ನಮಿಸಿ ಭಕ್ತಿ ಭಾವದಲವನ ನುತಿಸಿದ ಭಾಗವತರು ಹಾಡಿದ್ದೇ ಹಾಗೆ. ಕಪಟ ವಟು ವೇಷ, ವಟು ಕಪಟ ಅಂತಲ್ಲ, ಕಪಟ ವಟು ವೇಷ ಕಪಟ. ಹಾಗಾದರೆ ನಾನು ಯಾರು? ಸರಯೂ ನದಿಯಲ್ಲಿ ನಾನು ಲೀನನಾಗುವಂತಹ ಕಾಲದಲ್ಲಿ ಭಕ್ತಾಗ್ರೇಸರರಾದಂತಹ ಜಾಂಬವ ಹನುಮಾದಿಗಳಿಗೆ ಮಾತನ್ನಿತ್ತಿದ್ದೇನೆ. ಮುಂದಿನ ಯುಗದಲ್ಲಿ ತಮಗೆ ದಿವ್ಯ ದರ್ಶನವನ್ನೀಯುತ್ತೇನೆ. ಆತನಿಗೆ ದರ್ಶನವನ್ನಿತ್ತಾಗೂ ಆಗಬೇಕು. ತನ್ಮುಖೇನ ತನ್ನ ಭಕ್ತಾಗ್ರೇಸರನಾದಂತಹ ಅರ್ಜುನನಿಗೆ ಬೇಕಾದಂತಹ ಮುಂದಿನ ಕುರುಕ್ಷೇತ್ರ ಸಮರಾಂಗಣದಲ್ಲಿ ಆತನ ಸಾರಥ್ಯವೂ ಬೇಕಾದೀತು. ಅದಕ್ಕೋಸ್ಕರ ನನ್ನ ಭಕ್ತರಿರುವರನ್ನು ಒಂದುಗೂಡಿಸುವಂತಹ ಒಂದು ಶ್ರೇಷ್ಠ ಪ್ರಸಂಗವನ್ನಾಗಿಸ್ತೇನೆ ಈ ಕಥಾನಕವನ್ನು. ಆ ವಾನರೋತ್ತಮನ ಮುಂದೆ ನಾನು ಕೃಷ್ಣಾವತಾರಿಯಾಗಿದ್ದವ ರಾಮನಾಗಿ ತೋರಿಸಿಕೊಳ್ಳುತ್ತೇನೆ. ರಾಮನ
ಜಯ 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 ಜಗನ್ನಾಥ ಜಾನಕಿ ಸುಪ್ರೀತ ಜಯ ರಘುಕುಲಾಧ್ಯಕ್ಷ ಓ ರಾಕ್ಷಸ ಕುಲ ವಿಪಕ್ಷ ರಾಕ್ಷಸ ಕುಲ ವಿಪಕ್ಷ ಜಯ ಅಸುರಾಧೀಶ ಸೂರ್ಯ ಶತ ಸಂಕಾಶ ಜಯ ಘನ ಶ್ಯಾಮ ರಾಮ ಜಯ ಜಯ ಘನ ಶ್ಯಾಮ ರಾಮ 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 ಜಯ ಜಯ ದಯಾಸರ ದೀನ ಕುಲ ಉದ್ಧಾರ ಜಯ ವಿನಿರ್ಜಿತ ಪಾಪ ವಿದ್ಯುತ ಕಾರ್ಗಣ ಚಾಪ ಜಯ ಜಯ ಚಿದಾಭಾಸ ಚಿನ್ಮಯ ಚಿದಾಕಾಶ ಜಯ ದಿಂದನ ಹನುಮನು ಜಯ ಜಯ ಶ್ರೀರಾಮ ರಾಮ 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 ಜಯ ಜಯ ರಾಮ 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 ಶ್ರೀರಾಮ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರ ಪುಂಸಾಂ ಮಹಾಪಾತಕ ನಾಶನಂ. ಸ್ವಾಮಿ ರಾಮಚಂದ್ರ ಎಲ್ಲಿಯೋ ಕಲ್ಲಾಗಿ ಬಿದ್ದಿದ್ದಂಥ ಅಹಲ್ಯೆಯ ಅಂತರಂಗವನ್ನು ತಿಳಿದು ಶಾಪಗ್ರಸ್ತಳಾದಂಥ ಅವಳಿಗೆ ಮತ್ತೊಮ್ಮೆ ಹೆಣ್ಣಿನ ರೂಪವನ್ನು ಕೊಡುವಂತೆ ಅನುಗ್ರಹಿಸಿದವ ನೀನು. ನರಭಕ್ಷಕನಾದಂಥ ಕಬಂಧನಿಗೆ ಮೋಕ್ಷವನ್ನು ಪ್ರಸಾದಿಸಿದವ. ಶಬರಿಗೂ ಕೂಡ ಗತಿಯನ್ನು ಪ್ರಸಾದಿಸಿ ಪ್ರಪಂಚದಲ್ಲಿ ಅವಳಿಗೊಂದು ಕೈವಲ್ಯ ಉಂಟು ಎನ್ನುವುದಾಗಿ ತೋರಿಸಿಕೊಟ್ಟವ. ನಿನ್ನ ಭೃತ್ಯರ ಭೃತ್ಯ ಎನ್ನಿಸಿಕೊಂಡವ, ನಿನ್ನ ಆಲಿಂಗನಕ್ಕೆ ಒಳಗಾದವ. ಮುಂದಿನ ಕಲ್ಪದಲ್ಲಿ ನಿನ್ನ ಮೂಲಕವೇ ಬ್ರಹ್ಮ ಪದವಿಯ ಅನುಗ್ರಹವನ್ನು ಪಡೆದಂತ ಈ ಪವನ ಕುಮಾರ ಸೋತ ಸ್ವಾಮಿ, ಸೋತ ಸೋತ ಬರಿದಿನಿ ಮನದಲ್ಲಿ ಸೋತೆನೆಂದೆಣಿಸದಿರು, ಬರಿದೆ ಸೋತೆಂದೆಣಿಸದಿರು. ಆತನ ಪಕ್ಷಪಾತದಳು ಮೈಯ ಸೇತುವಿಗಿದು ದಿಟವು, ಅದು ದಿಟವೇ. ಆತನ ಪಕ್ಷಪಾತದಳು ಮೈಯ ಸೇತುವಿಗಿದು ದಿಟವು. ಕುಮಾರ ವಾದ ಕುಮಾರಕ್ಕೆ ಬರಿದಿನಿ ಮನದಲ್ಲಿ ಸೋತೆನೆಂದೆಣಿಸದಿರು. ಹನುಮ ಪವನ ಭಕ್ತಾಗ್ರೇಸರ ವಾತಕುಮಾರ ದೇವ,
ನಿನ್ನ ನಾಲಗೆಯ ತುದಿಯಲ್ಲಿ ಆ ರಕಾರುಚ್ಚಾರ ಮಾತ್ರೇಣ ಮುಖ ನಿರ್ಯಾತಿ ಪಾತಕಂ ಪುನಃ ಪ್ರವೇಶ ಭೀತ್ಯಾಚ ಮಕಾರಸ್ತು ಕವಾಟಮಂ. ಹಾ ಲೋಕದ ಜನಮಂದೆಗೆ ಹಾ ರಾ ಎನ್ನುವ ಅಕ್ಷರದ ಅರ್ಥ ಏನು, ಮಾ ಎನ್ನುವ ಅಕ್ಷರದ ಅರ್ಥ ಏನು ಹಾ ಎನ್ನುವುದನ್ನು ಹಾ. ನಿನ್ನ ನಡವಳಿಕೆಯ ಮುಖೇನ ತೋರಿಸಿಕೊಟ್ಟವ ನೀನು. ಬಂಧಿತವಾಗಿರುವಂತಹ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮಾತ್ಸರ್ಯಾದಿ ಷಡ್ವೈರಿಗಳು ಶರೀರವನ್ನ ಬಾಧಿಸುತ್ತದೆ ಎಂದಾಕ್ಷಣ ರಾ ಎಂದರೆ ಸಾಕು, ಒಳಗಿದ್ದದ್ದೆಲ್ಲ ಹೊರಗೆ ಹೋಗುತ್ತೆ. ಎಲ್ಲ ಹೊರ ಹೋಗುತ್ತದೆ, ಪುನಃ ಅವುಗಳು ದೇಹ ಪ್ರವೇಶವಾಗುತ್ತದೆ ಎನ್ನುವಂತ ಭಯ ಬೇಡ. ಮಾ ಎಂದು ಬಿಟ್ಟರೆ ಸಾಕು. ಕವಾಟದ ಉಪಾಧಿಯಲ್ಲಿ ಆ ಬೀಗ ಮುದ್ರಿತವಾಗುತ್ತದೆ. ಹೌದು. ನಿನ್ನ ನಡವಳಿಕೆ, ನಿನ್ನ ಆಚಾರ ಶುದ್ಧತೆ, ನಿನ್ನ ಸಖ್ಯತೆ ಆ ಇವತ್ತು ಲೋಕಕ್ಕೆ ಪಾಠವಯ್ಯ. ಹ್ಮ್ ನಿನ್ನಂತ ಹನುಮ ಹ್ಮ್ ವಿಶ್ವಾಕಾರನಾಗಿ ಹ್ಮ್ ವಿಶ್ವಾಕಾರನಾದಂತ ನನ್ನನ್ನೇ ಹೆಗಲಲ್ಲೇರಿಸಿದವ ನೀನು. ನಿನ್ನ ಅನುಗ್ರಹ ಸ್ವಾಮಿ. ಅಷ್ಟು ಮಾತ್ರವಲ್ಲ, ಹಾ ನಿನ್ನನ್ನು ಹೆಗಲೇರಿಸಿಕೊಂಡು ಬಂದ ನನಗೆ ಒಂದು ಸೇತುವೆ ಮುರಿಲಿಕ್ಕಾಗಲಿಲ್ಲ ನೋಡಿ. ತೃಣಕ್ಕಿಂತ ಚಿಕ್ಕದಾಗಿ ಹಾ ಕುಬ್ಜನಾಗುವುದಕ್ಕೂ ನಿನಗೆ ಸಾಧ್ಯತೆ ಇದೆ. ಹೌದೌದು. ಏನಿದರ ಅರ್ಥ? ಹೊಗಳಿಕೆ ತೆಗಳಿಕೆ ರಾಮ ಭಕ್ತನಿಗೆ ಅಲ್ಲದು. 6ಕ್ಕೆ ಏರುವುದಿಲ್ಲ, 3ಕ್ಕೆ ಇಳಿಯುವುದಿಲ್ಲ, ಎಲ್ಲವೂ ಸಮಾನ. ಅದು ಸಾಧುತ್ವ. ಯಾಕೆ ಅಂದ್ರೆ ಯಾಕೆ ಮರು ದಿವಸ ಪಟ್ಟಾಭಿಷೇಕವಾಗಬೇಕಾದಂತ ನೀನು 14 ವರ್ಷ ವನವಾಸಕ್ಕೆ ಹೋಗುವಂತ ಮತ್ತೊಬ್ಬನಲ್ಲಿ ಹೇಳ್ತಿದ್ರೆ ನನ್ನದಲ್ವ ಹಕ್ಕಿನದ್ದು ಅಂತ ಕೇಳ್ತಿದ್ರು. ಇಷ್ಟು ಸ್ವಲ್ಪ ಕೆಲಸಕ್ಕೆ ಚಿಂತೆ ಯಾಕವ್ವ ಅಂತ ಅವಳ ಕಾಲಿಗೆ ಬಿದ್ದು ಹೊರಟ ರಾಮನೊಟ್ಟಿಗಿದ್ದವ ನಾನು ಹೆತ್ತ ತಾಯಿಯ ಸ್ಥಿತಪ್ರಜ್ಞನೊಟ್ಟಿಗಿರುವಾಗ ಅವನ 100ರಲ್ಲಿ 1 ಅಂಶ ಆದ್ರೂ ಹನುಮಂತನಿಗೆ ಬರಬೇಡುವ. ಹಾಗಾದರೆ ಈ ಹೊತ್ತಿನಲ್ಲಿ ಆ ಸ್ಥಿತಪ್ರಜ್ಞೆ ಜಾರುವುದಕ್ಕುಂಟಯ್ಯ ನಿನಗೆ. ಆದ್ರೆ ಸೋತೆ ಅಲ್ವ ಸ್ವಾಮಿ ನಾನು. ನೀನು ಸೋಲುವುದಕ್ಕುಂಟೋ? ರಾಮನ ಭಕ್ತನಾದ ಕಾರಣ ಸೋಲ ಕೂಡದಿತ್ತು, ಆದ್ರೆ ಸೋತೆ ಅಲ್ವ, ನೀನೇ ನೋಡಿದ್ಯಲ್ಲ. ನೀನು ಸೋತ ಹಾಗೆ ನೀನು ಮಾಡಿದ್ದು ನಾನು ಸೋಲಬೇಕು ಅಂತ. ಈಗ ದಿಟವಾದದ್ದನ್ನು ನಿನಗೆ ಹೇಳುತ್ತೇನೆ. ಆತ ಕಟ್ಟಿದಂತಹ ಸೇತುವೆಗೆ ಬೆನ್ನಾಣಿಸಿದವ ನಾನು, ಆದ್ದರಿಂದ ನಿನಗೆ ಮುರಿಯುವುದಕ್ಕಾಗಲಿಲ್ಲ. ಅಲ್ಲ, ನಿನಗೆ ಸೋಲುವುದಕ್ಕೆ ನನಗೆ ಬೇಸರ ಇಲ್ಲ, ಯಾಕಂದ್ರೆ ಎಂದೋ ನಿನಗೆ ಸೋತವ ನಾನು. ಈಗ ನೀನು ಸೋಲದೆ ಇದ್ದದ್ದು ಅವನ ಶರದ ಸೇತುವೆಗಲ್ಲ. ಅಲ್ಲ, ಆದ್ರೆ ಅವನ ಪಕ್ಷಪಾತಿಯಾಗಿ ನೀನು ಬಂದಿದ್ದೀ ಎನ್ನುವುದಾಗಿ ಹೇಳುವಾಗ ನನ್ನ ಭಕ್ತಿಯಲ್ಲಿ ಏನು ದೌರ್ಬಲ್ಯ ಉಂಟು ಸ್ವಾಮಿ? ಅವನ ಪಕ್ಷಪಾತಿಯೂ ಅಲ್ಲ, ನಿನ್ನ ಪಕ್ಷ ವಿರೋಧಿಯೂ ಅಲ್ಲ. ಮತ್ತೆ ಇದೀಗ ಇಬ್ಬರ ಪಕ್ಷಪಾತಿಯೂ ನಾನು. ಯಾಕೋ? ಈ ಅವತಾರದಲ್ಲಿ ಕೃಷ್ಣಾವತಾರಿಯಾಗಿ ಬಂದಂತಹ ನಿನ್ನ ರಾಮದೇವ ನಾನು. ಆಗ ರಾಮನಾಗಿದ್ದವ, ಈಗ ಕೃಷ್ಣನಾಗಿದ್ದ. ಈ ಅವತಾರದಲ್ಲಿ ಕೃಷ್ಣನಾಗಿ ಬಂದವ. ಓಹೋ. ಅವರನ್ನು ಮಮ ಪ್ರಾಣಾಹಿ ಪಾಂಡವಾಹ ಅನ್ನುವ ತೆರದಲ್ಲಿ ನನ್ನ ಪ್ರಾಣ ಪಂಚಕಗಳಂತೆ ಪಾಂಡವರನ್ನು ರಕ್ಷಿಸುತ್ತೇನೆ ಎನ್ನುವ ಹಾಗೆ ಭಾಷೆಯನ್ನಿತ್ತವ. ನಾನು ನೋಡು ಎಂಥ ಮೂಢ. ರಾಮ ಅವತಾರವನ್ನು ಬದಲಿಸಿಕೊಂಡು ಕೃಷ್ಣನಾಗಿ ಬಂದಿದ್ದಾನೆ. ಇನ್ನು ರಾಮ ಯಾವಾಗ ಬರ್ತಾನೆ, ರಾಮ ಯಾವಾಗ ಬರ್ತಾನೆ ಎನ್ನುವುದಾಗಿ ಕಾಯ್ತಾ ಇದ್ದೇನೆ. ಈಗ ರಾಮನಾಗಿದ್ದವ ಕೃಷ್ಣನಾಗಿ ಬಂದ ಮೇಲೆ ರಾಮ ಭಕ್ತನಾದ ಇನ್ನು ನಾನು ಯಾಕೆ ಸ್ವಾಮಿ? ಇದರಲ್ಲಿ ನಿನ್ನ ಅಪರಾಧ ಏನು ಆಗ್ಲಿಕ್ಕೆ ಉಂಟು? ಏನು ಕಾರ್ಯ ಉಂಟು? ಅಲ್ಲ, ನಿನ್ನ ಅಪರಾಧ ಇಲ್ಲ, ಮತ್ತೆ ನಿನ್ನ ನಿನ್ನ ಏಕನಿಷ್ಠೆ. ಇದು ಲೋಕಕ್ಕೊಂದು ಪಾಠ. ನೀನು ರಾಮನ ಮೇಲಿಟ್ಟಿರುವಂತಹ ನಿಷ್ಠೆ, ಆ ಸಾಧುತ್ವ ಇವತ್ತು ಸಿಂಧುತ್ವವಾಯಿತು. ಯಾಕೆ? ಯಾಕೆ? ಅದಕ್ಕೆ ಕಾರಣ ಇವ ನಿನ್ನ ಅನುಜನಾಗುತ್ತಾನೆ, ಇವನೊಂದಿಗೆ ಬಂಧುತ್ವವಾಗುತ್ತದೆ. ಅನುಜನಿ? ನೀನು ವಾತಕುಮಾರನಹುದು, ಇನ್ನೊಬ್ಬ ವಾತಕುಮಾರನ ಸಹೋದರ ನೀತ. ಈ ದ್ವಾಪರ ಯುಗದಲ್ಲಿ ಒಬ್ಬ ವಾತಕುಮಾರ ಇದ್ದಾನೆ. ದ್ವಾಪರ ಯುಗದಲ್ಲೂ ವಾತಕುಮಾರನಿದ್ದಾನೆ. ಆದ್ದರಿಂದ ವಾತಕುಮಾರನ ಅನುಜನೀತ. ತಂದೆಯ ಲೆಕ್ಕದಲ್ಲಿ ಇವ ಅವನಿಗೆ ಅನುಜ. ಆದ್ದರಿಂದ ಇಬ್ಬರೂ ನನಗೆ ಭಕ್ತರಾದದ್ದರಿಂದ ನನ್ನ ಮಕ್ಕಳ ಹಾಗೆ ನೀವು. ಆ ರೂಪದಲ್ಲೂ ನೀವು ಅಗ್ರಜಾನುಜರು. ಕಪ್ಪಗಿರಲಿ ಬೆಳ್ಳಗಿರಲಿ, ಉದ್ದವಿರಲಿ ಗಿಡ್ಡವಿರಲಿ, ತಾಯಿಗೆ ಮಕ್ಕಳು ಮಕ್ಕಳೇ, ದಾಸ್ಯ ಭಕ್ತಿ ಆಗ್ಲಿ ಸಖ್ಯ ಭಕ್ತಿ ಆಗ್ಲಿ, ಭಕ್ತರು ಭಕ್ತರೇ. ಇದು ಎರಡೂ ಭಕ್ತಿ ಇಲ್ಲಿ ಮೇಳೈಸಿದೆ. ಅದನ್ನು ಆರಂಭದಲ್ಲಿ ನಾನು ಹೇಳಿದ್ದೇನೆ. ಆದ್ದರಿಂದ
ಇದೀಗ ಈ ಒಂದು ನನ್ನ ಲೀಲಾ ನಾಟಕಕ್ಕೆ ಹಾ. ಅದೊಂದು ಕಾರಣ ಇದೆ. ನಾನು ಹೇಗೆ ಸ್ವಾಮಿ ಸಹಾಯ ಆಗುದು? ನಿನ್ನಿಂದ ಹಾ. ಈ ಯುಗದಲ್ಲೊಂದು ಸಹಾಯವಾಗಬೇಕು. ಏನದು? ಇದು ನನ್ನ ಬೇಡಿಕೆ. ನಿನ್ನ ಅಯ್ಯೋ, ನೀವು ನನಗೆ ಆಜ್ಞೆ ಮಾಡೋದು ಬಿಟ್ಟು ಬೇಡಿಕೆ ಮಾಡಿದಿರಿ ಎಂದಾದ್ರೆ ನನ್ನ ಅಸ್ತಿತ್ವೇ ಹೋಯ್ತು ಅಂತ. ಆ ಯುಗದಲ್ಲಿ ನಾನು ನಿಮ್ಮನ್ನ ದೇವರಾಗಿ ಕಂಡವ. ಹೌದೌದು, ನನಗೆ ನೀವು ದೇವರು. ಹೌದು ಹೌದು. ಆದ್ದರಿಂದ ಹಾ. ಆ ರಾಮಾವತಾರದಲ್ಲಿ ಹಾ. ಬೇಡಿಕೆ, ರಾಮಾವತಾರದಲ್ಲಿ ಆಜ್ಞೆ, ಈಗ ಬೇಡಿಕೆ. ಈಗ ಹೀಗೆ ಹಾ. ಆದದ್ದರಿಂದ ನೀವು ಇರುವರು ಮುಂದೆ ನಡೆಯುವಂತ ನನ್ನ ಧರ್ಮ ಪರಿಪಾಲನಾ ಕಾರ್ಯದಲ್ಲಿ ಹಾ. ನನಗೆ ಸಹಾಯಿಗಳಾಗಬೇಕು. ಹಾ. ನನ್ನ ಅಸ್ತ್ರಗಳಾಗಿ ನೀವು ತೊಡಗಬೇಕು. ಹಾ, ಹಾ, ಹಾ. ಆದದ್ದರಿಂದ ಹಾ. ಮುಂಬರುವ ಕುರುಕ್ಷೇತ್ರ ಸಮರಾಂಗಣದಲ್ಲಿ ಹಾ. ದುಷ್ಟ ಶಿಕ್ಷಣ ಶಿಷ್ಟ ನಿಗ್ರಹ ಎನ್ನುವಂತಹ ಹಾ. ನನ್ನ ಈ ಕಾಯಕದಲ್ಲಿ ಹಾ. ನೀನು ಕೆಳಗೆ ಇಳಿಲಿಕ್ಕೆ ನಾನು ಬಿಡುವುದಿಲ್ಲ. ಇಲ್ಲ, ಬಿಡ್ಲಿಕ್ಕಿಲ್ಲ. ನಿನ್ನ ಕಾಲಡಿಗೆ ಬಂದವ ನಾನು. ಈಗ ಹಾರುವಾಗ್ಲೂ ನಿನ್ನ ಕಾಲಡಿಗೆ ಬಂದವ. ನಿನ್ನ ಕಾಲಡಿಯಲ್ಲಿ ನಾನಿರ್ತೇನೆ, ಭಕ್ತರ ಕಾಲಡಿಯಲ್ಲಿ ನಾನು ಭಾವಿಸಿದ್ದು ಹೇಗೆ? ಹೇಗೆ? ಕಾಲಿನಿಂದ ತಲೆಯವರೆಗೆ ನೀನೇ ಇರುವುದು. ಹೌದು. ಹೌದು. ದಾಸರ ಮನೆಯ ದಾಸಾನುದಾಸನಾಗಿ ಹಾ. ನಾನಿರ್ತೇನೆ. ಹಾ. ಹೇಗೆ? ಹೇಗೆ? ಅರ್ಜುನನ ಧ್ವಜಾಗ್ರದಲ್ಲಿ ನೀನಿರಬೇಕು. ಆತನ ಕೇತನನಾಗಿ, ಹಾ, ಹಾ, ಹಾ. ಹನುಮ ಕೇತನನಾಗಿ ನೀನಿರಬೇಕು. ಹಾ, ಹಾ. ಒಂದು ಕ್ಷಣದಲ್ಲಿ ಹಾ. ಧ್ವಜಾಗ್ರದ ಕೇತನದಲ್ಲಿರುವಂತ ನೀನು ಹಾ. ಮೈದಳೆದು ಹಾ. ನನ್ನ ಆಜ್ಞೆಯನ್ನ ಹಾ. ಪಾಲಿಸುವವನಿದ್ದೆ. ಹಾ. ಅದೆಷ್ಟೋ ದಾನವರನ್ನ ಮಡುವವನಿದ್ದೆ. ಹಾ, ಹಾ. ಆ ಕಾಲವನ್ನು ನಾನೇ ಕೈಗೂಡಿಸಿಕೊಡ್ತೇನೆ. ಈಗ ಗೊತ್ತಾಯ್ತು ನನಗೆ. ಹಾ. ಮುಂದೊಂದು ದುಷ್ಟ ನಿಗ್ರಹಕ್ಕೆ ಅವನಿಗೆ ಸಹಾಯಕನಾಗಿ ನಾನು ಹೊರಡಬೇಕು. ಹೌದು. ರಾಮ ಎಲ್ಲಿದ್ದಾನೆ ಸುಮ್ಮನೆ ಹುಡುಕಿಕೊಂಡು ಕುಳಿತುಕೊಂಡು ಮಂತ್ರ ಹೇಳುವುದಲ್ಲ, ಏನು ಪ್ರಯೋಜನ? ಕಾರ್ಯಪ್ರವೃತ್ತರಾಗಬೇಕು. ಹೌದು. ರಾವಣ ವಧೆ ಆಗದೆ ರಾಮನಿಗೂ ವನವಾಸ ಮುಗಿದು ರಾಜರಾಮನಾಗುವುದಕ್ಕಾಗಲಿಲ್ಲ ಅವನಿಗೆ. ಆಗ್ಲಿಲ್ಲ. ವನವಾಸ ಒಂದು ನಿಮಿತ್ತ ಆದ್ರೂ ನಿಜವಾದ ಕಾರಣ ರಾವಣ ವಧೆ, ಹಾ. ರಾಕ್ಷಸಾದಿಗಳ ನಿಗ್ರಹ. ಹೌದು. ಯಾರೆಲ್ಲ ದುಷ್ಟರಿದ್ದಾರೋ ಅವರು ರಾವಣನೇ ಆಗಬೇಕು ಅಂತ ಇಲ್ಲ. ಸ್ವಭಾವದಲ್ಲಿ ರಾವಣನಂತಿದ್ರೆ ಅವನ ನಿಗ್ರಹ ಆಗದೆ ನಮಗೆ ರಾಮ ಕಾಣುವುದಿಲ್ಲ. ಹಾಗಾಗಿ ಈ ಸಲ ಒಂದು ರಾವಣ ವಧೆ ಅಂತದ್ದೇ ಒಂದು ದೊಡ್ಡ ಯುದ್ಧ ಆಗ್ಲಿಕ್ಕೆ ಉಂಟು. ಇನ್ನೊಂದು ಇದೆ, ಮತ್ತೊಂದು ಇವನ ತಲೆಯ ಮೇಲೆ ನಾನಿರಬೇಕು. ಹೌದು. ಎಷ್ಟೇ ಪ್ರತಿಭೆ ಇರಲಿ, ಎಷ್ಟೇ ಸಂಗ್ರಹ ಇರಲಿ, ನನಗೆ ಗೊತ್ತುಂಟು ಎನ್ನುವ ಭಾವ ಇದ್ರೆ ಏನಿದ್ರು ಪ್ರಯೋಜನ ಇಲ್ಲ. ಏನು ಪ್ರಯೋಜನ ಇಲ್ಲ. ಹನುಮಂತ ಅಂದ್ರೆ ಏನು ಗೊತ್ತಿಲ್ಲ ಎನ್ನುವ ಭಾವ, ಏನು ಗೊತ್ತಿಲ್ಲ ಎನ್ನುವುದು ತಲೆಯ ಮೇಲೆ ಇದ್ರೆ ಅವನ ಪ್ರತಿಭೆಗೊಂದು ಪ್ರಕಾಶ ಬರ್ತದೆ. ಹೌದು. ಈಗ ಇಬ್ಬರೂ ಕೂಡ ನೀನು ಹೇಳುವ ಮಾತಿನಲ್ಲಿ ಅಲ್ಪವಿದ್ಯೋ ಮಹಾಗರ್ವ್ಯ ಅನ್ನರ್ಥದ್ದಲ್ಲ. ಅಲ್ಲ. ಈಗ ಎಷ್ಟೇ ವಿದ್ಯೆ ಇದ್ದವನು ಕೂಡ ನನಗೆ ಗೊತ್ತುಂಟು ಎನ್ನುವುದಾಗಿ ಹೇಳಿದ್ರೆ ಅವನ ದೌರ್ಬಲ್ಯವೇ ಗೊತ್ತಾಗೋದು. ತೇನ ಜಾನಂತಿ ಏನ ನ ಜಾನಂತಿ, ತೇನ ನ ಜಾನಂತಿ ಏನ ಜಾನಂತಿ. ಯಾರು ಗೊತ್ತಿಲ್ಲ ಅಂತ ಹೇಳ್ತಾನೋ ಆತನ ಎಲ್ಲವೂ ಗೊತ್ತಿದೆ. ಯಾರು ಗೊತ್ತಿಲ್ಲ ಅಂತ ಹೇಳಿದ್ರೆ ಎಲ್ಲವೂ ತಿಳಿದಿರ್ತದೆ. ಗೊತ್ತಿದೆ ಅಂತ ಹೇಳುವವನಿಗೆ ಏನು ಗೊತ್ತಿರುವುದಿಲ್ಲ. ಆದ್ರೆ ಇಲ್ಲಿ ನೀವಿರುವರು ಗೊತ್ತಿರುವವರೇ. ಆದ್ದರಿಂದ ಗೊತ್ತಿರುವವನೊಂದಿಗಿದ್ದು ಗೊತ್ತು ಮಾಡುವಂತ ಕೆಲಸಕ್ಕೆ, ಗೊತ್ತಾಗುವಂತ ಕಾಯಕದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು. ಸ್ವಾಮಿ, ಒಂದು ಪಾಠವನ್ನು ನಾನು ಇಲ್ಲಿ ಕಲಿತೆ ಜೀವನದಲ್ಲಿ. ನಾವು ಎಲ್ಲಿಯಾದರೂ ಅಪರಿಚಿತ ಜಾಗಕ್ಕೆ ಹೋದ್ರೆ ಅಲ್ಲಿ ಅಧಿಕ ಪ್ರಸಂಗ ಮಾಡಬಾರದು. ಮಾಡಿದ್ರೆ ಗತಿ ಹೀಗೇ ಬರುವುದು. ಹೋದಲ್ಲಿ ನಾವು ದೊಡ್ಡ ಜನ ಆಗ್ಲಿಕ್ಕೆ ಹೋದ್ರೆ ಈ ಗತಿ ಬರ್ತದೆ ಲೋಕಕ್ಕೆ. ಈ ಯುಗದ ಪ್ರಸಂಗದಲ್ಲಿ ಕೆಲವು ಕಡೆ ನಿನ್ನ ಪ್ರಸಂಗ ಅಧಿಕವೇ ಆಗಿದೆ. ಆದ್ರೆ ಒಂದುಂಟು, ಅವ ಅಧಿಕ ಪ್ರಸಂಗ ಮಾಡ್ಲಿ, ಪ್ರಸಂಗದೊಳಗೆ ಮಾಡ್ಲಿ, ಅವನ ಕರೆಗೆ ಹೋಗೊಟ್ಟ ಕಾರಣ ನನಗೊಂದು ರಾಮದರ್ಶನ ಆಯ್ತಲ್ಲ. ನಿನಗೆ ರಾಮದರ್ಶನ ಆಯ್ತು. ಅವನ ಪ್ರಸಂಗದಲ್ಲಿ ಅಧಿಕ ಆದ್ರೂ ರಕ್ಷಿಸುವ ಒಬ್ಬ ಇದ್ದಾನೆ ಅನ್ನುವ ಧೈರ್ಯ ಇಲ್ಲಿಯವರೆಗೆ ಆಗದೆ ಇರುವ ರಾಮದರ್ಶನ ಆಯ್ತಲ್ಲ, ಅದಕ್ಕಿಂತ ದೊಡ್ಡ ಸಂತೃಪ್ತಿ ಬೇರೆ. ನಿನ್ನ ದರ್ಶನ ನನಗಾಯಿತು. ಸರಿ, ಈ ಕಾಲಕ್ಕೆ ಏನೋ ನನ್ನಿಂದ ತಪ್ಪಾಗಿದ್ರೆ ಕ್ಷಮಿಸಬೇಕು ಅಂತ ನಿನ್ನಲ್ಲಿ ಕೈ ಮುಗಿದು ನಾನು ಕೇಳಿಕೊಳ್ಳುವುದು. ಅಯ್ಯೋ, ಮನೆಯಲ್ಲಿ ಮಕ್ಕಳು ಮಾಡಿದ ತಪ್ಪನ್ನು ಅಪರಾಧ ಎನ್ನುವುದಾಗಿ ಪ್ರತಿಯೊಂದು ತಂದೆ ತಾಯಿ ಯೋಚಿಸಿದ್ರೆ ಮನೆಯಲ್ಲಿ ಮಕ್ಕಳಿರುವುದಕ್ಕುಂಟ ಅಲ್ವೋ? ಹೌದು. ನೀನು ಮಾಡಿದಂತಹ ತಪ್ಪನ್ನು ನಾನು ಅಪರಾಧ ಅಂತಲೂ ಗ್ರಹಿಸುವುದಕ್ಕಿಲ್ಲ. ನನ್ನಿಂದ ನಿನಗಾದ ಅವಮಾನವನ್ನು ನೀನು ದಂಡನೆ ಅಂತಲೂ ಭಾವಿಸಬೇಕಾದ್ದಿಲ್ಲ. ತಂದೆ ತಾಯಿ ಕೊಟ್ಟ ದಂಡನೆಗೆ ಸಂಸ್ಕಾರ ಅಂತ ಹೆಸರು. ಅಚ್ಯುತನು ಕೇಶವನು ಅನಂತನೂ ಆಗಿರುವ, ರಾಮನು ಕೃಷ್ಣನೂ ಆಗಿರುವ ಇವನಿಗೆ ಜೊತೆಯಾಗಿ ನಮಸ್ಕರಿಸಿ. ನಾವಿಬ್ಬರು ಜೊತೆಯಾದ್ರೂ ಅವನ ಬಲ ಎನ್ನುವ, ಅವನ ಅನುಗ್ರಹ ಎನ್ನುವ ಬಲ ಸಿಕ್ಕಿದ್ರೆ ಬಂಗಾರದ ಹೂವಿಗೆ ಪರಿಮಳ ಬಂದ ಹಾಗೆ ನಮಿಸೋಣ. ಮಂಗಳವಾಗಲಿ. ಆರತಿ ಎತ್ತಿರೆ ಗಣಪಗೆ
ಸ್ವರಮಾಧುರ್ಯಡು ಅಂಚನೆ ಜಿಲ್ಲದ ಪೆರ್ಮೆದ ಕಲಾವಿದರ್ನ ಕುಡುವಿಕೆಟ್ ವೇದಿಕೆ ಶರಸೇತು ಬಂಧನ ಪನ್ಪನ ಅಂಚೆತ್ತಿನ ತಾಳಮದ್ದಲೆ ನಮ್ಮ ಮಾತಿರ್ಲ ಕಣ್ಣದಿಂಜಾಯ ಅಂಚನೆ ಭಾಗವತಿಗಡ್ ಪಟ್ಲಗೊತ್ತು ಸತೀಶ್ ಶೆಟ್ರ ಅಂಚನೆ ಮದ್ದಳ ವಾದಕಿರಾದ ಗುರುಪ್ರಸಾದ್ ಬುಳಿಂಜಡ್ಕ ಚೆಂಡೆಡ್ ಪ್ರಶಾಂತ್ ಶೆಟ್ಟಿ ಒಗೆನಾಡು ಅಂಚನೆ ಪಾತ್ರಧಾರಿಗಳಾದ ಗಣೇಶ್ ಶೆಟ್ಟಿ ಕನ್ನಡಿಕಟ್ಟೆ ಅಂಚನೆ ಸದಾಶಿವ ಆಳ್ವ ತಲೆಪಾಡಿ ತುಳುಬಳ್ಳಿ ದಯಾನಂದ ಕತ್ತಲ್ ಸರ್ ಮಾತೆರೆಗ್ಲ ಸೋಲ್ಮೇಲು